ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒಗಳು ಮತ್ತು ಅವರ ತಂಡ, ಅದೇ ರೀತಿ ತಾಲೂಕು ಮಟ್ಟದ ಅಧಿಕಾರಿಗಳ ತಂಡ ಹಾಗೂ ಹೋಬಳಿ ಮಟ್ಟದ ಅಧಿಕಾರಿಗಳ ಸಿಬ್ಬಂದಿಗಳ ತಂಡ ಎಲ್ಲರೂ ಸೇರಿ ಸುಮಾರು 5.5 ಲಕ್ಷ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳು ಸೇರಿದ್ದಾರೆ. ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದಲ್ಲಿ ಬರ ಪರಿಸ್ಥಿತಿ ಮತ್ತು ಇನ್ನಿತರ ನಾಗರಿಕರಿಗೆ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸಬೇಕು. ನಾವೆಲ್ಲರೂ ಒಂದು ಟೀಮ್ ಆಗಿ ಈ ಕೆಲಸವನ್ನ ವಾರ್ ಫೂಟಿಂಗ್ ಆಗಿ ತಗೊಳ್ಬೇಕು ಅಂತ ಅವರು ಆಶಿಸಿರುತ್ತಾರೆ. ಇದ್ರ ಬಗ್ಗೆ ಮುಂದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನ ಉದ್ದೇಶಿಸಲಿದ್ದಾರೆ. ಪ್ರಥಮವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಈಗಾಗಲೇ ತುಮಕೂರದಲ್ಲಿ ಪ್ರವಾಸದಲ್ಲಿದ್ದಾರೆ. ಅವರು ಮೊದಲು ಸಂಬೋಧಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಉಳಿದ ಸಚಿವರು ಕೂಡ ಸರ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಪ್ರವಾಸದಲ್ಲಿದ್ದಾರೆ. ಅವರು ಕೂಡ ಅಲ್ಲಲ್ಲೇ ಫೀಲ್ಡ್ ಇಂದ ಜಾಯಿನ್ ಮಾಡಿದ್ದಾರೆ ವಿಸಿ ಮೂಲಕ. ಅವ್ರನ್ನೂ ಕೂಡ ಸ್ವಾಗತಿಸ್ತಾ ಸರ್. ರೆಕಾರ್ಡಿಂಗ್ ಇನ್ ಪ್ರೋಗ್ರೆಸ್. ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇನ್ನೂ ಟ್ರಾವೆಲಿಂಗ್ ಅಲ್ಲಿ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ನಾನು ಕೆಲವು ಪ್ರಾಸ್ತಾವಿಕವಾಗಿ ಕೆಲವು ವಿಷಯಗಳನ್ನ ಮಂಡಿಸಲು ಇಚ್ಛಿಸ್ತೀನಿ. ನಾನು ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಹೊಸದಾಗಿ ರಚಿಸಿದ ಪ್ರಜಾಸೇವೆ ಇಲಾಖೆಯ ಮೂಲಕ 3 ವಿಭಾಗೀಯ ಮಟ್ಟದ ಸಭೆಗಳನ್ನ ಜಿಲ್ಲಾಧಿಕಾರಿಗಳು, ಸಿಇಒಗಳು ಮತ್ತೆ ಇನ್ನಿತರ ಅಧಿಕಾರಿಗಳೊಂದಿಗೆ ಈಗಾಗಲೇ ನಡೆಸಿದ್ದಾರೆ. ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳನ್ನು ಕೂಡ ಆಹ್ವಾನಿಸಿ ಸ್ಥಳೀಯವಾಗಿ ಇರುವಂತ ವಿವಿಧ ಸಮಸ್ಯೆಗಳನ್ನ ನೇರವಾಗಿ ಅವರಿಂದ ಪಡೆದು ಅದಕ್ಕೆ ಸೂಕ್ತವಾದಂತ ಪರಿಹಾರಗಳನ್ನು ಕೂಡ ಸೂಚಿಸಲು ಈಗಾಗಲೇ ಕ್ರಮ ಕೈಗೊಳ್ಳ. ತಮಗೆ ಗೊತ್ತಿದ್ದಾಗೆ ನಮ್ಮ ಮಳೆಗಾಲನ ಪರಿಸ್ಥಿತಿ ಯಾವ ರೀತಿ ಗಂಭೀರವಾಗಿತ್ತು. ನಮ್ಮಲ್ಲಿ ಬಹಳಷ್ಟು ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅಥವಾ ಮೇವಿನ ಸಮಸ್ಯೆ ಅಥವಾ ಕೂಲಿ ವಿಷಯಗಳಲ್ಲಿ ಕೂಲಿ ಸಿಗ್ತಾ ಇಲ್ಲ, ಜನ ವಲಸೆ ಹೋಗುವಂತದ್ದು ಸಂದರ್ಭ, ಈ ರೀತಿ ಸುಮಾರು ಸಮಸ್ಯೆಗಳು ಆಗಿದ್ದಾವೆ. ರಾಜ್ಯದಲ್ಲಿ ಸುಮಾರು 11 ತಾಲೂಕುಗಳಲ್ಲಿ ಬಹಳಷ್ಟು ಡೆಫಿಸಿಟ್ ಆಗಿದೆ, ನೀರಿನ ಕೊರತೆ ತುಂಬಾ ಆಗಿದೆ. ಚಾಮರಾಜನಗರ, ದಾವಣಗೆರೆ, ಕೋಲಾರ, ಕೊಪ್ಪಳ, ಮಂಡ್ಯ, ಮೈಸೂರು, ವಿಜಯನಗರ, ಅದೇ ರೀತಿ ಇನ್ನು 166 ತಾಲೂಕುಗಳಲ್ಲಿ ಕೂಡ ಸಾಕಷ್ಟು ನೀರಿನ ಕೊರತೆ ಆಗಿದೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳಿಗೆ ರಾಜ್ಯ ಸರ್ಕಾರದಿಂದ ರಾಜ್ಯದಿಂದ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದ ಈ ಟಾಸ್ಕ್ ಫೋರ್ಸ್ಗಳು ಏನ್ ರಚನೆ ಆಗಿದಾವೆ ಅದಕ್ಕೆ ಸಾಕಷ್ಟು ಹಣ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ರಿಲೀಸ್ ಮಾಡಿದ್ದಾರೆ. ಮಾತ್ರವಲ್ಲ, ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ 1 ಕೋಟಿಯಷ್ಟು ಅನುದಾನವನ್ನು ಕೂಡ ಒದಗಿಸಿರುತ್ತಾರೆ. ಅದು ಎಲ್ಲ ಅನುದಾನ ಆಗ್ಲಿ ಮತ್ತು ವಿವಿಧ ಯೋಜನೆಗಳ ಪರಿಹಾರಗಳು ಇದ್ದಾಗ ನಮ್ಮೆಲ್ಲರ ಜವಾಬ್ದಾರಿ ಏನಂತಂದ್ರೆ ಯಾರಿಗೂ ಶುದ್ಧ ಕುಡಿಯೋ ನೀರಿನ ಸಮಸ್ಯೆ ಇರಬಾರ್ದು, ಮೇವುಗೆ ತೊಂದರೆ ಆಗ್ಬಾರ್ದು, ಜನರು ವಲಸೆ ಹೋಗ್ಬಾರ್ದು. ಆ ರೀತಿ ನಾನಾ ಕ್ರಮಗಳನ್ನ ನಾವು ತಗೊಳ್ಬೇಕಾಗತ್ತೆ, ರೈತರನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಇದೇ ಹಿನ್ನೆಲೆಯಲ್ಲಿ ಇದೇ ರೀತಿಯಲ್ಲಿ ನಾವು ಹೊಸದಾಗಿ ರಾಜ್ಯದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯನ್ನ ಕಾರ್ಯಗತಗೊಳಿಸಿದೀವಿ. ಅದರಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಅಲ್ಲಿ ನಾವು ವಿವಿಧ ಕಾಮಗಾರಿಗಳು, ಅದು ವೈಯಕ್ತಿಕ ಕಾಮಗಾರಿಗಳು ಆಗಬಹುದು ಅಥವಾ ಸಮುದಾಯ ಆಧಾರಿತ ಕಾಮಗಾರಿಗಳು ಆಗಬಹುದು, ನೀರನ್ನ ಶೇಖರಿಸುವಂತದ್ದು ಆಗಿರಬಹುದು, ದನದ ಕೊಟ್ಟಿಗಳು, ಈ ತರ ಸುಮಾರು ಕಾಮಗಾರಿಗಳು ಆಗಬಹುದು. ಅದನ್ನು ಕೂಡ ಸುಮಾರು 10,000 ಕೋಟಿ ಅನುದಾನವನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸೇರಿ ನೀಡಲಾಗಿದೆ. ಅದರಿಂದ ಈ ಯೋಜನೆಯ ಸಂಪೂರ್ಣ ಗ್ರಾಮೀಣ ನಾಗರಿಕರಿಗೆ ವಿಶೇಷವಾಗಿ ನಾವು ತಲುಪಿಸುವಂತ ಜವಾಬ್ದಾರಿಯನ್ನ ಹೊಂದಿಕೊಂಡು ಈ ಸಮಸ್ಯೆ ಇರ್ತಕ್ಕಂತ ಸಮಯದಲ್ಲಿ ಎಲ್ಲರಿಗೆ ನಾವು ಸಹಕಾರವನ್ನ ನೀಡಬೇಕು ಅಂತ ಸರ್ಕಾರ ಆಶಿಸಿದೆ. ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಡಿಸಿ ಮೂಲಕ. ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ತಾವು ದಯವಿಟ್ಟು ಎಲ್ಲರನ್ನ ಸಂಬೋಧಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ನಾನು ತಮಗಾಲೇ ನಮ್ಮ ಉದ್ದೇಶ, ಸರ್ಕಾರದ ಉದ್ದೇಶ ಯಾವ ರೀತಿ ಆಡಳಿತ ನಡೆಸಬೇಕು ಅಂತ ಹೇಳಿದ್ದೇವೆ. ಪ್ರತಿ ವಾರ ಕೂಡ ಗ್ರಾಮಗಳಿಗೆ ತೆರಳುವಂತ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು. ಸೊ ಬಹಳ ಪಾರದರ್ಶಕತೆಗೆ ನೀವು ಅವಕಾಶನ ಮಾಡಿಕೊಡ್ಬೇಕು.
ಸಾರ್ವಜನಿಕರೊಂದಿಗೆ ನೇರವಾಗಿ ಸಂವಾದವನ್ನ ನಡೆಸುವಂತ ಕಾರ್ಯಕ್ರಮ ಆಗ್ಲಿ ಅನ್ನೋ ದೃಷ್ಟಿಯಿಂದನೇ ಮುಂದಕ್ಕೆ MLAಗಳು ಕೂಡ ಪ್ರತಿ ಪಂಚಾಯತಿಗೆ ಹೋಗಿ ಇಂಥ ಸಭೆಗಳನ್ನ ನಡೆಸಿ ಜನರ ಮಧ್ಯೆ ಪ್ರಜಾಸೇವೆ ಇಲಾಖೆಯಿಂದ ಮಾಡಬೇಕು. ಅದಕ್ಕೂ ಕೂಡ ಒಂದೊಂದು ಪಂಚಾಯತಿ ಸಭೆಗೆ ಏನ್ ಇಡ್ಬೋದು ಹಣ, ತಾಲೂಕ್ ಮಟ್ಟಿಗೆ ಏನ್ ಕೊಡ್ಬೋದು, ಜಿಲ್ಲಾ ಮಟ್ಟಿಗೆ ಏನ್ ಕೊಡ್ಬೇಕು ಅಂತ ಕೂಡ ಅದಕ್ಕೆ ನಾವು ನಿಗದಿಯನ್ನ ನಾವು ಮಾಡಿದ್ದೇವೆ. ಸೊ ಅಲ್ಲೇ ಆದಷ್ಟು ಪರಿಹರಿಸಿ ಮಾಡಿಬಿಟ್ಟು ಆಮೇಲೆ ಎಲ್ಲರೂ ಕೂಡ ಇಲ್ಲೊಬ್ಬ ಆಫೀಸರು, ನನ್ನ ಆಫೀಸು, ನಾನು ಎಲ್ಲ ಕೂಡ ಅದಕ್ಕೆಲ್ಲ ಮಾನಿಟರ್ ಮಾಡುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗೆ ಫಲಾನುಭವಿಗಳನ್ನ ಈಗಾಗಲೇ ನಾನು ಯಾವ ರೀತಿ ಗುರ್ತಿಸ್ಬೇಕು, ಗುರ್ತಾಗ ಅವನ ಫೋಟೋ, ಅವನ ಬ್ಯಾಕ್ ಗ್ರೌಂಡು, ಅವ್ನು ಇಟ್ಕೊಂಡವನ ಬಿಟ್ಟವನ, ಬೇರೆಯವ್ರಿಗೆ ಮಾರ್ಬಿಟ್ಟವನ, ನನ್ನ ಹತ್ರ ಕುರಿ ತಗೋಬಿಟ್ಟು ಹಸು ತಗೋಬಿಟ್ಟು ನೆಕ್ಸ್ಟ್ ಡೇನೆ ಮಾರ್ಬಿಟ್ಟು ಬರೀ ಯಾರ್ದೋ ಕಿವಿಗೆ ನಂಬರ್ ಹಾಕ್ಸ್ಬಿಟ್ಟು ವಾಪಸ್ ತಗೊಳ್ಳೋಂಥದ್ದು ಇವೆಲ್ಲ ಆಗ್ಬಾರ್ದು. ನಾವು ಎಲ್ಲ ಏನ್ ಮಾಡ್ಬೇಕು ಅಂತ ಈ ಇದನ್ನ PG ರಾಮ್ಜಿ ಸ್ಕೀಮ್ ಆದಷ್ಟು ಟ್ರೈ ಟು ಎಂಗೇಜ್ ದೆಮ್ ಫಾರ್ ದೇರ್ ಪರ್ಸನಲ್ ಬೆನಿಫಿಟ್. ಅವ್ರ ಸ್ವಂತ ಜಮೀನುಗಳಲ್ಲಿ ಕೊಟ್ಟಿಗೆ ಕಟ್ಕೊಳ್ಳೋದು, ಇನ್ನೊಂದು ಮಾಡೋಂಥದ್ದು ಎಲ್ಲ ಆಗ ಏನಾಗ್ತದೆ, ಆಗ ಗೂಳೆ ಹೋಗೋದು ತಪ್ತದೆ. ಕಮ್ಯುನಿಟಿ ಕೆಲಸ ಆಗ್ಬೇಕು, ಬಟ್ ಆದ್ರೂ ಕೂಡ ಇಂಡಿವಿಜುವಲ್ ಬೆನಿಫಿಷಿಯರ್ಗೆ ಏನೆಲ್ಲ ಭವಿಷ್ಯ ಅವಕಾಶ ಇದೆ ಅವ್ರಿಗೆಲ್ಲ ಸ್ವಲ್ಪ ತಿಳುವಳಿಕೆ ಕೊಡಿ. ಈ ತಿಂಗಳು ಈ ವರ್ಷದ ಒಳಗಡೆ ಆಲ್ ಲೋಕಲ್ ಮಾಡಿ ಎಲೆಕ್ಷನ್ಸ್ ನ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದಕ್ಕೆ ಏನೇನ್ ಬೇಕೋ ಸಿದ್ಧತೆ ಮಾಡಿ ನಾನು ಆಲೇ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ಗೆ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ಸ್ಗೆ, ಬೆಂಗಳೂರು ಸಿಟಿ ಮಿನಿಸ್ಟರ್ಸ್ಗೆ ಈಗಾಗಲೇ ನಾನು ಮಾರ್ಗದರ್ಶನವನ್ನ ಕೊಟ್ಟಿದ್ದೇನೆ. ಸೊ ಇವತ್ತು ನಾವು ಪ್ರತಿ ಯೋಜನೆ ಕೂಡ ಆಹಾರ ಫಲಾನುಭವಿಗಳು ಯಾರಿದ್ದಾರೆ ಅವನ ಮಾಹಿತಿ ಸಂಪೂರ್ಣ ನಿಮ್ಮ ಹತ್ರ ಇರಬೇಕು. ನಾಳೆ ಬೆಳಗ್ಗೆ ಯಾವ್ದಾದ್ರು ಒಂದು ಸಭೆಯಲ್ಲಿ ನನಗೆ ಮಾಹಿತಿ ಕೊಟ್ಟಾಗ ನಾನು ಇಮಿಡಿಯೇಟ್ ಆಗಿ ನಿಮ್ ಮುಂದೆನೆ ಅವನಿಗೆ ಒಂದು 100 ಜನಕ್ಕೆ ಇಲ್ಲಿ ಪಿಕ್ ಮಾಡ್ಬಿಟ್ಟು ಫೋನ್ ಮಾಡ್ಬಿಟ್ಟು ಅವ್ನು ಕೇಳ್ಬೇಕು, ಏನಪ್ಪಾ ನಿಮ್ಗೆ ತಲುಪಿದ್ಯಾ, ತಲುಪ್ಕೊಟ್ಟವ್ರ, ಎಷ್ಟು ಲಂಚ ಕೊಟ್ಟಿದ್ಯಾ, ಎಷ್ಟು ಕೊಟ್ಟಿಲ್ಲ ನೀನ್ ಲಂಚ, ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ಅಂತೇಳಿ ನಾನು ಅವನಿಗೆ ಫೋನ್ ಅಲ್ಲೇ ಅವನಿಗೆ ಮಾತಾಡ್ತೀನಿ. ಅದು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಯಾಕೆ ಅಂದ್ರೆ ಐ ಡೋಂಟ್ ವಾಂಟ್ ಎನಿ ಆಫ್ ಮೈ MLAs ಆರ್ ಕಮಿಟಿ ಮೆಂಬರ್ಸ್ ಆಲ್ಸೋ ಮಿಸ್ಯೂಸ್ ಇಟ್. ಅದು ಕೂಡ ಸೊ ಅದಕ್ಕೆ ಬಹಳ ಹುಷಾರಾಗಿರ್ಬೇಕು. ಇದನ್ನ ನೀವು ಗೈಡ್ ಮಾಡಬೇಕು ಅವ್ರಿಗೆಲ್ಲ ಕೂಡ, ಪ್ರತಿಯೊಬ್ರು ಕೂಡ. ಇನ್ನು ಮುಂದಕ್ಕೆ ನೆಕ್ಸ್ಟ್ ಮೀಟಿಂಗು ನನಗೆ ಎಲ್ಲ ಫಲಾನುಭವಿಗಳು ಏನಿದೆ ಪಟ್ಟಿಲಿ ಇರಬೇಕು. ಇಲ್ಲ ಪಿಕ್ ದೆಮ್ ಇಲ್ಲ ಎಲ್ಲ ಮಿನಿಸ್ಟರ್ ಬಿಟ್ಬಿಟ್ಟು ಯಾವ್ದಾದ್ರು ಮನೆ ಕೊಟ್ಟಿರ್ಬೋದು, ಅವನಿಗೆ ಸೈಟ್ ಕೊಟ್ಟಿರ್ಬೋದು, ಇಲ್ಲ ಅಂದ್ರೆ ಕುರಿ ಕೊಟ್ಟಿರ್ಬೋದು, ವೆಹಿಕಲ್ ಕೊಟ್ಟಿರ್ಬೋದು, ಯಾವ್ದೇ ಕೃಷಿಕ ಇಲಾಖೆ ಸಮಾಜದೆಲ್ಲ ಕೊಟ್ಟಿರ್ಬೋದು, ಅವನಿಗೆ ಮಾಡ್ಕೊಂಡು ಅವನಿಗೆ ಯಾವ ರೀತಿ ಸಿಕ್ತು, ಯಾವ ಒತ್ತಡದ ಮೇಲೆ ಸಿಕ್ತು, ಲಂಚ ಕೊಟ್ಟವನ, ಆಫೀಸರ್ ಕೊಟ್ಟವನ, MLA ಕೊಟ್ಟವನ, ಮಂತ್ರಿ ಕೊಟ್ಟವನ, ಇನ್ಯಾರಿಗಾರು ಕೊಟ್ಟವನ ಅಂತ ನಾವು ಮಾಹಿತಿ ತಿಳ್ಕೊಳ್ಬೇಕಾಗ್ತದೆ. ನಾನು ಯಾಕೆ ಪ್ರೆಸ್ ಅವರೆಲ್ಲ ಇರ್ಲಿ ಅಂತ ಹೇಳಿದ್ರೆ ಐ ವಾಂಟ್ ಟು ಬಿ ವೆರಿ ಟ್ರಾನ್ಸ್ಪರೆಂಟ್. ನನಗೇನು ಭಯ ಏನಿಲ್ಲ. ವೆನ್ ಐ ಆಮ್ ಕ್ಲಿಯರ್, ನಾನು ಯಾಕೆ ಹೆದರ್ಕೋಬೇಕು, ಇರೋ ವಿಚಾರ ಗೊತ್ತಾಗ್ಲಿ. ನಾವೇನಾದ್ರು ತಪ್ಪು ಮಾಡಿದ್ರೆ ತಿತ್ಕೊಳ್ಳೋಣ, ನಥಿಂಗ್ ಟು ರಾಂಗ್. ಸೊ ಅದಕ್ಕೆ ನಾನು ಯಾರಿಗೂ ಮೀಡಿಯಾ ನಾನು ಇಲ್ಲಿ ಬೇಡ ಅಂತ ಹೇಳ್ಬೋದು. ಯಾವ್ದಾರು ಒಬ್ಬ ಲಿಂಕ್ ಇಟ್ಕೊಳ್ತಾರೆ, ಲಿಂಕ್ ಇಟ್ಕೊಂಡ್ರೆ ಏನೇನ್ ಡಿಸ್ಕಷನ್ ಆಗ್ತದೆ ಹೊರಗಡೆ ಈಚೆ ಬಂದೇ ಬರ್ತದೆ. ಅದಕ್ಕೋಸ್ಕರ ನಾವು ಪಾರದರ್ಶತೆಯಿಂದ ಕೆಲಸ ಮಾಡ್ತಾ ಇದ್ವಿ. ಎವ್ರಿ 3 months ಈ ಮೀಟಿಂಗ್ ಇರ್ತದೆ. ಬಟ್ ನೆಕ್ಸ್ಟ್ ಮೀಟಿಂಗ್ ವಿಲ್ ಬಿ ಆಫ್ಟರ್ 1 month. ಸೆಷನ್ ಎಲ್ಲ ಆದ್ಮೇಲೆ ಕೆಲವು ಎಸ್ಪೆಷಲಿ SIR ಮುಗಿದ ಮೇಲೆ ಅಷ್ಟೊತ್ತಿಗೆ ಮುಗೀತದೆ. ಆಮೇಲೆ ನಾವು ಏನ್ ಫರ್ದರ್ ಏನ್ ಪ್ಲಾನ್ ಆಫ್ ಆಕ್ಷನ್ ಮಾಡ್ಬೇಕು, ಭಾರತ್ ಜೋಡೋ ಇರ್ಬೋದು, ಪ್ರಜಾ ಇದು ಸೇವೆ ಇಲಾಖೆಗೆ ಸಂಬಂಧಪಟ್ಟಂತೆ ಏನಿದೆ ಮತ್ತು ಬೇರೆ ಇಲಾಖೆ ಸಂಬಂಧಪಟ್ಟಂತೆ ಅಷ್ಟೊತ್ತಿಗೆ ಮಿನಿಸ್ಟರ್ಸ್ ಎಲ್ಲ ಅವರವ್ರ ಇಲಾಖೆ ಕಂಟ್ರೋಲ್ ಇರ್ತದೆ. ಆದಷ್ಟು ಆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಆ ಲೋಕಲ್ MLAs ಕೂಡ ಪಾರ್ಟಿಸಿಪೇಟ್ ಮಾಡಂಗೆ ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಮಾಡಬೇಕು. ಅಂಡ್ ದಿ ನಂಬರ್ ಇಲ್ಲಿ ಕೆಲವು ಕಡೆ ಬಹಳ ಚೆನ್ನಾಗಿ ಅಟೆಂಡೆನ್ಸ್ ಇದೆ, ಕೆಲವು ಕಡೆ ಬಹಳ ಕಡಿಮೆ ಇದೆ. ಒಂದೊಂದು ತಾಲೂಕಲ್ಲಿ ಮಿನಿಮಮ್ PDO ಕೂಡ ಇಟ್ಕೊಳ್ಬೇಕಾಗ್ತದೆ. ನಾವು PDO ಇಟ್ಕೋಬೇಕಾಗ್ತದೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಇಟ್ಕೋಬೇಕಾಗ್ತದೆ. ಎಲ್ಲಾರನ್ನು ಕೂಡ ಇಟ್ಕೊಂಡು ಹೆಲ್ತ್ ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಹೆಲ್ತ್ ಮುಖ್ಯ ಆಫೀಸರ್ ಬಿಟ್ಟು ಮಿಕ್ಕಿದವರು ಎಲ್ಲರೂ ಕೂಡ ನಾವು ಇಟ್ಕೊಂಡು ಸರ್ಕಾರ ಅವರಿಗೆ ಸಂದೇಶವನ್ನ ಕೊಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದೀನಿ. ಈ ಒಂದು 2 hours 2.5 hours ಒಂದು ಹೊಸ ಇನಿಷಿಯೇಟಿವ್ ಶುರು ಮಾಡಿದೀವಿ. ಬೇರೆ ಯಾರು ಮಾಡಿದಾರೋ ಬಿಟ್ಟಿದಾರೋ, ನಾನು ಪ್ರತಿಜ್ಞಾ ಸ್ವೀಕಾರ ಮಾಡಿದ ದಿನ ಇದೇ ರೀತಿ 11,000 ಕಡೆ ಮಾಡಿ. ಅವತ್ತು ಕೋವಿಡ್ ಇತ್ತು, ನನಗೆ ಮೀಟಿಂಗ್ ಮಾಡಕ್ಕೆ ದೊಡ್ಡ ಜವಾಬ್ದಾರಿ ತೆಗೆದುಕೊಳ್ಳಕ್ಕೆ ಅವಕಾಶ ಸಿಕ್ಲಿಲ್ಲ. ಅದು ಕೂಡ ಇಂತ ಒಂದು ಹಾಲ್ ನಲ್ಲೇ ಈ ರೀತಿ ಸಭೆ ನಡೆಸಿ 11,000 ಕಡೆ ಮಾಡಿದ್ದೆ. ಇವತ್ತು 750 ಕಡೆ ಇವತ್ತು ನಾವು ಮಾಡಿದೀವಿ. ಸ್ಟಿಲ್ ಇಟ್ ಇಸ್ ಎ ವೆರಿ ಬಿಗ್ ನಂಬರ್. ಕೆಲವು ಕಡೆ 50 ಜನ ಇರ್ಬೋದು, ಕೆಲವು 100 ಜನ ಇರ್ಬೋದು. 200 ಜನ ಸೇರಿದ್ರೆ 2 ಲಕ್ಷ. ನಮ್ಮ 5 ಲಕ್ಷದಲ್ಲಿ ಹೆಚ್ಚು ಕಮ್ಮಿ ಒಂದು 25-30% ಆದ್ರೂ ಇವತ್ತು ಆಫೀಸರ್ಸ್, ಕೆಲವ್ರ ಕಡೆ ಟೀಚರ್ಸ್ ಬಿಟ್ಟು ಮಿಕ್ಕಿದವರೆಲ್ಲ ಇಟ್ಟಿದ್ದಾರೆ. ನೋಡೋಣ, ಟೀಚರ್ಸ್ ಯಾವ್ದಾದ್ರು ಸಂದರ್ಭದಲ್ಲಿ ಈ ರೀತಿ ಏನು ಗೈಡ್ ಮಾಡ್ಬೇಕು ಅವ್ರಿಗೆ ಮಾರ್ಗದರ್ಶನವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಎಲ್ಲ ನನ್ನ ರಾಜ್ಯ ಮಟ್ಟದ ನನ್ನ ಸಹೋದ್ಯೋಗಿಗಳಿಗೆ, ನನ್ನ ಮಂತ್ರಿಮಂಡಲದ ಸಹೋದ್ಯೋಗಿಗಳಿಗೆ, ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಗಳಿಗೆ ಮತ್ತು ಎಲ್ಲ ಕಿರಿಯ ಅಧಿಕಾರಿಗಳು, ನಾವೆಲ್ಲ ನೌಕರು ಅಂತ ಹೇಳಿದ್ದೇವೆ. ಸೊ ಅಧಿಕಾರ ಅಂತ ದೊಡ್ಡದಲ್ಲ, ನಾವೆಲ್ಲ ಬೈ ಸ್ಟೇಜ್ ವಿ ಆರ್ ನೌಕರು.
ತಾವೆಲ್ಲ ಸೆಕ್ಷನ್ ಆಫೀಸರ್ಸ್ ಇಂದ ಹಿಡಿದು ಎಲ್ಲರೂ ಕೂಡ ಬಂದಿದ್ದೀರಿ. ಈ ಬ್ಯಾಂಕ್ವೆಟ್ ಹಾಲು ಇದೊಂದು ಐತಿಹಾಸಿಕವಾದಂತ ಇತಿಹಾಸ ಉಳ್ಳಂತ ಹಾಲ್ ಇದು. ಬೇರೆ ಎಲ್ಲೋ ಕೂತ್ಕೊಂಡು ಮಾಡೋದ್ ಬಂದು ಇಲ್ಲೇ ಮಾಡ್ಬೇಕು ಅಂತ ಹೇಳಿ ನಮ್ಮ ಆಫೀಸರ್ಸ್ ಎಲ್ಲ ಸೇರಿ ಒಂದು ಗೈಡ್ ಮಾಡೋದು. ಐ ಆಮ್ ಸೋ ಹ್ಯಾಡ್ ಎಲ್ಲ ಬಂದು ಬಹುಶಃ ನನ್ನ ಸರ್ಕಾರದ ಆಲೋಚನೆ ಇದೆ, ಚಿಂತನೆ ಏನಿದೆ ಎಲ್ಲ ಕೂಡ ತಾವೆಲ್ಲ ಗಮನಿಸಿದಿರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇದು ನನ್ನ ವೈಯಕ್ತಿಕವಾದ ವಿಚಾರ ಇಲ್ಲ. ಈ ರಾಜ್ಯಕ್ಕೆ ಜನ ನಮ್ಗೆ ಕೊಟ್ಟಿರುವಂತ ಅವಕಾಶ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗ್ಬೇಕು, ಸದ್ಬಳಕೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಕಾರ್ಯಕ್ರಮನ ನಿಮ್ಗೆ ನಮ್ಮ ಸರ್ಕಾರದ ಸಂದೇಶ ತಿಳಿಸ್ಬೇಕು ಅಂತ ಹೇಳಿ ಇದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರ್ಲಿ. ಎಲ್ಲರಿಗೂ ನಮಸ್ಕಾರ. ಆಮೇಲೆ ಸ್ವಲ್ಪ ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ, ಇದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಸ್ವಲ್ಪ ಕೆಲವು ಸಂದರ್ಭದಲ್ಲಿ ನಾಳೆ ಬೆಳಗ್ಗೆ ಈಗ ನಾ ಹೇಳಿದ್ನಲ್ಲ, ಜಗಳೂರು ಯಾರೋ ತಿಳ್ಕೊಂಡಿರ್ಬೋದು, ಹೆಂಗೆ ಶುದ್ಧಿಗೆ ಕಣ್ಣಿಡ್ದ ಜಗಳೂರಲ್ಲಿ ಯಾರು ನಿಂತ್ಕೊಳ್ಳೇ ಇಲ್ಲ ಅಂತ ಅನ್ಬಿಟ್ಟು. ಐ ಥಿಂಕ್ ಆ ಫೋಟೋನ ಕಳಿಸ್ಕೊಡಿ, ಗೊತ್ತಾಗ್ತದೆ ಜಗಳೂರಿಗೆ. ಆ ಟಿವಿ ಯಾರು ಹಾಕ್ರಪ್ಪ ಅದನ್ನ ಮಾಡ್ಬಿಟ್ಟು ಎಲ್ಲಾ ಕಡೆ. ಲೆಟ್ ದಿ ಮೀಡಿಯಾ ಆಲ್ಸೋ ಬಿ ದೇರ್, ನಥಿಂಗ್ ರಾಂಗ್. ಮೀಡಿಯಾ ಲೋಕಲ್ ಅಲ್ಲಿ ಮಾಡಿದಾಗ ಅಲ್ಲಿ ಆ ತಾಲೂಕುಗಳಲ್ಲಿ ಎಲ್ಲಾ ತಾಲೂಕಲ್ಲೂ ಮೀಡಿಯಾನ ಆನ್ ಮಾಡಿ ಗೊತ್ತಾಗ್ಲಿ ಏನೇನು ಕೇಳಿದ್ದಾರೆ, ಏನೇನು ಪ್ರಶ್ನೆ ಕೇಳಿದ್ದಾರೆ ಅಂತ ಎಲ್ಲರೂ ಕೂಡ ಗೊತ್ತಾಗ್ಲಿ. ಲೆಟ್ ಅಸ್ ಬಿ ಟ್ರಾನ್ಸ್ಪರೆಂಟ್ ಇನ್ ದಟ್ ಇಶ್ಯೂ. ಓಕೆ, ಎಲ್ಲರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಮತ್ತು ಸಚಿವ ಸಂಪುಟದ ಇನ್ನಿತರೆ ಸದಸ್ಯರುಗಳಿಗೆ, ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಇನ್ನಿತರೆ ಅಧಿಕಾರಿಗಳಿಗೆ ನಾನು ಕುಣಿಗಲ್ನಲ್ಲಿ ತಾಲೂಕಾ ಕಚೇರಿಯಲ್ಲಿ ತಮ್ಮನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಬಂದಿದ್ದೇನೆ. ಕಳೆದ ನಿನ್ನೆ ಮತ್ತು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಬರದ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡೋದಕ್ಕೆ ನಾನು ಮತ್ತು ಎಲ್ಲ ನಮ್ಮ ಶಾಸಕರುಗಳು, ಆಯಾಯ ತಾಲೂಕಿನ ಶಾಸಕರುಗಳು ಮತ್ತು ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ನಾವು ಪ್ರವಾಸವನ್ನ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಸಂವಾದ ಕಾರ್ಯಕ್ರಮದಲ್ಲಿ ಯಾರು ಕೂಡ ದಯವಿಟ್ಟು ಮೊಬೈಲ್ ಅನ್ನು ಬಳಕೆ ಮಾಡಬೇಡಿ, ಅಲ್ಲಿ ಭಾಗವಹಿಸೋದಕ್ಕಾಗ್ಲಿಲ್ಲ. ಇಲ್ಲಿಂದ ದಯವಿಟ್ಟು ತಾವು ಓಡಾಟವನ್ನು ಕಮ್ಮಿ ಮಾಡಬೇಕಾಗಿ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಇವತ್ತು ಬಂದಿದ್ದೇನೆ. ನಮ್ಮ ಸರ್ಕಾರ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರ ಒಂದು ಹೊಸ ಯೋಜನೆಯ ರೀತಿಯಲ್ಲಿ ಸರ್ಕಾರವನ್ನ ನಾವು ಜನಗಳ ಹತ್ತಿರ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ಮೊದಲನೇ ಆದ್ಯತೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಜನರ ಅಹವಾಲುಗಳನ್ನ ಕೇಳಬೇಕು, ಅವರುಗಳಿಗೆ ಆ ಅಹವಾಲುಗಳನ್ನ ಕೇಳೋದಕ್ಕೆ ಅವಕಾಶಗಳೇ ಇಲ್ಲ, ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ ಮತ್ತು ಜನಪ್ರತಿನಿಧಿಗಳು ಕೂಡ ಅನೇಕ ಸಂದರ್ಭದಲ್ಲಿ ಸ್ಪಂದಿಸ್ತಿಲ್ಲ ಅಂತ ಹೇಳಿ ಈ ರೀತಿ ಅನೇಕ ವಿಚಾರಗಳು ಗಮನಕ್ಕೆ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೊಸ ಚಿಂತನೆಯನ್ನ ಮಾಡಿದ್ದಾರೆ. ಜನಸಮುದಾಯದ ಸಮಸ್ಯೆಗಳನ್ನ ಆಲಿಸಬೇಕು, ಅದಕ್ಕೆ ಪರಿಹಾರವನ್ನ ಕೊಡ್ಬೇಕು ಹಾಗೆ ಅಂತ ಹೇಳಿ ಒಂದು ಪ್ರಜಾ ಸೇವೆ ಅನ್ನುವಂತ ಒಂದು ಇಲಾಖೆಯನ್ನೇ ಪ್ರಾರಂಭ ಮಾಡಿ ಅದಕ್ಕೆ ಹಿರಿಯ ಅಧಿಕಾರಿಗಳನ್ನ ನೇಮಕ ಮಾಡಿ ತನ್ಮೂಲಕ ಎಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅದಕ್ಕೆ ಬೇಕಾದಂತ ಅವಕಾಶಗಳನ್ನ ಕಲ್ಪನೆ ಮಾಡಿ ಜನಗಳಿಗೆ ಅವರ ಸಮಸ್ಯೆಗಳನ್ನ ಹೇಳೋದಕ್ಕೆ ಜನಪ್ರತಿನಿಧಿಗಳ ಹತ್ರ ಇರ್ಬೋದು, ಮುಖ್ಯಮಂತ್ರಿಗಳ ಹತ್ರ ಇರ್ಬೋದು, ಅಥವಾ ಬೇರೆ ಬೇರೆ ಸಚಿವರ ಹತ್ರ ಇರ್ಬೋದು, ಅವುಗಳನ್ನ ಹೇಳಿ ಅದಕ್ಕೆ ಉತ್ತರವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಬೇಕು ಅಂತೇಳಿ ಪ್ರಜಾ ಸೇವೆಯ ಒಂದು ಕಾನ್ಸೆಪ್ಟ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಮಗೆ ಅನೇಕ ಸಮಸ್ಯೆಗಳಿದಾವೆ, ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದಾವೆ. ಜನ ಸಮುದಾಯಕ್ಕೆ ಒಂದು ರೀತಿಯಲ್ಲಿ ಬಡತನ ಇದೆ. ಎಷ್ಟೇ ನಾವು ಸಾಮಾಜಿಕವಾದ ಕಾರ್ಯಕ್ರಮಗಳನ್ನ ಕೊಟ್ಟು, ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು, ಇವೆಲ್ಲವನ್ನು ಕೊಟ್ಟರು ಕೂಡ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ. ಒಂದು ವಸತಿಗಳ ಸಮಸ್ಯೆ, ಸೈಟ್ಗಳು ಇನ್ನೂ ಕೂಡ ಸೈಟ್ಗಳನ್ನ ಬೇಕಾದಂತ ಜನ ಬಹಳಷ್ಟು ಜನ ಇದ್ದಾರೆ. ಹೌಸ್ಲೆಸ್ ಮನೆಗಳಿಲ್ಲದೆ ಇರ್ತಕ್ಕಂಥ ಜನ, ಗುಡಿಸಲಿನಲ್ಲಿ ಇರ್ತಕ್ಕಂಥ ಜನ ಇನ್ನೂ ಕೂಡ ಬಹಳಷ್ಟು ಜನ ಇದ್ದಾರೆ. ಮತ್ತು ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಎಷ್ಟೇ ನಾವು ಪಂಚಾಯಿತಿಗಳನ್ನ ತ್ವರಿತವಾಗಿ ಕೆಲಸ ಮಾಡಬೇಕು ಅಂತೇಳಿ ಅವಕ್ಕೆ ಹಣಗಳನ್ನು ಕೊಟ್ಟರು ಕೂಡ ಇನ್ನೂ ಪಂಚಾಯಿತಿಯಲ್ಲಿ ಅನೇಕ ಸಮಸ್ಯೆಗಳು ಇದ್ದಾವೆ ಗ್ರಾಮೀಣ ಭಾಗದಲ್ಲಿ. ಅದು ಕುಡಿಯೋ ನೀರಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಿರ್ಬೋದು, ಇವೆಲ್ಲಗಳಿದ್ದಾವೆ. ಇವುಗಳನ್ನ ಬಗೆಹರಿಸೋದಕ್ಕೆ ಯಾರ ಹತ್ರ ಹೋಗ್ಬೇಕು ಅಂತ ಜನಕ್ಕೆ ಒಂದು ರೀತಿಯಲ್ಲಿ ಆತಂಕ ಬರ್ತಕ್ಕಂಥದ್ದು. ಅದಕ್ಕಾಗಿ ಅದಕ್ಕೆ ಉತ್ತರವಾಗಿ ಈ ಒಂದು ಕಾರ್ಯಕ್ರಮ, ಪ್ರಜಾ ಸೇವೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೇವೆ. ಆದ್ರಿಂದ ಇದು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ ನಿಂದ ಹಿಡಿದು ವಿಧಾನಸೌಧದವರೆಗೂ ಕೂಡ ನಮ್ಮನ್ನ ಆಲಿಸುವಂತ ಪ್ರಕ್ರಿಯೆ ಪ್ರಾರಂಭ ಆಗಬೇಕು ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿಗಳು ಆಶಿಸಿದ್ದಾರೆ. ಅದಕ್ಕೆ ಎಲ್ಲಾ ಸಚಿವರುಗಳು ಮತ್ತು ಎಲ್ಲಾ ಇಡೀ ಅಧಿಕಾರಿಗಳು ಸ್ಪಂದಿಸಬೇಕು ಅಂತ ಹೇಳಿ ನಾನು ಕೂಡ ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ನಮಗೆ
ಬಹಳ ದೊಡ್ಡ ಆತಂಕ ಈಗ ಪ್ರಾರಂಭ ಆಗಿದೆ. ಈ ವರ್ಷ ನಮಗೆ ಬರದ ಪರಿಸ್ಥಿತಿ ನೂರಾರು ವರ್ಷಗಳ ಹಿಂದೆ ಆಗಿದ್ದನ್ನ ಇವತ್ತು ಮರುಕಳಿಸಿದೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಇವತ್ತು ಸುಮಾರು 164 ತಾಲೂಕು, 240 ತಾಲೂಕಿನಲ್ಲಿ 164 ತಾಲೂಕು ಬರದಲ್ಲಿ ಸೇರ್ಕೊಂಡಿದ್ದಾವೆ. ಮಳೆ ಅತ್ಯಂತ ಕಡಿಮೆ ಆಗಿರ್ತಕ್ಕಂಥದ್ದು 264 ಡಿಫಿಸಿಟ್ ಇರ್ತಕ್ಕಂಥದ್ದು. ನಿನ್ನೆ ದಿವಸ ನಾನು ನಮ್ಮ ಜಿಲ್ಲೆಯಲ್ಲಿ ಶಿರಾ, ಮಧುಗಿರಿ, ಕೊರಟಗೆರೆ ಈ ಒಂದು 4 ತಾಲೂಕನ್ನ ನಾನು ವೀಕ್ಷಣೆ ಮಾಡಿದಾಗ ಅಲ್ಲಿನ ಪರಿಸ್ಥಿತಿ ಎಷ್ಟು ಕೆಟ್ಟದಿದೆ ಅಂದ್ರೆ, 1 ಎಕರೆ ಭೂಮಿಯಲ್ಲಿ ಅವನು ಕಡಲೆಕಾಯಿ ಹಾಕಿದ್ದಾನೆ. ಕಡಲೆಕಾಯಿ ಹಾಕೋದಕ್ಕೆ ಅವನು 30,000 ರಿಂದ 40,000 ರೂಪಾಯಿ ಖರ್ಚು ಮಾಡ್ಕೊಂಡಿದ್ದಾನೆ. ಸಾಲ ಮಾಡಿದಾನೋ ಏನ್ ಮಾಡಿದಾನೋ ಖರ್ಚು ಮಾಡಿದ್ದಾನೆ. ಆದ್ರೆ ಇವತ್ತು ಅವನಿಗೆ 1 ರೂಪಾಯಿ ಕೂಡ ಬರೋದಿಲ್ಲ. ಆ 40,000 ರೂಪಾಯಿ 1 ಎಕರೆಗೆ ಖರ್ಚು ಮಾಡಿರ್ತಕ್ಕಂಥ ರೈತ 1 ರೂಪಾಯಿ ಅವನಿಗೆ ರಿಟರ್ನ್ಸ್ ಬರ್ಲಿಲ್ಲ ಅಂದ್ರೆ ಇವತ್ತು ಅವನ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದನ್ನ ನಾವು ಊಹೆ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಅನೇಕ ಜನ ರೈತರು ಬಂದು ನನ್ನ ಹತ್ರ ಅಹವಾಲನ್ನ ಹೇಳ್ಕೊಂಡ್ರು. ನಾವು ಅವರ ಜಮೀನಿಗೆ ಹೋಗಿದ್ದು, ಅವ್ರ ಜಮೀನಲ್ಲೇ ಹೋಗಿ ಆ ಕಡಲೆ ಗಿಡ ಎಲ್ಲ ಕಿತ್ತು ನೋಡಿದ್ರೆ 1 ರೂಪಾಯಿ ಕೂಡ ಅವನಿಗೆ ರಿಟರ್ನ್ಸ್ ಬರೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ರೈತ ಇದ್ದಾನೆ. ಇದು ಒಂದು ಭಾಗ. ಎರಡನೇ ಭಾಗ ಕುಡಿಯೋ ನೀರು. ಇರ್ತಕ್ಕಂಥ ಬೋರ್ವೆಲ್ಗಳೆಲ್ಲ ಒಣಗೋಗಿದೆ. ಹಳ್ಳಿಗಳಲ್ಲಿ ಬೋರ್ವೆಲ್ಗಳಲ್ಲಿ ಹೆಚ್ಚು ಕಡಿಮೆ ನೀರನ್ನ ಕುಡಿತಕ್ಕಂಥದ್ದು. ಈಗ ಬೋರ್ವೆಲ್ ಒಣಗೋಗಿದೆ. ಯಾವ ರೀತಿ ಕುಡಿಯೋ ನೀರನ್ನ ಸಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಅತಿ ದೊಡ್ಡ ಪ್ರಶ್ನೆ ನಮ್ಗಾಗಿದೆ. ಈಗ ಹೊಸದಾಗಿ ಬೋರ್ವೆಲ್ ಕೊಟ್ರೆ ಭೂಮಿಯಲ್ಲಿ ನೀರ್ ಇರ್ಬೇಕಲ್ಲ. ಹೌದು, 500 ಅಡಿ, 600 ಅಡಿ, 800 ಅಡಿ ಇದ್ದಿದ್ದು 1,500 ಅಡಿ ಹೋಗಿದೆ. ಅಂತ ಪರಿಸ್ಥಿತಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಕೂಡ ಬಹಳ ಗಂಭೀರವಾಗಿ ಇವತ್ತು ನಮಗೆ ಸವಾಲಾಗಿದೆ ಅಂತಕ್ಕಂಥದ್ದು ನಾನು ಪ್ರತ್ಯಕ್ಷವಾಗಿ ನಿನ್ನೆ ದಿವಸ ನೋಡಿದ್ದೇನೆ. ಈ ಮಧ್ಯೆ ಮುಖ್ಯಮಂತ್ರಿಗಳು ಮತ್ತು ನಾನು, ನಮ್ಮ ಸಂಪುಟದ ಅನೇಕ ಜನ ಸಚಿವರುಗಳೆಲ್ಲ ಬೆಳಗಾಂನಲ್ಲಿ, ಗುಲ್ಬರ್ಗಾದಲ್ಲಿ ಮತ್ತು ಬೆಂಗಳೂರಿನ ವಿಭಾಗದಲ್ಲಿ, ಈ 3 ವಿಭಾಗದ ಎಲ್ಲ ಜಿಲ್ಲೆಗಳನ್ನು ಕೂಡ ನಾವು ವೀಕ್ಷಣೆ ಮಾಡಿದ್ದೇವೆ. ನಾವು ಅಲ್ಲಿ ಪರಿಶೀಲನೆ ಮಾಡಿದ್ದೇವೆ. ಅಲ್ಲಿನ ಪರಿಸ್ಥಿತಿ ಕೂಡ ಇಡೀ 3 ವಿಭಾಗದಲ್ಲಿ ಹೆಚ್ಚು ಕಡಿಮೆ 3/4 ಭಾಗ ರಾಜ್ಯದಲ್ಲಿ ನಾವು ವೀಕ್ಷಣೆ ಮಾಡಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಇವತ್ತು ಬರದ ಪರಿಸ್ಥಿತಿ ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಒಂದು ಸವಾಲು ಸರ್ಕಾರಕ್ಕೆ ಬಂದಿದೆ. ನಾನು ಅವರಿಗೆ ನಿನ್ನೆ ದಿವಸ ಅವರಿಗೆ ಅಶ್ಯೂರೆನ್ಸ್ ಕೊಟ್ಟು ಬಂದೆ, ನಾವು ನಿಮ್ ಜೊತೆಯಲ್ಲಿದ್ದೇವೆ, ಇಡೀ ಸರ್ಕಾರ ನಿಮ್ ಜೊತೆಯಲ್ಲಿದೆ ಅಂತ ಹೇಳಿ. ಈಗ ತಾನೇ ಅರ್ಧ ಗಂಟೆ ಮುಂಚೆ ನಾನು ಕುಣಿಗಲ್ ತಾಲೂಕಿನಲ್ಲಿ ನಾನು ನೋಡ್ಕೊಂಡು ಬಂದಿದ್ದೇನೆ. ಅಲ್ಲಿ ಬಹಳ ಚೆನ್ನಾಗಿ ಫಲವತ್ತಾಗಿ ಬೆಳೆದಿದ್ದಂತ ಅಡಿಕೆ ತೋಟ ನೀರಿಲ್ಲ ಅಂತ ಹೇಳಿ ಸಂಪೂರ್ಣವಾಗಿ ಒಣಗೋಗಿದೆ. ಅವರು ಎಲ್ಲಿಗೆ ಹೋಗ್ಬೇಕಾಗ್ತದ ರೈತರು? ಅವರ ಅಂತ ಪರಿಸ್ಥಿತಿ ಇವತ್ತು ಇಡೀ ನಮ್ಮ ಜಿಲ್ಲೆನಲ್ಲಿ ಇವತ್ತು ಕಾಣಿಸ್ತಾ ಇದೆ. ಬಹುಶಃ ರಾಜ್ಯದಲ್ಲಿ ಕೂಡ ಇವತ್ತಿನ ದಿವಸ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಅದು ಒಂದು ಭಾಗ. ಎರಡನೇದು, ಕುಡಿಯೋ ನೀರಾದ ನಂತರ ಜಾನುವಾರುಗಳಿಗೆ ಮೇವಿಲ್ಲ. ನಮಗೆ ಇಲ್ಲಿ ಮೇವು ಬೆಳೆಯೋದಕ್ಕೆ ಅವಕಾಶ ಆಗ್ಲಿಲ್ಲ ಅಂತ ಹೇಳಿದ್ರೆ ಮೇವು ನಮಗೆ ದಕ್ಕೋದಿಲ್ಲ. ಪಕ್ಕದ ರಾಜ್ಯದಲ್ಲಿ ಮೇವು ಕೊಂಡ್ಕೊಂಡು ಬರ್ತೀವಿ ಪ್ರತಿ ಸಾರಿ. ಯಾವಾಗಾದ್ರೂ ಕೂಡ ನಮ್ಗೆ ಬರಗಾಲ ಬಂದಾಗ ಪಕ್ಕದ ರಾಜ್ಯದಲ್ಲಿ ನಾವು ಕೊಂಡ್ಕೊಂಡು ಬರ್ತೀವಿ. ಆದ್ರೆ ಈ ವರ್ಷ ಪಕ್ಕದ ರಾಜ್ಯದಲ್ಲೂ ಬೆಳೆ ಇಲ್ಲ. ಆಂಧ್ರದಲ್ಲಿಲ್ಲ, ತೆಲಂಗಾಣದಲ್ಲಿಲ್ಲ, ತಮಿಳುನಾಡಲ್ಲಿಲ್ಲ. ನಾವು ಎಲ್ಲಿ ನಾವು ಕೊಂಡ್ಕೊಂಡು ಬರ್ತಾ ಇದ್ದೋ ಆ ಒಂದು ಪರಿಸ್ಥಿತಿ ಇವತ್ತು ಆ ರಾಜ್ಯದಲ್ಲೂ ಕೂಡ ಸಿಗ್ತಾ ಇಲ್ಲ. ಮೇವಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಈ ಮಧ್ಯದಲ್ಲಿ ನಾವು ನಮ್ಮ KMF ನವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಸೀಡ್ ಕಿಟ್ ಅನ್ನ ಕೊಡ್ಬೇಕು ಅಂತ ಹೇಳಿ ನಾವು ಹಿಡಿದು ತುಮಕೂರು ಜಿಲ್ಲೆನಲ್ಲಿ ನಿನ್ನೆ ತಾನೇ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೆ. 1 ಲಕ್ಷ ಕಿಟ್ ಅನ್ನ ನಿನ್ನೆಯಿಂದ ಡಿಸ್ಟ್ರಿಬ್ಯೂಷನ್ ಪ್ರಾರಂಭ ಆಗಿದೆ. ಆ ರೈತರಿಗೆ ಒಂದಿಷ್ಟು ಉತ್ತೇಜನ ಕೊಟ್ಟು ಎಲ್ಲಿಂದಿಷ್ಟು ನೀರಿದೆ, ಬೋರ್ವೆಲ್ ಇದೆ, ಅಲ್ಲಿ ಆ ಮೇವನ್ನ ಬೆಳ್ಕೊಳ್ಬೇಕು. ಹೆಚ್ಚಂದ್ರೆ ನಾವು ಅವ್ರ ಹತ್ರ ಕೊಂಡ್ಕೊಳ್ತೀವಿ ಅಂತ ಕೂಡ ಹೇಳ್ದೆ ನಾನು. ಯಾಕೆಂದ್ರೆ ಆ ರೈತನಿಗೆ ಒಂದಿಷ್ಟು ನಾವು ಕೊಂಡ್ಕೊಳ್ತೀವಿ ಅಂದ್ರೆ ಅವನು ಉತ್ತೇಜನದಿಂದ ಬೆಳೀತಾನೆ ಅಂತ ಹೇಳಿ ನಮಗೂ ಅನುಕೂಲ ಆಗುತ್ತೆ, ಅವರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಅದನ್ನು ಕೂಡ ಪ್ರಯತ್ನ ಮಾಡಿದ್ವಿ. ಆದ್ರೆ ಒಂದು ಸರ್ಕಾರದಲ್ಲಿ ನಿನ್ನೆ ತಾನೇ ನಮ್ಮ ಮುಖ್ಯ ಕಾರ್ಯದರ್ಶಿ ಅವರಿಗೆ ನಾನು ಮಾತನಾಡಿದೆ, ಇನ್ನೂ ನಮಗೆ ಸರ್ಕಾರದಲ್ಲಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇಂದ ಟೆಂಡರ್ ಆಗ್ಲಿಲ್ಲ. ಇದೇನು ನಾವು ಸೀಡ್ ಕಿಟ್ ಅನ್ನ ಕೊಡೋದಕ್ಕೆ ಇಡೀ ರಾಜ್ಯದಲ್ಲಿ ಅನಿಮಲ್ ಹಸ್ಬೆಂಡ್ರಿ ಇಂದ ಡಿಸ್ಟ್ರಿಬ್ಯೂಟ್ ಆಗ್ಬೇಕಾಗಿತ್ತು. ಅದಕ್ಕೆ ಟೆಂಡರಿಂಗ್ ಆಗ್ಲಿಲ್ಲ ಇನ್ನು ಅಂತ ಹೇಳಿ ನನ್ಗೆ ಗೊತ್ತಾಯ್ತು. ತಕ್ಷಣ ನಾನು ನಮ್ಮ ಇಲಾಖೆಯ ಅಧಿಕಾರಿಗಳಿಗೂ ಮಾತಾಡಿದೆ ಮತ್ತು ಫೈನಾನ್ಸ್ ಸೆಕ್ರೆಟರಿ ಅವರಿಗೂ ಮಾತನಾಡಿದ್ದೇನೆ. ಅವರು ಇವತ್ತು ನಾಳೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಗಮನಿಸಬೇಕಾಗುತ್ತೆ. ತಕ್ಷಣ ನಾವು ಸೀಡ್ ಕಿಟ್ ಅನ್ನ ಕೊಟ್ರೆ ಅವರೆಲ್ಲೋ ಒಂದ್ ಕಡೆ ಬೆಳೆದು ಮೇವನ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಎನ್ನುವಂಥದ್ದು ಆಗ್ಬಹುದು ಅಂತ ಹೇಳಿ. ಆಮೇಲೆ ಈ ಇನ್ಶೂರೆನ್ಸ್, ರೈತರು ಇನ್ಶೂರೆನ್ಸ್ ಮಾಡಬೇಕು. ಬಹಳ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇನ್ಶೂರೆನ್ಸ್ ಕಂಪನಿಯವರು ಅವರಿಗೆ ಸರಿಯಾಗಿ ಹಣ ಕೊಡೋದಿಲ್ಲ. ರೈತರಿಗೆ ರಿಜಿಸ್ಟರ್ ಮಾಡಿ ಪ್ರೀಮಿಯಂ ಕಟ್ಟಿಸ್ಕೊಳ್ಳುವಾಗ ತೋರಿದಂತ ಆಸಕ್ತಿ ಅವರು
ಆಮೇಲೆ ತೋರಿಸೋದಿಲ್ಲ. ಈಗ ನಾವು ನಮ್ಮಲ್ಲಿ ಇವತ್ತು ನೋಡ್ತಾ ಇದ್ದೆ, ನಮ್ಮ ಜಿಲ್ಲೆನಲ್ಲಿ ಒಂದೊಂದು ತಾಲೂಕಲ್ಲಿ 10,000, 15,000, 20,000 ಜನ ರಿಜಿಸ್ಟರ್ ಮಾಡಿದ್ದಾರೆ. ಆದ್ರೆ ಅವರು ಯಾರಿಗೂ ಕೂಡ ಇನ್ನೂವರೆಗೆ ಅವರಿಗೆ ಹಣವನ್ನ ಕಳೆದ ವರ್ಷನೂ ಸರಿಯಾಗಿ ಕೊಡ್ಲಿಲ್ಲ, ಈ ವರ್ಷನೂ ಕೊಡ್ಲಿಲ್ಲ. ಹಾಗಾಗಿ ಇನ್ಶೂರೆನ್ಸ್ ಕಂಪನಿಯವರಿಗೆ ಪ್ರತ್ಯೇಕವಾಗಿ ನಾವು ಒಂದು ಸಭೆ ಮಾಡ್ಬೇಕಾಗತ್ತೆ, ಅವರಿಗೆ ಎಲ್ಲ ಸೂಚನೆಗಳನ್ನು ಕೊಡ್ಬೇಕಾಗ್ತದೆ. ಆಮೇಲೆ ಮಲ್ಟಿ ವಿಲೇಜ್ ಸ್ಕೀಮ್ಗಳು ಕೂಡ ಫೇಲ್ ಆಗಿದೆ. ಬಹಳ ಕಡೆ ಮಲ್ಟಿ ವಿಲೇಜ್ ಸ್ಕೀಮು ಆ ಸೋರ್ಸೇ ಫೇಲ್ ಆಗಿದ್ಮೇಲೆ ಎಲ್ಲಿ ಹಳ್ಳಿಗಳಿಗೆ ನೀರು ಕೊಡಕ್ಕಾಗುತ್ತೆ? ಆ ಪರಿಸ್ಥಿತಿ ಕೂಡ ಇವತ್ತು ಆಗಿದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂತದ್ದು, ಜನ ಗುಳೆ ಹೋಗೋದಕ್ಕೆ ಪ್ರಾರಂಭ ಆಗಿದ್ದಾರೆ. ಈಗಾಗಲೇ ಬಾಗಲಕೋಟೆ, ವಿಜಯಪುರ, ಕೊಪ್ಪಳ ಈ ಭಾಗದಲ್ಲೆಲ್ಲ ರಾಜ್ಯದಲ್ಲಿ ಗುಳೆ ಹೋಗೋದಕ್ಕೆ ಪ್ರಾರಂಭ ಆಗಿದೆ. ನಮ್ಮಲ್ಲಿ ಕೂಡ ನೆನೆ ಪಾವಗಡದಲ್ಲಿ ಹೇಳ್ತಿದ್ರು ನನಗೆ ರೈತರು, ಸ್ವಾಮಿ ನಮ್ಗೆ ಇನ್ನೇನು ಇಲ್ಲ ದಾರಿ ಇಲ್ಲ, ಊರ್ ಬಿಡ್ಬೇಕಾಗಿತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ಈಗ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ರು. ಈಗಾಗ್ಲೇ ಏನೋ BBG ರಾಮ್ಜಿ ಪ್ರೋಗ್ರಾಮ್ ಅನ್ನ ತಗೊಳ್ಳಿ, ಅದರಲ್ಲಿ ನಾವು ಸರ್ಕಾರದಲ್ಲಿ ಹೇಗೂ ನಾವೇ ಹಣ ಕೊಡ್ತೀವಿ, ರಾಜ್ಯ ಸರ್ಕಾರನೇ ಹಣ ಕೊಡ್ತಾ ಇದೆ, ಕೇಂದ್ರದವರೇನು ಇಲ್ಲಿವರೆಗೂ ನಮ್ಗೆ ಹಣ ಕೊಡ್ತಾ ಇಲ್ಲ. BBG ರಾಮ್ಜಿನಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಕೇಂದ್ರದಿಂದ. ಆದ್ರೂ ಸರ್ಕಾರ, ಮುಖ್ಯಮಂತ್ರಿಗಳು ಇಲ್ಲ ನಾವೇ ಅದನ್ನ ಬರ್ಸೋಣ, ಸದ್ಯದ ಪರಿಸ್ಥಿತಿಯಲ್ಲಿ ನಾವೇ ಬರ್ಸೋಣ ಅಂತ ಹೇಳಿ ಅವರು BBG ರಾಮ್ಜಿಗೆ ಉತ್ತೇಜನ ಕೊಡ್ಬೇಕು ಅಂತ ಹೇಳಿದ್ರು. ನಮ್ಮಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 51,000 ಮಾನವ ದಿನಗಳನ್ನ ನಮ್ಮ ಇಲಾಖೆ ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ನಿನ್ನೆ ನಾನು ಶಿರಾ ತಾಲೂಕಿನಲ್ಲಿ ನಾನೇ ಖುದ್ದಾಗಿ ಕೆರೆ ಹೂಳೆತ್ತುವಂತ ಕೆಲಸವನ್ನ ಮಾಡ್ತಾ ಇದ್ರು, ಅಲ್ಲಿ ನಾನೇ ಪರ್ಸನಲ್ ಆಗಿ ನೋಡಿದೆ. ಅದು ಹೆಚ್ಚೆಚ್ಚು ಮಾಡಿದ್ರೆ ಊರು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಜನ ಊರಲ್ಲಿ ಇರ್ತಾರೆ. ಆದ್ರಿಂದ ಆ ಕೆಲಸ ಕೂಡ ಇಡೀ ರಾಜ್ಯದಲ್ಲಿ BBG ರಾಮ್ಜಿದು ಹೆಚ್ಚು ಪ್ರೋತ್ಸಾಹ ಕೊಡ್ಬೇಕಾಗ್ತದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾಕೆಂದ್ರೆ ಅವರು ಕೆಲಸ ಹುಡುಕೊಂಡು ಅವರೆಲ್ಲ ಬೇರೆ ಕಡೆ ಹೋಗೋದಾದ್ರೆ ನಾವೇ ಅವರಿಗೆ ಕೆಲಸ ಕೊಟ್ಟು ನಾವು ಅವ್ರಿಗೆ ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಅದು ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ಆಮೇಲೆ ಇನ್ನೊಂದು, ನಾನು ಮೊದಲೇ ಸಭೆನಲ್ಲೇ ನಾನು ಬೆಳಗಾಂನಲ್ಲಿ ರಿವ್ಯೂ ಮಾಡುವಾಗ ಹೇಳಿದೆ, ನಮ್ಮಲ್ಲಿ 5,000ಕ್ಕೂ ಹೆಚ್ಚು ಇದು ಮಾಪನ ರೈನ್ ಗೇಜ್ಗಳು ಇದಾವೆ. ಒಂದು 5,000ಕ್ಕೂ ಹೆಚ್ಚು ರೈನ್ ಗೇಜ್ಗಳು ಇದಾವೆ. ಆದ್ರೆ ಅದ್ರಲ್ಲಿ ಕೆಲಸ ಮಾಡೋದು ಬರೀ 2,500 ಅಂತ ಹೇಳಿ ನಮ್ಗೆ ಮಾಹಿತಿಯನ್ನ ಕೊಟ್ರು. ಅವೆಲ್ಲವನ್ನು ಕೂಡ ನಾನು ನಮ್ಮ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೇನೆ. ಇಮಿಡಿಯೇಟ್ ಆಗಿ ರಿಪೇರಿ ಮಾಡಿಸುವಂತದ್ದು ರಿಪೇರಿ ಮಾಡಬೇಕು ಮತ್ತು ಹೊಸದಾಗಿ ಹಾಕುವಂತದ್ದನ್ನ ಹೊಸದಾಗಿ ಕೂಡ ಅಳವಡಿಸಬೇಕು ಅಂತ ಹೇಳಿ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೆ. ಮುಖ್ಯಮಂತ್ರಿಗಳು ಕೂಡ ಅದನ್ನ ಅವರು ರಿವ್ಯೂ ಮಾಡುವಾಗ ಹೇಳಿದ್ದಾರೆ. ಯಾಕೆಂದ್ರೆ ನಮಗೆ ಅದ್ರ ಮೇಲೆ ಅವಲಂಬಿಸಿದೀವಿ ನಾವು. ಈಗ ನಾವು ನೆಕ್ಸ್ಟ್ ನಾವು ರಿಪೋರ್ಟ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ಬೇಕಾದ್ರೆ ನಮ್ಗೆ ಮಾಹಿತಿಗಳು ಸರಿಯಾಗಿ ಇರಬೇಕಾಗ್ತದೆ. ಸರಿಯಾದ ಮಾಹಿತಿಗಳನ್ನ ನಾವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮಳೆದಿರ್ಬೋದು ಅಥವಾ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಏನಿದೆ ಅದನ್ನೆಲ್ಲ ನಾವು ಸರಿ ಮಾಡಿದ್ರೆ ಮಾತ್ರ ನಮ್ಗೆ ಮೆಮೊರಾಂಡಮ್ ನಲ್ಲಿ ಒಂದಿಷ್ಟು ವೆಯ್ಟೇಜ್ ಸಿಗುತ್ತೆ ಅಂತ ಹೇಳಿ ಅದಕ್ಕೆ ಮಾಡಬೇಕು. ಈ ಮಧ್ಯೆ IMD ಅವರು ನಮಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದೇನಂದ್ರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಬರದ್ದು ಪರಿಸ್ಥಿತಿ ಜಾಸ್ತಿ ಆಗುತ್ತೆ. ಆಗಸ್ಟ್ನಲ್ಲಿ ಆಗಸ್ಟ್ ಅಲ್ಲಿ ಈಗಾಗಲೇ ಆಗಿದೆ, ಆದ್ರೆ ಸೆಪ್ಟೆಂಬರ್ ನಲ್ಲಿ ಇನ್ನೂ ತೀವ್ರವಾಗಿ ಆಗುತ್ತೆ ಬರಗಾಲ ಅನ್ನುವಂಥದ್ದು. ಅಂದಮೇಲೆ ನಮಗೆ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಚಾಲೆಂಜ್, ಬಹಳ ದೊಡ್ಡ ಸವಾಲು ನಮ್ಮ ಸರ್ಕಾರಕ್ಕೆ ಆಗ್ತಕ್ಕಂಥದ್ದು. ಆದ್ರಿಂದ ಅಧಿಕಾರಿಗಳೆಲ್ಲ ಈ ಎಲ್ಲಾ ಅಂಶಗಳನ್ನ ನಾನು ಏನ್ ಹೇಳಿದ್ದೇನೆ, ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬ ಅಧಿಕಾರಿಯು ಕೂಡ ಒಂದು ಎಮರ್ಜೆನ್ಸಿ ಮಾದರಿ ಕೆಲಸ ಮಾಡಬೇಕು. ಟ್ರೀಟ್ ದಿಸ್ ಆಸ್ ಎನ್ ಎಮರ್ಜೆನ್ಸಿ. ಇದು ನಾವು ಸುಮ್ನೆ ಲೈಟ್ ಆಗಿ ಏನೋ ತಗೊಂಡು ಪ್ರತಿ ಸಾರಿ ಬರಗಾಲ ಬಂದಾಗ ಏನೋ ಕಾರ್ಯಕ್ರಮ ಮಾಡ್ತೀವಿ, ಆ ರೀತಿ ಮಾಡಿದ್ರೆ ಆಗೋದಿಲ್ಲ. ನಾವು ಇದನ್ನ ಎಮರ್ಜೆನ್ಸಿ ಅಂತ ತಿಳ್ಕೊಂಡು ಸರ್ಕಾರ ಸ್ಪಂದಿಸಬೇಕಾದಂತದ್ದು ಕೆಲಸ. ಸರ್ಕಾರ ಅಂತಂದ್ರೆ ನೀವುಗಳ ಅಧಿಕಾರಿಗಳು ಮಾಡಬೇಕಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದರಲ್ಲಿ ಜನಸಮುದಾಯ ಸಹಕಾರ ತಗೋಬೇಕು. ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಅವರನ್ನ ನಾವು ಸಮಾಧಾನ ಮಾಡಿ ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ ಅಂತ ಹೇಳಿ ನಾವು ಅವರಿಗೆ ಹೇಳಬೇಕಾಗ್ತದೆ. ಅದು ಜನತಾ ಪ್ರತಿನಿಧಿಗಳಿರ್ಬೋದು ಅಥವಾ ನಮ್ಮ ಅಧಿಕಾರಿ ಸ್ನೇಹಿತರಿರ್ಬೋದು, ಆ ಕೆಲಸವನ್ನ ಮಾಡಬೇಕು. ಟ್ರೀಟ್ ದಿಸ್ ಆಸ್ ಎನ್ ಎಮರ್ಜೆನ್ಸಿ ಅಂತೇಳಿ ನಾನು ಓದಲ್ಲೆಲ್ಲ ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಲಘುವಾಗಿ ತಗೋಬೇಡಿ ಅಂತ ಹೇಳಿ. ಆಮೇಲೆ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇರಿ. ನೀವು ಹೆಡ್ ಕ್ವಾರ್ಟರ್ಸ್ ನಲ್ಲಿ ಪ್ರತಿಯೊಬ್ಬ ಅಧಿಕಾರಿನೂ ಯಾವ್ಯಾವ ತಾಲೂಕಲ್ಲಿ ನೀವು ಕೆಲಸ ಮಾಡ್ತೀರಿ ಆ ತಾಲೂಕಲ್ಲಿ ಇರಬೇಕು. ಇಲ್ಲೇ ಹೋದ್ರೆ ನಿಮ್ಮನ್ನು ಹುಡ್ಕೊಂಡು ಎಲ್ಲಿಗೆ ಬರ್ಬೇಕು ರೈತರು ಅಥವಾ ಕಷ್ಟದಲ್ಲಿರೋ ಜನ ಎಲ್ಲಿಗೆ ಬರ್ಬೇಕು? ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗಳು, ಸಿಇಒಗಳು ಮತ್ತು ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಏನಿದ್ದೀರಿ ನೀವುಗಳು ಅದನ್ನ ಎನ್ಶೋರ್ ಮಾಡ್ಬೇಕು. ಅದನ್ನ ಚೆಕ್ ಮಾಡಿ ಅವರು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದಾರಾ ಇಲ್ವಾ ಅಂತೇಳಿ ಪ್ರತಿಯೊಬ್ರು ಕೂಡ ಆಯಾ ಜಿಲ್ಲೆಯಿಂದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ
ಯಾರು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರೋದಿಲ್ಲ ಅವರು ಸ್ವಾಭಾವಿಕವಾಗಿ ಜನಗಳಿಗೆ ಸಿಗೋದಿಲ್ಲ, ಅಂದ್ರೆ ನಮ್ಮ ಕೆಲಸನೂ ಆಗೋದಿಲ್ಲ. ಆ ರೀತಿ ಆಗುವಂಥದ್ದು ಆಗಬಾರ್ದು. ಈಗ ಈ ಪರಿಸ್ಥಿತಿಯಲ್ಲಿ ತಾವೆಲ್ಲರೂ ಕೂಡ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರಬೇಕು. ಮುಖ್ಯಮಂತ್ರಿಗಳು ಒಂದ್ಸರಿ ಅಲ್ಲ 4 ಸರಿ ಇದನ್ನ ಹೇಳಿದ್ದಾರೆ. ಅದನ್ನ ನಾವು ಆ ಕಾರ್ಯಕ್ರಮವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಆಮೇಲೆ ಎಲ್ಲೆಲ್ಲಿ ತೊಂದರೆ ಆಗುತ್ತೆ, ಮಳೆ ಬರೋದಿಲ್ಲ ಇನ್ನೂ ಜನ ನಮಗೆ ಮಳೆ ಬರುತ್ತೆ ಅಂತ ಆಶಾವಾದಿಗಳಾಗಿ ಕೂತಿದ್ದಾರೆ. ಆದ್ರೆ ಮಳೆ ಬರೋದಿಲ್ಲಪ್ಪ, ಸರಿಯಾಗಿ ಮಳೆ ಬರೋಲ್ಲ ಅಂತಕ್ಕಂಥದ್ದನ್ನ ಅವರಿಗೆ ಸಮಾಧಾನವಾಗಿ ಹೇಳ್ತಕ್ಕಂಥದ್ದು, ಪರಿಸ್ಥಿತಿ ಗಂಭೀರತೆಯನ್ನ ಅವರಿಗೆ ನಾವು ತಿಳಿ ಹೇಳೋದಕ್ಕೆ ನಾವು ಅಧಿಕಾರಿಗಳು ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ಕೊನೆಯದಾಗಿ ಇದು ಬರದ ಪರಿಸ್ಥಿತಿ ಈ ರೀತಿ ಆದ್ರೆ ನಮ್ಮಲ್ಲಿ ಕಾರ್ಯಕ್ರಮಗಳನ್ನ ಯಾವುದನ್ನು ನಿಲ್ಲಿಸೋದು ಬೇಡ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೊಸ ವಿನೂತನವಾದ ಕಾರ್ಯಕ್ರಮವನ್ನ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಭಾರತ್ ಜೋಡೋ ಸಂಘಗಳನ್ನ ಮಾಡಿ, ಸಂಘಗಳು ಪ್ರತಿಯೊಂದು ಪಂಚಾಯಿತಿಯಲ್ಲಿ ಒಂದು ಸಂಘ ಮಾಡಬೇಕು. ಆಮೇಲೆ ಆ ಸಂಘದ ಮೂಲಕ ಭಾರತದ ಪ್ರತಿಯೊಂದು ಸಾಂಸ್ಕೃತಿಕವಾಗಿ ಮತ್ತು ಎಲ್ಲ ಸಾಮಾಜಿಕವಾಗಿ ಅವರನ್ನ ಒಂದು ಮಾಡಬೇಕು. ಯಾವುದೇ ಭಾವನೆಗಳು, ಜಾತಿ, ಧರ್ಮ ಇವೆಲ್ಲ ಹೋಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಭಾರತ್ ಜೋಡೋ ಸಂಘಗಳನ್ನ ಮಾಡಿ ತನ್ಮೂಲಕ ಒಂದು ರೀತಿಯ ಅನ್ಯೋನ್ಯತೆಯನ್ನ ಸಮಾಜದಲ್ಲಿ ತರಬೇಕು ಅಂತೇಳಿ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಈಗಾಗಲೇ ಒಂದು ಸಂಘಕ್ಕೆ 10 ಲಕ್ಷ ಹಣವನ್ನ ಪ್ರತಿ ವರ್ಷ ಕೊಡ್ತಕ್ಕಂತ ಯೋಜನೆ ಇದು. ಆ ಹಣವನ್ನ ಉಪಯೋಗ ಮಾಡಿಕೊಂಡು ಅವರ ಚಟುವಟಿಕೆಗಳನ್ನ ಮಾಡಬಹುದು ಅಂತೇಳಿ ಇದನ್ನ ಬಹಳ ಗಂಭೀರವಾಗಿ ತಗೋಬೇಕಾಗ್ತದೆ. ನಾವು ಕೂಡ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಂದ ಸೂಚನೆಗಳನ್ನ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ. ಅದು ಕೂಡ ಪ್ರಾರಂಭ ಆಗ್ಬೇಕು. ಯಾಕೆಂದ್ರೆ ಇವೆಲ್ಲ ನಾವು ಒಂದೊಂದು ಕೆಲಸಗಳನ್ನು ಕೂಡ ಜೊತೆಯಾಗೆ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಒಂದ್ ಕಡೆ ಬರ ಇರ್ಬೋದು, ಇನ್ನೊಂದ್ ಕಡೆ ಸರ್ಕಾರದ ಕಾರ್ಯಕ್ರಮಗಳು ಇರ್ಬೋದು, ಇವೆಲ್ಲವನ್ನು ಒಟ್ಟಿಗೆ ನಾವು ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಎನ್ನುವಂಥದ್ದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಂವಾದದ ಅವಕಾಶವನ್ನು ಕೊಟ್ಟಿರೋದು ಬಹಳ ಸಂತೋಷದ ವಿಚಾರ. ಯಾಕೆಂದ್ರೆ ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಹಂತದಲ್ಲಿ ನೇರವಾಗಿ ನಾವು ಮುಖ್ಯಮಂತ್ರಿಗಳಿಗೆ ಮಾತಾಡ್ತೇವೆ ಅನ್ನುವಂತಹದ್ದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅವರ ಕಷ್ಟಗಳನ್ನಾಗ್ಲಿ ಅವರ ಸಮಸ್ಯೆಗಳನ್ನಾಗ್ಲಿ ನೇರವಾಗಿ ಸರ್ಕಾರಕ್ಕೆ, ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ತಿಳಿಸ್ತಕ್ಕಂತ ಈ ಸಂವಾದ ಬಹಳ ಉತ್ತೇಜನಕಾರಿಯಾದದ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ನಾನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕುಣಿಗಲ್ನಿಂದ ಇವತ್ತು ಭಾಗವಹಿಸಿದ್ದೇನೆ. ತಮ್ಮೆಲ್ಲರಿಗೂ ಶುಭವನ್ನ ಈ ಸಂದರ್ಭದಲ್ಲಿ ಕೋರ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನ ಮುಂದುವರಿಸ್ತಾರೆ. ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಈಗ ನಮ್ಮೆಲ್ಲರನ್ನ ಸಂಬೋಧಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಂತ ಡಾಕ್ಟರ್ ಪರಮೇಶ್ವರ್ ಅವರೇ, ವೇದಿಕೆ ಮೇಲೆ ನಮ್ಮ ಗೃಹ ಸಚಿವರಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ನೂತನವಾಗಿ ಆಯ್ಕೆಯಾಗಿರತಕ್ಕಂತ ಲಕ್ಷ್ಮಣ್ ಸವದಿ ಅವರಿದ್ದಾರೆ, ನಮ್ಮ ಸಂತೋಷ್ ಲಾಡ್ ಇದ್ದಾರೆ, ನಮ್ಮ ಸಿಂಗ್ ಇದ್ದಾರೆ, ಧರ್ಮಸಿಂಗ್ ಅವರ ಸುಪುತ್ರರಾಗಿದ್ದಂತ ಅಜಯ್ ಸಿಂಗ್ ರವರಿದ್ದಾರೆ, ಕಾಶ್ಯಪ್ನವರಿದ್ದಾರೆ, ಮುಖ್ಯ ಚೀಫ್ ಸೆಕ್ರೆಟರಿ ಅವರಿದ್ದಾರೆ. ಇನ್ನು ಒಂದು ಕಡೆ ಕೆಲವೊಂದು ನನ್ನ ಮಂತ್ರಿಗಳೆಲ್ಲ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇವರೆಲ್ಲ ನೀವು ಅಲ್ಲಲ್ಲಿಂದನೇ ನೀವು ಸಂಪರ್ಕದಲ್ಲಿರಿ ಅಂತ ಹೇಳಿದ್ದೇನೆ. ಈ ಸಂವಾದದ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಕುಣಿಗಲ್ನಿಂದನೇ ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರೂ ಕೂಡ ಅರ್ಥ ಆಗಿರ್ಬೇಕು, ನಾನು ನನ್ನ ಮಂತ್ರಿ ಮಂಡಲ ಮತ್ತು ಎಲ್ಲ ನನ್ನ ಸಹೋದ್ಯೋಗಿಗಳು ಚೀಫ್ ಸೆಕ್ರೆಟರಿ ಆದಿಯಾಗಿ, ಇಲ್ಲಿರೋ IAS ಅಧಿಕಾರಿಗಳ ಆದಿಯಾಗಿ, IPS ಅಧಿಕಾರಿಗಳ ಆದಿಯಾಗಿ ನಾವೆಲ್ಲ ಸರ್ಕಾರಿ ನೌಕರಿ, ಒಂದು ದೊಡ್ಡ ಅಧಿಕಾರಿಗಳಲ್ಲ. ನಾವು ಮಂತ್ರಿ ಅಂತ ಹೆಸರಿರ್ಬೋದು ಅಷ್ಟೇ. ಮೂಲ ನಾವೆಲ್ಲ ಸರ್ಕಾರಿ ನೌಕರು. ನಮ್ಗೆ ಭಗವಂತ ನಮ್ಮ ಹಿರಿಯರ ಆಶೀರ್ವಾದದಿಂದ ಈ ನಾಡಿನಲ್ಲಿ 7 ಕೋಟಿ ಜನ ಇದ್ದಾರೆ. 5.5 ಕೋಟಿ ನೌಕರಿಗೆ ಈ ಭಾಗ್ಯ ಸಿಕ್ಕಿದೆ. ಈ ಭಾಗ್ಯವನ್ನ, ಈ ಅವಕಾಶವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತೂ ಬಹಳ ಮುಖ್ಯ. ನಾನು ಅನೇಕ ಭಾಷೆಗಳಲ್ಲಿ ಅವನು ಮಾತು ಹೇಳಿದ್ದೇನೆ. ದೇವ್ರ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಅವಕಾಶವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ನಾನು ಹಿಂದೆ KC ರೆಡ್ಡಿ ಅವರ ಕಾಲದಿಂದ ಹಿಡಿದು ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತೇನವರು, ಬಿಡಿ ಜತ್ತಿಯವರರು, ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, ಜಯೇಶ್ ಪಟೇಲ್ರು, ಬಂಗಾರಪ್ಪನವರು, SM ಕೃಷ್ಣರವರು, ಸಿದ್ದರಾಮಯ್ಯನವರು, ವೀರಪ್ಪ ಮೊಯ್ಲಿಯವರು, ಹೀಗೆ ಬೊಮ್ಮಾಯಿಯವರು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು, ಕುಮಾರಸ್ವಾಮಿ ಅವರು, ಎಲ್ಲರೂ ಕೂಡ ವಿವಿಧ ರೀತಿ ನಾಡಿನ ಮುಖ್ಯಮಂತ್ರಿಗಳು, ಸದಾನಂದಗೌಡರು ಆದಿಯಾಗಿ ಅವರ ಆಡಳಿತವನ್ನ ಅವ್ರದೇ ರೀತಿಯಲ್ಲಿ ಅವರ ಅನುಭವದ ಬೆಲೆಗೆ ಅವರ ಸಿದ್ಧಾಂತವನ್ನ ಇಟ್ಕೊಂಡು ಅವರು ಕೆಲಸವನ್ನ ಮಾಡಿದ್ದಾರೆ. ಆಡಳಿತವನ್ನ, ಜನರ ಸೇವೆಯನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ.
ವಿಧಾನಸೌಧದ ಮೇಲೆ ಹನುಮಂತಯ್ಯನವರು ಕಟ್ಟಿದಾಗ ಇದನ್ನ ನಾನು ಒಂದಷ್ಟು ದಿನ ಜೈಲು ಮಂತ್ರಿ ಇದೆ. ಜೈಲು, ಪ್ರಿಸನ್, ಹೋಮ್ ಗಾರ್ಡ್, ಫೈರ್ ಫೋರ್ಸ್ ಇವೆಲ್ಲ ನನ್ನ ಹತ್ರ ಇತ್ತು ಬಂಗಾರಪ್ಪನವ್ರ ಕಾಲದಲ್ಲಿ. ಆಗ ಇತಿಹಾಸ ನೋಡಿದೆ ನಾನು. ನಮ್ಮ ಜೈಲಿನಲ್ಲಿರುವಂತ ಕೈದಿಗಳು ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಈ ವಿಧಾನಸೌಧನ ಕಟ್ತಾ ಇದ್ರಂತೆ. ಆ ಕಲ್ಲು ಆಗೆಲ್ಲ ಕ್ರೇನ್ ಗೀನೆಲ್ಲ ಇರ್ಲಿಲ್ಲ. ಆ ಕೋಪ ತಡಿನಾರದೆ ಮುಖ್ಯಮಂತ್ರಿಗಳ ಮೇಲೆ ಆ ಕೈದಿಗಳು ಕಾಲಲ್ಲಿದ್ದಂತ ಚಪ್ಪಿನ ತೆಗೆದುಕೊಂಡು ಸಾಕ್ತಂತ ಘಟನೆ ಕೂಡ ಈ ರಾಜ್ಯದಲ್ಲಿ ನಡೆದಿದೆ. ವಿಶ್ವೇಶ್ವರಯ್ಯನವರು ₹1 ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಆ ದಾಖಲೆಗಳಲ್ಲಿ ಕೂಡ ನಾನು ಯಾವ್ದೋ ಒಂದು ಕಮಿಟಿಲಿ ಇದ್ದೆ. ನಾನು ಅವ್ರ ಪುಸ್ತಕ ದಾಖಲೆ ಇವತ್ತು ನಮ್ಮ ಆರ್ಚಿವ್ಸ್ ಅಲ್ಲಿ ಇದೆ. ನನಗೇನು ಬೇಡ, ₹1 ನಾನು ಮಾಡ್ತೀನಿ ಅಂತ ಹೇಳಿ ಕೆಲಸ ಮಾಡಿದಂತ ಇತಿಹಾಸ ಕೂಡ ಇಲ್ಲಿದೆ. ಅದಕ್ಕೆ ವಿಧಾನಸೌಧದ ಮೇಲೆ ಬರೆದಿರೋದೇ ಜನರ ಸೇವೆ, ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿ ಇವತ್ತು ವಿಧಾನಸೌಧದ ಮೇಲೆ ಇದೆ. ನಮ್ಮ ನಾಡು ಬಸವಣ್ಣನ ನಾಡು, ಪಾರ್ಲಿಮೆಂಟ್, ಅನುಭವ ಮಂಟಪ, ಇದೆಲ್ಲ ನೀವು ಏನು ಈಗ ಹೊಸದಾಗಿ ನಾನು ಹೇಳ್ಬೇಕಾಗಿಲ್ಲ. ನೀವು ವಿದ್ಯಾಭ್ಯಾಸ ಕಲಿತಾಗ ಈ ನಾಡಿನ ಇತಿಹಾಸವನ್ನೆಲ್ಲ ತಿಳ್ಕೊಂಡಿದ್ದೀರಿ. ಅಂಬೇಡ್ಕರ್ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಂಗೆ ನಿಮ್ಗೆಲ್ಲ ಇತಿಹಾಸ ನಮ್ಮ ಬದುಕಿನಲ್ಲಿ, ನಮ್ಮ ಅನುಭವದಲ್ಲಿ ಬಹಳ ಪ್ರಮುಖವಾದದ್ದು. ನೀವು ವಿವಿಧ ರೀತಿಯಲ್ಲಿ ಅನುಭವವನ್ನ ಹೊಂದಿದ್ದೀರಿ, ಗ್ರಾಜುಯೇಟ್ ಗಳಾಗಿದ್ದೀರಿ. ಇವ್ರಿಗೆಲ್ಲ ಅಪಾರವಾದಂತ 20 ವರ್ಷ, 15 ವರ್ಷ, 30 ವರ್ಷ, 40 ವರ್ಷ ಇದೆ. ನಾನೇ ಗ್ರಾಜುಯೇಟ್ ಆದವನಲ್ಲ. ನಾನು 47ನೇ ವಯಸ್ಸಿಗೆ ಗ್ರಾಜುಯೇಟ್ ಆದವನು ಓಪನ್ ಯೂನಿವರ್ಸಿಟಿಲಿ. ಫೈನಲ್ ಇಯರ್ ಓದ್ತಿರ್ಬೇಕಾದ್ರೆ ಚುನಾವಣೆ ರಂಗಕ್ಕೆ ಬಂದವ್ ನಾನು. ನನಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, TAPMS, MLA, ಮಂತ್ರಿ, ಉಪಮುಖ್ಯಮಂತ್ರಿ ಇವೆಲ್ಲ ಆಗಿ ನನ್ನ ಅನುಭವನೇ ನನಗೊಂದು ಎಜುಕೇಶನ್ ಆಗಿ ಇವತ್ತು ಈ ಸ್ಥಾನದಲ್ಲಿ ಕೂತಿದ್ದೇನೆ. ಹಿಂದೆ ಯಾರು ಮಾಡಿದ್ರು, ಏನ್ ಮಾಡಿದ್ರು, ಅವರ ಸೇವೆ ಇವತ್ತು ಕೂಡ ನಾನು ಸ್ಮರಿಸಬೇಕಾದ್ದು ನನ್ನ ಕರ್ತವ್ಯ. ಅದು ಯಾರು ಆಡಳಿತದ ಬಗ್ಗೆ ನನಗೆ ಟೀಕೆ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಮಾತ್ರ ಉಳಿತವೆ ಅಂತ ಹೇಳಿ ಒಂದಿನ ನಾನು ತುಂಗಭದ್ರಾ ಡ್ಯಾಮ್ ನಲ್ಲಿ ಅವತ್ತು ಅನೇಕರು ಟೀಕೆ ಮಾಡಿದಂತ ಸಂದರ್ಭದಲ್ಲಿ ಡ್ಯಾಮ್ ಒಂದ್ ಗೇಟ್ ಹೊಡೆದೋದಾಗ ಅಲ್ಲಿ ಒಂದ್ ಮಾತು ಹೇಳಿ ಬಂದಿದ್ದೆ. ಇವತ್ತು ಕೂಡ ಅನೇಕರು ಅದನ್ನ ಬಳಸ್ತಾ ಇದ್ದಾರೆ. ಸೊ ನೀವೆಲ್ಲ ಸರ್ಕಾರಿ ನೌಕರರು ಇಲ್ಲ ಅಧಿಕಾರಿಗಳು ಅನ್ಸ್ಕೊಂಡಿದ್ದವ್ರು ಏನಿದ್ದೀರಿ, ನೀವು ಖಂಡಿತ ನೀವು ಶ್ರಮಜೀವಿಗಳು. ನಮ್ಮ ಸರ್ಕಾರದ ನಾಡಿ ಮಿಡಿತವನ್ನ ಇಟ್ಕೊಂಡಿರುವಂತ ಒಂದು ಜನ. ಸರ್ಕಾರ ಮತ್ತು ಜನರ ಮಧ್ಯೆ ತಾವೊಂದು ದೊಡ್ಡ ಸೇತುವೆ. ಇವತ್ತು ನಾವು ಭಾಷಣ ಮಾಡುವಾಗ ಹೇಳ್ತಾ ಇರ್ತೇವೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾರಂಗ ಇವೆಲ್ಲ ಕೂಡ 4 pillars ಆಫ್ ಡೆಮೋಕ್ರಸಿ ಅಂತ. ಒಂದ್ ಕಡೆ ಶಿಕ್ಷಕ, ಕೃಷಿಕ, ಸೈನಿಕ ಇವೆಲ್ಲ ಕೂಡ ಸರ್ಕಾರದಲ್ಲಿ ಎಲ್ಲ ಒಬ್ಬೊಬ್ರು ಒಂದೊಂದು ಪಿಲ್ಲರ್ಗಳಾಗಿ ಸಮಾಜದಲ್ಲಿ ನಾವು ಕೆಲಸ ಮಾಡಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ಸೊ ಇವತ್ತು ನಾನು ಮುಖ್ಯಮಂತ್ರಿಯಾಗಿ ಇಲ್ಲಿಗೆ ಬಂದು ಕೂತಿರಬಹುದು. ನನಗೆ ನನ್ನ ಇತಿಹಾಸ ಪುಟದಲ್ಲಿ ನಾವು ಏನು ಇಲ್ಲಿ ಹೋಗ್ತೀವಿ ಅನ್ನೋದು ಮುಖ್ಯ. ನಿಮ್ಗೆ ಹೆಂಗೆ ಭಗವಂತ 7 ಕೋಟಿ ಜನರ ಪೈಕಿ 5.5 ಲಕ್ಷ ಜನ ನಿಮ್ಗೆ ಈ ನೌಕರ ಹುದ್ದೆಯನ್ನ, ಅಧಿಕಾರ ಹುದ್ದೆಯನ್ನ ಏನು ನಿಮ್ಮ ಶ್ರಮದಿಂದ, ನಿಮ್ಮ ಪಾರದರ್ಶತೆಯಿಂದ ಅಧಿಕಾರವನ್ನು ಜನ ಕೊಟ್ಟಿದ್ದಾರೆ. ಇದು ಜನರ ಸಾಮಾನ್ಯರ ಬದುಕಿಗೆ ಬದಲಾವಣೆ ತರಂತ ಒಂದು ಜವಾಬ್ದಾರಿ ಆಗ್ಬೇಕು. ನಾನು ಹಿಂದೆ ಹೇಳಿದ್ದೇನೆ, ನಾನು ಹಿಂದೆ ಪೇಜಸ್ ನಾನು ಓದ್ಲಿಕ್ಕೂ ಇಷ್ಟ ಇಲ್ಲ. ನನಗೆ ಐ ಡೋಂಟ್ ಬಿಲೀವ್ ಇನ್ ರೀಡಿಂಗ್ ಹಿಸ್ಟ್ರಿ ಆರ್ ರೈಟಿಂಗ್ ಹಿಸ್ಟ್ರಿ. ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಸೊ ಅದಕ್ಕೆ ಹೊಸ ಅಧ್ಯಾಯಕ್ಕೆ ನಾನು ಕಾಲಿಡ್ತಾ ಇದ್ದೇನೆ. ಸೊ ಈ ರಾಜ್ಯದ ಅನೇಕ ಅಧಿಕಾರಿಗಳು, ನೌಕರು ಹಿಂದೆ ಏನು ರಿಟೈರ್ಡ್ ಆಗಿದ್ದಾರೆ, ಶಿಕ್ಷಣ ಇಲಾಖೆ ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಆಗಲಿ, ಕೃಷಿ ಇರ್ಬೋದು, ಎಲ್ಲ ಇರ್ಬೋದು. ಇವತ್ತು ಏನು ಈ ಸಿಸ್ಟಮ್ ರನ್ ಆಗಿದೆ, ನಮ್ಮ ರಾಜ್ಯಕ್ಕೆ ಅತಿ ಉತ್ತಮವಾಗಿ ಸೇವೆ ಮಾಡಿದ್ರಿಂದನೇ ಇವತ್ತು ಕರ್ನಾಟಕ ರಾಜ್ಯ ಯಾರು ನಮ್ಗೆ ಬೆಂಬಲವಾಗಿ ನಿಂತ್ಕೊಳ್ಳದೆ ಇರ್ಲಿ, ಇಲ್ಲಿರುವಂತ ತಂತ್ರಜ್ಞಾನ, ಇಲ್ಲಿರುವಂತ ವಿದ್ಯಾರ್ಥಿಗಳು, ಇಲ್ಲಿರುವಂತ ಅನೇಕರು, ಇಡೀ ದೇಶ ನಮ್ಮನ್ನ ಗಮನಿಸ್ತಾ ಇದ್ದಾರೆ. ನಾನು ಮೊನ್ನೆ ಪ್ರೈಮ್ ಮಿನಿಸ್ಟರ್ ಒಂದು ಮಾತು ಹೇಳಿದೆ. ಪ್ರಧಾನಮಂತ್ರಿಗಳನ್ನ ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಯೂತ್ ಸೆಂಟರ್ ಇನಾಗ್ರೇಷನ್ ಇತ್ತು. ಇಲ್ಲೇ ಕೂತಿದ್ದೆ. ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಬಂದಿದ್ರು, SM ಕೃಷ್ಣರಾವ್ ಅವರು ಮುಖ್ಯಮಂತ್ರಿ ಇದ್ರು, ನಮ್ಮ ನಾರಾಯಣ ಮೂರ್ತಿ ಅವ್ರನ್ನ ಚೇರ್ಮನ್ ಮಾಡಿದ್ದು. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫೌಂಡೇಶನ್ ಸಂದರ್ಭದಲ್ಲಿ ನಾನು 25 ವರ್ಷದಿಂದ ಮಾತು ಹೇಳ್ತಾ ಇದ್ದೀನಿ. 4 ಜನ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ 3 ತಿಂಗಳಲ್ಲಿ ಬಂದಿದ್ರು. 3 ತಿಂಗಳಲ್ಲಿ ಬಂದಂತ ಸಂದರ್ಭದಲ್ಲಿ ಆ ಪ್ರಧಾನಮಂತ್ರಿಗಳು ಟೋಕಿಯೋ ಜಪಾನ್ ಪ್ರೈಮ್ ಮಿನಿಸ್ಟರ್, ಚೈನಾ ಪ್ರೈಮ್ ಮಿನಿಸ್ಟರ್, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಮತ್ತೆ ಇನ್ನೊಂದು 4 ಜನ ಬಂದಿದ್ರು 3-4 ತಿಂಗಳಲ್ಲಿ. ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತು ಹೇಳಿದ್ರು, ದೇರ್ ವಾಸ್ ಎ ಟೈಮ್ ವೆನ್ ದಿ ವರ್ಲ್ಡ್ ಲೀಡರ್ಸ್ ಫಸ್ಟ್ ಕಮ್ ಟು ಡೆಲ್ಲಿ, ದೆನ್ ದೇ ಯೂಸ್ ಟು ಗೋ ಟು ಕಲ್ಕತ್ತಾ, ಮುಂಬೈ, ಚೆನ್ನೈ, ಹೈದರಾಬಾದ್, ಬೆಂಗಳೂರು,
and all. Now the situation has changed. Those wine leaders are first coming to Bangalore, then they are going to Delhi ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂತ ಮಾತು. ಇದು ಕೃಷ್ಣ ಅವ್ರ ಸರ್ಕಾರದ ಸಾಧನೆ ಇಲ್ಲ ಅಂದ್ರೆ ಆಗಿನ ಕಾಂಗ್ರೆಸ್ ಸರ್ಕಾರದ ಸಾಧನೆ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ನಮ್ಮ ರಾಜ್ಯ ಮಹಾರಾಜರ ಕಾಲದಿಂದ ಹಿಡಿದು ಏನು ಒಂದು ಆಡಳಿತ ನಡೀತು ಆ ಒಂದಿನ ಕಾಲದಲ್ಲಿ ಇರೋಂತ ವ್ಯವಸ್ಥೆಯಲ್ಲಿ ಜಾತಿ ಧರ್ಮದ ವ್ಯವಸ್ಥೆಯಲ್ಲೂ ಕೂಡ ಗಮನದಲ್ಲಿ ಇಟ್ಕೊಂಡು ಬಸವಣ್ಣನ ಕಾಲದಿಂದ ಕೂಡ ಬಹಳ ಪರಿಶುದ್ಧವಾದಂತ ಸಮಾಜತೆ ಮೇಲೆ ಆಡಳಿತವನ್ನು ನಡೆಸಿ ಎಲ್ಲ ಜನರು ಕೂಡ ಕುವೆಂಪುರವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಇವತ್ತು ನಮ್ಮ ರಾಜ್ಯಕ್ಕೆ ಒಂದು ಬಿಂಬಿಸಿ ನಮ್ಮಲ್ಲಿರುವಂತ ವಿದ್ಯಾರ್ಥಿಗಳು ಯುವಕರು ಇವತ್ತು ಏನು ಆ ನಾಲೆಜ್ ಹಬ್ ಅಂತ ಏನಿದೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ಮ್ಯಾನ್ ಪವರ್ ಏನಿದೆ ಹ್ಯೂಮನ್ ರಿಸೋರ್ಸಸ್ ಏನಿದೆ ಇಡೀ ವಿಶ್ವದ ಚೈನಾ ಬಿಟ್ರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಂತ ಮ್ಯಾನ್ ಪವರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತದನ್ನ ಇವತ್ತು ಎಲ್ಲ ದೇಶದವರು ಕೂಡ ಒಪ್ಕೊಳ್ತಾರೆ. ಮೊನ್ನೆ ಅಮೆರಿಕನ್ ಅಂಬಾಸಿಡರ್ ಕೂಡ ನಾನು ಭೇಟಿ ಮಾಡಿದ್ದೆ. ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ನಾನು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಚರ್ಚೆ ಮಾಡ್ತಾ ಇದ್ರು. ಅದೇ ಮಾತನ್ನ ಒಪ್ಕೊಳ್ತಾ ಇದ್ರು. ಆಲ್ ಫಾರ್ಚೂನ್ 500 ಕಂಟ್ರೀಸ್ ವರ್ಲ್ಡ್ ಲೀಡರ್ಸ್ ಎಲ್ಲ ಇಲ್ಲೇ ಬಂದಿದ್ದಾರೆ. ಸೊ ನಮ್ಮಲ್ಲಿರುವಂತ ಒಂದು ಕ್ವಾಲಿಟಿ ಎಜುಕೇಶನ್ ಏನಿದೆ, ನಮ್ಮಲ್ಲಿರುವಂತ ತಂತ್ರಜ್ಞಾನ ಏನಿದೆ, ನಮ್ಮಲ್ಲಿರುವಂತ ಹೆಲ್ತ್ ಸರ್ವಿಸಸ್ ಏನಿದೆ ಇವತ್ತು ಪ್ರಪಂಚದ ಎಲ್ಲೂ ಕೂಡ ಇಲ್ಲ. ದಿ ಕ್ರೀಮ್ ಆಫ್ ಕರ್ನಾಟಕ ಇವತ್ತು ಕೂಡ ನಿಮ್ಮ ಮಕ್ಕಳು ನಿಮ್ಮ ಸ್ನೇಹಿತರ ಮಕ್ಕಳೆಲ್ಲ ಕೂಡ ವಿವಿಧ ದೇಶದಲ್ಲಿ ಹೋಗಿದ್ದಾರೆ. ಅದಕ್ಕೆ ಯಾರು ಕಾರಣ? ನಮ್ಮ ಎಜುಕೇಶನ್ ಸಿಸ್ಟಮ್ ಕಾರಣ. ನಮ್ಮ ಹಳ್ಳಿಲಿ ಓದ್ತಾ ಇರುವಂತ ವಿದ್ಯಾಭ್ಯಾಸದ ಮಕ್ಕಳು ಕೂಡ ಕಾರಣ. ಇದು ನೀವು ಮಾತ್ರಲ್ಲ, ಆ ಟೀಚರ್ಸ್ ಕಾಂಟ್ರಿಬ್ಯೂಷನ್ ಕೂಡ ಇಲ್ಲಿ ಬಹಳ ಮುಖ್ಯ. ಎಷ್ಟೇ ನಾವು ನಮ್ಮ ಶಿಕ್ಷಣ ಸಂಸ್ಥೆ ವಿಚಾರದಲ್ಲಿ ಬೇಕಾದಷ್ಟು ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ನಮ್ಮಲ್ಲಿರುವಂತ ಬುದ್ಧಿವಂತಿಕೆ, ನಮ್ಮಲ್ಲಿರುವಂತ ಪ್ರಜ್ಞಾವಂತಿಕೆ, ನಮ್ಮಲ್ಲಿರುವಂತ ಅನುಭವ ಇದು ಬಹಳ ಹಿಂದಿಂದ ಕೂಡ ಬಂದಿದೆ. ಅದಕ್ಕೆ ಇವತ್ತು ನಾವು ಅವತ್ತಿನ ಕಾಲದಲ್ಲೇ ಮಹಾರಾಜರು ಕೂಡ ಇಲ್ಲೇ ಇಂಡಿಯನ್ ಯೂನಿವರ್ಸಿಟಿ ಆಫ್ ಸೈನ್ಸ್ ಅನ್ನ ಬೇರೆ ಕಡೆ ಎಲ್ಲಿ ಬೇಕಾದ್ರೂ ಮಾಡಬಹುದಾಗಿತ್ತು. ಇಲ್ಲಿಂದನೇ ವಿಜ್ಞಾನ ಅನ್ನೋದನ್ನ ಬೆಳೀತಿತ್ತು. ಈಗ ಶಾಂತಿಯ ತೋಟ ಅಂತ ನಾವು ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ನಮ್ಮ ಕುವೆಂಪುರವರ ಗೀತೆಯನ್ನ ನಾವು ನಾಡ ಗೀತೆಯನ್ನ ಮಾಡ್ಕೊಂಡು ನಾನಿಲ್ಲಿ ಗಮನ ಇದೆ. ನನ್ನ ಕಣ್ಣು ಕುರುಡು ಅಂತ ಕೆಲವರು ತಿಳ್ಕೊಂಡಿರ್ಬೋದು. ಜಿಗ್ನೇಗೌಡರು ನಿಂತ್ಕೊಂಡು ಪಾಪ ಅವ್ರ ಕೇಳಿ ಗೌರವನ ಸಲ್ಸಕ್ಕೆ ಆಗ್ಲಿಲ್ಲ. ಇಲ್ಲಿ ಯಾರು DC ಇದಾರೆ, ಯಾರು ಆಫೀಸರ್ಸ್ ಇದಾರೆ ನೀವು ಗಮನಿಸಿ. ಸುಮಾರು 7-8 ಕಡೆ ಆ ನಾಡಗೀತೆ ನಡೀತಾ ಇರ್ಬೇಕಾದ್ರೆ ಇನ್ನ ಕೂತ್ಕೊಂಡೇ ಇದ್ದು. ಒಂದು ಗಮನದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಾನು ನನ್ನ ಮೇಲೆ ನಾನು ವಾಚ್ ಇಟ್ಕೊಂಡಿದ್ದೇನೆ. ನನ್ನನ್ನೇ ನನ್ನ ಆ ನಡತೆ ಬಗ್ಗೆ, ನನ್ನ ಮಾತಿನ ಬಗ್ಗೆ, ನನ್ನ PAಗಳು, ನನ್ನ ಸ್ಟಾಫ್, ನನ್ನ ಸಿಬ್ಬಂದಿಯವರು ಏನ್ ಮಾಡ್ತಾರೆ, ಯಾವ ರೀತಿ ನಡ್ಕೊಳ್ತಾರೆ, ಸೂಟ್ ಬೂಟ್ ಹಾಕೊಂಡಿರೋನ ಹೆಂಗ್ ಬಂದು ಆಂಟಿ ಚೇಂಬರ್ ಕರ್ಕೊಂಡ್ ಬರ್ತಾರೆ, ಹೆಂಗ್ ಒಳಗಡೆ ಬಿಡ್ತಾರೆ, ಅವ್ನ 500 ರೂಪಾಯಿ ನೋಟ್ ಕೊಟ್ಟ ತಕ್ಷಣ ಯಾವ ರೀತಿ ಅವ್ನ ಗನ್ಮೆನ್ ಟ್ರೀಟ್ ಮಾಡ್ತಾನೆ, ಇವೆಲ್ಲ ಕೂಡ ನನಗೆ ನಂದೇ ಆದಂತ ಅನುಭವಗಳನ್ನೆಲ್ಲ ನಾನೆಲ್ಲ ನೋಡಿದ್ದೇನೆ. ಸೊ ಅದಕ್ಕೆ ನಾನು ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಆಡಳಿತದಲ್ಲಿ ಯಾವ ರೀತಿ ನಡೀತಾ ಇದೆ, ನಮ್ಮ ಶಾಸಕರು ಕೂಡ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ನಮ್ಮ ಶಾಸಕರಿಗೂ ಕೂಡ ಹೇಳಿದ್ದೇನೆ, ನನ್ನ ಸಹೋದರಿಗೂ ಕೂಡ ಹೇಳಿದ್ದೇನೆ. ನಾನು ಸುಮ್ಮನೆ ನಿಮ್ಗೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ನಾನು ಇಲ್ಲಿಂದ ನನಗೆ ಜಗಳೂರು ಕಾಣ್ಲಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ನನಗೆ ಇಲ್ಲಿ ವಿತ್ ಇನ್ ಮಿನಿಟ್ ಐ ಗೆಟ್ ಎನ್ ಇನ್ಫಾರ್ಮೇಶನ್ ವಾಟ್ ಈಸ್ ಗೋಯಿಂಗ್ ಆನ್ ಅರೌಂಡ್ ಮೀ. ನಾನು ಇನ್ನ 7 ತಾಲೂಕು ಕಚೇರಿಗಳಲ್ಲಿ ಅದೇ ರೀತಿ ಕೂತಿದ್ರು. ಐ ವಿಲ್ ಲೀವ್ ಟು ದಿ ಆಫೀಸರ್ಸ್. ವಿಡಿಯೋ ರೆಕಾರ್ಡಿಂಗ್ ಇದೆ. ಯಾಕೆ ಕೂತಿದ್ರು ಅಂದ್ರೆ ಗೌರವ ಯಾವ ರೀತಿ ಕೊಡಬೇಕು ಅನ್ನೋದು ಬಹಳ ಮುಖ್ಯ. ನಾವು ವಿ ಹ್ಯಾವ್ ಟು ಸೆಟ್ ಎನ್ ಎಕ್ಸಾಂಪಲ್. ಸೊ ಹಂಗೆ ಇವತ್ತು ನಾವು ಜನಸಾಮಾನ್ಯನ ಕಚೇರಿನ ಇವತ್ತು ಏನು ನಮ್ಗೆ ಅವಕಾಶ ಸಿಕ್ಕಿದೆ, ಇದು ಚೆನ್ನಾಗಿ ನಾವು ಉತ್ತಮ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನಾವು ನಾವು ಮನಸ್ಸಲ್ಲಿ ಇಟ್ಕೊಂಡಿದೀವಿ, ಅಲ್ಟಿಮೇಟ್ಲಿ ನಾವು ಯಾರಿಗೋಸ್ಕರ ಮಾಡಬೇಕು? ಜನ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನ ಅವ್ರಿಗೆ ಸ್ಪಂದಿಸ್ಬೇಕು. ಕೊನೆಗೆ ಎಲ್ಲೂ ಯಾರಿಗೂ ಸ್ಪಂದಿಸ್ಲಿಲ್ಲ ಅಂತಂದ್ರೆ ನಿಮ್ ಕಾನ್ಶಿಯಸ್ ಆರು ಒಪ್ಕೋಬೇಕು. ನಿಮ್ಮ ಕಾನ್ಶಿಯಸ್ ಆರು ಏನಿದೆ ಅನ್ನೋದನ್ನ ಒಪ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಗೆಲ್ಲ ಹೇಳಬೇಕಾದಂತ ನನ್ನ ಕರ್ತವ್ಯ. ಅಧಿಕಾರ ಒಂದು ಶಕ್ತಿಯ ಒಂದು ಸಂಕೇತ ಅಲ್ಲ. ನಿಮ್ಗೆ ಸಿಕ್ಕಿರೋ ಅಧಿಕಾರ ಇರ್ಬೋದು, ನಮ್ಗೆ ಸಿಕ್ಕಿರೋ ಅಧಿಕಾರ ಇರ್ಬೋದು. ಇದು ಜವಾಬ್ದಾರಿಯ ಒಂದು ಸಂಕೇತ. ಅಧಿಕಾರ ಕೆಲವರು ನಾವೆಲ್ಲ ಕೆಲವು ದೊಡ್ಡದಾಗಿ ಚೇರ್ ಹಾಕ್ಬಿಟ್ಟು ಇದೊಂದು ಸಿಂಹಾಸನ ಅಂತಾರೆ. ನನಗೆ ಐ ಡೋಂಟ್ ಬಿಲೀವ್ ಇನ್ ಇಟ್. ಜನರ ಸೇವೆಗೆ ಸಿಕ್ಕದಂತ ಒಂದು ಅವಕಾಶ ಅದು. ಮೂರ್ತಿಗೆ ಬೆಲೆ ಕಟ್ಟಬಹುದು, ಆದ್ರೆ ಭಗವಂತನಿಗೆ ಬೆಲೆ ಕಟ್ಟಕ್ಕಾಗ್ತದ? ಆ ದೇವ್ರಿಗೆ ಬೆಲೆ ಕಟ್ಟಕ್ಕಾಗ್ತದ? ದೇವ್ರನ್ನ ಯಾರು ನೋಡ್ಲಿಕ್ಕೆ ಸಾಧ್ಯನಾ? ಜನರಲ್ಲೇ ದೇವ್ರನ್ನ ನೋಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಬಸವಣ್ಣವರು ನಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ನಾವು ಅನೇಕ ಕಾರ್ಯಕ್ರಮಗಳನ್ನ ನಾವು ಸರ್ಕಾರದಲ್ಲಿ ಇವತ್ತು ಏನೇನ್ ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ದೇವೆ. ಅಧಿಕಾರ ಬರಕ್ಕಿಂತ ಮುಂಚಿತವಾಗಿ ಇವತ್ತು ನಮ್ ಶಾಸಕರೆಲ್ಲ ಎಷ್ಟೋ ಜನ ನಮ್ಗೆ ಬೈತಾ ಇದ್ದಾರೆ, 5 ಗ್ಯಾರಂಟಿ ತೆಗೆದುಕೊಂಡ್ ಬಂದ್ಬಿಟ್ರಿ, ನಮ್ ಡೆವಲಪ್ಮೆಂಟ್ ದುಡ್ಡಿಲ್ಲ, ಆ ದುಡ್ಡಿಲ್ಲ ಅಂತ ಹೇಳಿ ನಮ್ಮ ಹತ್ರ ಎಲ್ಲ ಗಲಾಟೆ ಮಾಡ್ತಾ ಇದಾರೆ. ನಮ್ಮ ಅಪೋಸಿಷನ್ ಪಾರ್ಟಿಯವರು ಟೀಕೆ ಮಾಡಿದ್ರು, ಬೇಕಾದಷ್ಟು ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಿದ್ರು. ಈಗ ಏನಾಯ್ತು? ಮಹಾರಾಷ್ಟ್ರ ಏನಾಯ್ತು? ಬಿಹಾರಲ್ಲಿ ಏನಾಯ್ತು?
ಮಧ್ಯಪ್ರದೇಶ ಏನಾಯ್ತು, ಬೇರೆ ರಾಜ್ಯಕ್ಕೆ ಏನಾಯ್ತು, ಕೊನೆಗೆ ಏನ್ ಟೀಕೆ ಮಾಡ್ತಾ ಇದ್ರು ಅವರು ನಮ್ಮನ್ನೇ ಫಾಲೋ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. ನಮ್ ಗ್ಯಾರಂಟಿಗಳನ್ನೇ ಫಾಲೋ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಸೊ ಕರ್ನಾಟಕ ಮಾಡೆಲ್ ಹ್ಯಾಸ್ ಬಿಕಮ್ ಎ ಮಾಡೆಲ್ ಫಾರ್ ದಿ ಎಂಟೈರ್ ಕಂಟ್ರಿ ಟುಡೇ. ಯಾಕೆಂದ್ರೆ ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ ಅಲ್ಲಿ ಇವತ್ತು ಜನರಿಗೆ ಸಹಾಯ ಮಾಡಬೇಕಲ್ಲ. ನನಗೆ ಇಲ್ಲೇ ನಮ್ಮ ಸದಾಕ್ಷರಿ ಕೂತಿದ್ದಾರೆ, ಅವ್ರು ಅಭಿನಯಿಸ್ತೇನೆ. ಮೊನ್ನೆ ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ರು. ನಾನು ಇರ್ಲಿ ಅಂತ ಹೇಳಿ ಒಪ್ಕೊಂಡು ಹೋಗಿದ್ದೆ. ಸನ್ಮಾನ ಅಲ್ಲ, ನಿಮ್ಮನ್ನೆಲ್ಲ ಮಾತಾಡ್ಬೇಕಂತ ಹೋಗಿದ್ದೆ. ಅವರು ಡಿಕ್ಲೇರ್ ಮಾಡಿದ್ರು, ನಮ್ಗೆ ಯಾವ ತರದ ನಿಮ್ಮ ಗ್ಯಾರಂಟಿ ವ್ಯವಸ್ಥೆಯಲ್ಲಿ ಬೇಡ, ನಮ್ಗೆ ವಿದ್ಯುತ್ ಶಕ್ತಿನೂ ಬೇಡ, ಬೇರೆ ನಮ್ಮ ಮನೆಗಳಲ್ಲಿ ಯಾವ ಬಸ್ಸಿನ ವ್ಯವಸ್ಥೆನೂ ಬೇಡ, ನಮ್ಗೆ ನಾವು ಸಿಕ್ಕಿರುವಂತ ಅವಕಾಶನ ವಿ ಆರ್ ರೆಡಿ ಟು ಸರೆಂಡರ್ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ರು. ಆನ್ ಬಿಹಾಫ್ ಆಫ್ ಆಲ್ ಆಫ್ ಯು ಐ ವುಡ್ ಲೈಕ್ ಟು ಸಲ್ಯೂಟ್ ಯು ಫಾರ್ ದಿಸ್ ಗ್ರೇಟ್ ಹೃದಯ ಶ್ರೀಮಂತಿಕೆಯನ್ನ ತೋರಿಸಿದ್ದಾರೆ. ಸೊ ಇವತ್ತು ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಸರ್ಕಾರದ ಪರವಾಗಿ ನಾನು ಬಯಸ್ತೇನೆ. ಇವತ್ತು ತಾಲೂಕ್ ಕಚೇರಿಗಳಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ನಿಮ್ಗೆ ಒಂದು ಸಂದೇಶವನ್ನ ಸರ್ಕಾರದ ಪರವಾಗಿ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಕೆಲಸ ಮಾಡ್ತಾ ಇದ್ರಿ, ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಯಾರು ಇಲ್ಲ. ಯಾಕೆ ನೀವು ಕೆಲಸಕ್ಕೆ ಸೇರ್ಕೋಬೇಕು? ಯಾಕೆ ಆ ತಾಲೂಕ್ ಬೇಕು? ಏನ್ ಈ ಜಾಗ ಬೇಕು? ನಿಮ್ಗೆ ಅವಕಾಶ ಕೆಲವರು ಪ್ರೆಷರ್ ಮೇಲೆ ಬಂದಿರ್ತೀರಿ, ಕೆಲವು ಏನು ಇಲ್ಲದೆ, ಕೆಲವರು ಯಾರು ಪರಿಚಯ ಇಲ್ಲದೆ ಹೋದವರು ಪಾಪ ಸರ್ಕಾರದಲ್ಲಿ ಎಲ್ಲಿ ತರೋ ಆ ಕೆಲಸ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಬಹಳ ಜನ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲ. ಆಲ್ಮೋಸ್ಟ್ ಮೋರ್ ದೆನ್ 60% ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲ. ತಾಲೂಕ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವರ ಊರುಗಳಿಂದ ಬರೋದು, ಎಲ್ಲಿಂದನೋ ಬರೋದು, ಮಾಡೋದು. ಒಂದು ಫೋನ್ ಇದೆ, ಮಾಡಿದಾಗ ಬಹಳ ಇದರಿಂದ ಮಾತಾಡೋದು, ಇವೆಲ್ಲ ಕೂಡ ಬಹಳ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ನಾನು ನಮ್ಮ ಎಲ್ಲಾ ಸೀನಿಯರ್ ಆಫೀಸರ್ಸ್ ಹೇಳಿದ್ದೇನೆ, ಪ್ರತಿ ತಾಲೂಕಲ್ಲೂ ಕೂಡ PDO ಇಂದ ಹಿಡಿದು ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ವಿಲೇಜ್ ಅಕೌಂಟ್ ಇಂದ ಹಿಡಿದು ಎಲ್ಲರೂ ಕೂಡ ಅಲ್ಲಿಂದ ಮೇಲ್ಮಟ್ಟದ ಆಫೀಸರ್ ಇಲ್ಲ, ಕಂಪಲ್ಸರಿ ಆಗಿ ಅವನು ಅವರವರ ಕೇಂದ್ರ ಸ್ಥಳದಲ್ಲಿ ಅವರು ವಾಸವಾಗಬೇಕು, ಅವರು ಬೋರ್ಡ್ ಹಾಕ್ಬೇಕು, ಅವ್ರ ಸಂಪರ್ಕದ ವ್ಯವಸ್ಥೆ ಇಟ್ಕೊಳ್ಬೇಕು. ಇವತ್ತಿರೋ ಟೆಕ್ನಾಲಜಿ ಎಲ್ಲಿದ್ದಾನೆ ಅಂತೇಳಿ ಇವತ್ತು ನಾವು 750 ಕಡೆ ಈ ಒಂದು ಸಭೆ ಇವತ್ತು ನಡೀತಾ ಇದೆ. 750 ಕಡೆ ಅವರೆಲ್ಲ ಇಲ್ಲಿಗೆ ಬಂದು ದೊಡ್ಡ ಭಾಷಣ ಮಾಡ್ಬೇಕಾದಂತ ನನಗೆ ಅವಶ್ಯಕತೆ ಇಲ್ಲ. ಈ ಭಾಷಣಕ್ಕೆ ನಾನು ಇಲ್ಲಿ ಸೇರಿಲ್ಲ, ನನಗೆ ಭಾಷಣ ಮಾಡುವಂತ ಚಟ ಕೂಡ ನನಗೇನು ಅವಶ್ಯಕತೆ ಇಲ್ಲ. ಬಟ್ ನಾನೊಬ್ಬ ರಾಜ್ಯದ ಒಬ್ಬ ಪ್ರಮುಖನಾಗಿ, ಒಬ್ಬ ಪ್ರಮುಖ ನೌಕರನಾಗಿ ನಾನು ನನ್ನ ಅಭಿಲಾಷೆ ಏನಿದೆ, ನಮ್ಮ ಸರ್ಕಾರ ಚಿಂತನೆ ಇದೆ, ನಮ್ಮ ಸರ್ಕಾರ ಮಾರ್ಗದರ್ಶನ ಇದೆ, ಮುಂದಿನ ದಿನದಲ್ಲಿ ನೀವು ಯಾವ ರೀತಿ ಹೋಗ್ಬೇಕು ಅಂತ ಹೇಳಿ ನಿಮ್ಗೆ ನಾನು ಮನವಿ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ನಿಂತಿದ್ದೇನೆ. ನನ್ನ ಭಾಷೆ ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಕೋಬಹುದು, ಆ ಭಾಷೆಯಿಂದ ಏನೋ ಪ್ರಯೋಜನ ಆಗ್ಲಿಲ್ಲ. ಐ ಬಿಲೀವ್ ಹ್ಯೂಮನ್ ರಿಲೇಶನ್ಶಿಪ್. ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಇವತ್ತು ಧರ್ಮ ಯಾವ್ದು ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೋಬಹುದು, ನೀವು ಯಾವ ಧರ್ಮದಲ್ಲಿ ಬೇಕಾದ್ರೂ ಇರ್ಬೋದು. ನನ್ ಪೋಸ್ಟಿಂಗ್ಸ್ ಕೊಡುವಾಗ ಮತ್ತೊಂದು ಕೊಡ್ಬೇಕಾದ್ರೆ ನಾನು ಇದನ್ನೆಲ್ಲ ಸಮಾನತೆ ಇರಬೇಕು ಅಂತ, ಸೋಷಿಯಲ್ ಜಸ್ಟಿಸ್ ಇರಬೇಕು ಅನ್ನೋ ಒಪ್ಪುವುದು ಇದು ನಮ್ಮ ಮೂಲ ಸಿದ್ಧಾಂತ. ಇದು ನಾನು ಅಧಿಕಾರದಲ್ಲಿ ಇರುವಂತಹ ಒಂದು ಪಕ್ಷದ ಒಂದು ಮಾರ್ಗದರ್ಶನ ಇದು. ಸೊ ಎಲ್ಲರೂ ಕೂಡ ಸಮಾನತೆಯಿಂದ ನಾನು ನೋಡ್ಬೇಕು ಅನ್ನೋ ದೃಷ್ಟಿಯಿಂದ. ಆದ್ರಿಂದ ನಿಮ್ಮ ಸ್ಪಂದನೆ, ನಿಮ್ಮ ನಡವಳಿಕೆ ಕೂಡ ಪ್ರತಿಯೊಬ್ಬರು ಕೂಡ ನಮ್ಗೆ ಹೆಂಗೆ ಮಾರ್ಕ್ಸ್ ಕಾರ್ಡ್ ಆಗ್ತದೋ, 5 ವರ್ಷಕ್ಕೊಮ್ಮೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಮಗೂ ಕೂಡ ನಂಬರ್ ಹಾಕ್ತಾರೋ ಜನ, ಆ ರೀತಿ ನಿಮ್ಗೂ ಕೂಡ ಹಾಕುವಂತ ಶಕ್ತಿ ನಿಮ್ಮ ಹಿರಿಯರಿಗೂ ಕೂಡ ಇದೆ, ಹಿರಿಯ ಅಧಿಕಾರಿಗಳಿಗೂ ಇದೆ, ನಮಗೂ ಇದೆ ಅನ್ನೋದು ಕೂಡ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ತಾವು ಮನಸ್ಸನ್ನ ಬಹಳ ಶುದ್ಧವಾಗಿ ತಾವು ಮಾಡುವಂತ ಕೆಲಸದಲ್ಲಿ ಗಮನದಲ್ಲಿ ಇಟ್ಕೊಂಡ್ರೆ ಎಲ್ಲ ಕಷ್ಟಕ್ಕೂ ಕೂಡ ಇದೆ. ನಿಸ್ವಾರ್ಥ ಜನಸೇವೆ, ಪಾರದರ್ಶಕತೆ, ಇವತ್ತು ಇದನ್ನ ಗಮನದಲ್ಲಿ ಇಟ್ಕೊಂಡು ಈ ರೀತಿ ಅಧಿಕಾರವನ್ನ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಿಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದೇವೆ. ನಮ್ಮ ಉಪಮುಖ್ಯಮಂತ್ರಿಗಳು ಜನಸೇವೆ, ಇವತ್ತು ಪ್ರಜಾಸೇವೆ ಒಂದು ಇಲಾಖೆ ಬಗ್ಗೆ ಹೇಳುದು. ಒಬ್ಬ ಸಿನ್ಸಿಯರ್ ಮೋಸ್ಟ್ ಹಾನೆಸ್ಟ್ ಒಬ್ಬ ಆಫೀಸರ್ನ ACS ಗ್ರೇಡ್ ಆಫೀಸರ್ಸ್ಗೆ, ಒಬ್ಬ ಆಫೀಸರ್ಗೆ ನಾವು ಆಯ್ಕೆ ಮಾಡಿ ಆ ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ಮಂತ್ರಿ, ಪ್ರತಿಯೊಬ್ಬ ಶಾಸಕ ಅವರು ಕಂಪಲ್ಸರಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಯಾಕೆ ಹಾಕಿದ್ದಾರೆ? ಈಗ ಸೌದಿ ಇರ್ಬೋದು, ನಮ್ಮ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಯಾರ್ಯಾರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಹಾಕಿದ್ದಾರೆ. ಈಗ ಯಾಕೆ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಕುಂಗರಲ್ಲಿ ಇದ್ದಾರೆ, ಅವ್ರು ಇಲ್ಲೇ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಇಲ್ಲಿ ಮಾತಾಡೋದಾಯ್ತು. ಇಲ್ಲಿ ಯಾಕೆ ಅಲ್ಲಿದ್ದಾರೆ ಅಂತಂದ್ರೆ, ವಾರಕ್ಕೆ 2 ದಿನ ಕಂಪಲ್ಸರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದವರು 2 ಜಿಲ್ಲೆಗೆ ಕಂಪಲ್ಸರಿ, 2 ತಾಲೂಕಿಗೆ ಕಂಪಲ್ಸರಿ ಹೋಗಿ ಆ ಪ್ರಜಾಸೇವೆ ಕಾರ್ಯಕ್ರಮವನ್ನು ಆತ ನಡೆಸಲೇಬೇಕಾಗಿದೆ. ಅದು ನಾವು ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. 1ನೇ ಮತ್ತು 3ನೇ ಶನಿವಾರ ಆತ ಮಾಡ್ಲೇಬೇಕಾಗ್ತದೆ. ಅದಾದ್ಮೇಲೆ ತಾಲೂಕು ಆದ್ಮೇಲೆ ಅವರು ಮತ್ತೆ ಎಲ್ಲಾ ತಾಲೂಕು ಮುಗಿದಾದ್ಮೇಲೆ ಇವ್ರು ಗೂಟದಿ ಜಿಲ್ಲಾ ಪಂಚಾಯತಿನೋ ಇಲ್ಲ ಹೋಬಳಿ ವಾರ್ಡ್ ಮಟ್ಟಕ್ಕೆ ಹೋಗ್ತಾರೆ. ಸೊ ಹಂಗೆ MLA ಕೂಡ ಕಂಪಲ್ಸರಿ ಆಗಿ MLA ಬರ್ತಾರೋ MLA ಬರ್ದೇ ಇರ್ತಾರೋ, ವಿ ವಿಲ್ ಸಿ ದಟ್ ಆಲ್ ಅವರ್ MLA, ನಮ್ಮ ಪಾರ್ಟಿ MLA ಕಂಪಲ್ಸರಿ ಹೋಗ್ಲೇಬೇಕಾಗ್ತದೆ.
ಆ ಮಟ್ಟದ ಅಧಿಕಾರಿಗಳನ್ನು ಕೂಡ ತಾಲೂಕ್ ಮಟ್ಟದ ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಪಂಚಾಯತಿ ಮಟ್ಟದಲ್ಲಿ ಅದಕ್ಕೆ ಒಂದು ಸೇವೆ ಮಾಡ್ಲಿಕ್ಕೆ ಜನರ ಸಮಸ್ಯೆ. ಆಮೇಲೆ ನನಗೂ ಗೊತ್ತಿದೆ, ನಿಮ್ಮ ಹತ್ರ ಬಂದು ಅವ್ರು ಯಾರು ಬರೋರಿದಾರಲ್ಲ ಅವ್ರು ಯಾರು ಕರೆಕ್ಟ್ ಇದಾರೆ ಅಂತ ನಾನು ಹೇಳುದಿಲ್ಲ. 50% ಕಾನೂನು ಚೌಕಟ್ಟಿಂದ ಹೊರಗಡೆ ಇರೋರು ನಿಮ್ಮ ಹತ್ರಕ್ಕೆ ಬರ್ತಾರೆ, ಯಾರು ಸಾಧ್ಯ ಮಾಡೋಕ್ಕಾಗೋದಿಲ್ಲ ಅಂತವ್ರೆ ನಿಮ್ಮ ಹತ್ರ ಬರ್ತಾರೆ. ಆದ್ರೂ ಕೂಡ ನೀವು ಅದಕ್ಕೆ ಒಂದು ಪರಿಹಾರವನ್ನ ಹುಡುಕ್ಲಿಕ್ಕೆ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಸೊ ಹಂಗೆ ನೀವು ಕಾನೂನು ಬಿಟ್ಟು ನೀವೇನ್ ಮಾಡಿ ಅಂತ ನಾನು ಹೇಳುದಿಲ್ಲ. ಕಾನೂನಿನ ಚೌಕಟ್ಟಲ್ಲೇ ನೀವು ಯಾವ ರೀತಿ ಸಹಾಯ ಮಾಡ್ಲಿಕ್ಕೆ ಸಾಧ್ಯನೋ ಆ ರೀತಿ ಮಾಡಿ ಇದನ್ನ ಅವ್ರಿಗೆ ಸಹಾಯವನ್ನ ಮಾಡಬೇಕು. ಇವತ್ತು ನಾವು ಕೃಷ್ಣ ಬೈರೇಗೌಡರು ನಾನು ಎಲ್ಲ ಸೇರಿ ಬೆಂಗಳೂರು ನಗರದಲ್ಲಿ ಅವರು ರೂರಲ್ ಅಲ್ಲಿ ಒಂದು ಈ ಕಾಂತ ಆಂದೋಲನ ಮಾಡಿದ್ದೇವೆ. 25 ಲಕ್ಷ ಜನರಿಗೆ ಇಲ್ಲೇ ನಮ್ಮ ಮಹೇಶ್ ರಾವ್ ಇಲ್ಲೆಲ್ಲ ಕೂತಿದ್ದಾರೆ, ಇಲ್ಲೇ ಕೂತಿದ್ದಾರೆ, ಮತ್ತು ನಮ್ಮ ಕಟಾರಿ ಇಲ್ಲೇ ಇದ್ದಾರೆ. 1,11,00,000 ಜನರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ಅವರ ದಾಖಲೆ, ಅವರ ಸೈಟು, ಅವರ ಫೋಟೋ ಎಲ್ಲ ಕೂಡ ಅವ್ರಿಗೊಂದು ಕೊಟ್ಟು ಭೂ ಗ್ಯಾರಂಟಿ. ಇವರು ಬೆಂಗಳೂರು ಸಿಟಿಲಿ ಇರುವಂತ 25 ಲಕ್ಷ ಮನೆಗಳಿಗೆ, ಅವ್ರ ಮನೆಗಳಿಗೆ ಖಾತಾ, ಅವ್ರ ಫೋಟೋ, ಎಷ್ಟು ಬಿಲ್ಡಿಂಗು ಏನು ಅಂತ ಹೇಳಿ ಕೊಟ್ಟು ಉಚಿತವಾಗಿ ಅವ್ರ ಮನೆ ಬಾಗಿಲಿಗೆ ಯಾರು ಲಂಚ ಕೊಡದೇನೆ ಅವ್ರ ಮನೆ ಬಾಗಿಲಿಗೆ ಸರ್ಟಿಫಿಕೇಟ್ ಕೊಡುವಂತ ವ್ಯವಸ್ಥೆ ಇದೆಯಲ್ಲ, ಇಡೀ ದೇಶದ ಉದ್ದಗಲೂ ಕೂಡ ಯಾವ್ದಾದ್ರು ರಾಜ್ಯದಲ್ಲಿ ಇಂತ ಒಂದು ತೀರ್ಮಾನ ಮಾಡಿದ್ರ, ಇಂತ ಒಂದು ದೊಡ್ಡ ತೀರ್ಮಾನ, ಐತಿಹಾಸಿಕ ತೀರ್ಮಾನ ನಡೆದಿತ್ತೆ ಅಂತಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇದು ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ನನ್ನ ಯಾವ್ದು ಕಾರ್ಪೊರೇಷನ್ ಇರ್ಬೋದು, ನಾನು ನಮ್ಮ BBMP ಸಂಬಂಧಪಟ್ಟಂತ GB ಅಧಿಕಾರಿಗಳಿರ್ಬೋದು ಮತ್ತು ರೆವಿನ್ಯೂ ಇಲಾಖೆಯವರು ಕೂಡ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಇದು ಮುಂದುವರಿಸಿ, ಇದು ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ. ವಿತಿನ್ ಪೀರಿಯಡ್ ಆಫ್ 6 ಮಂತ್ಸ್ ಅಲ್ಲಿ, 6-7 ತಿಂಗಳಲ್ಲಿ, ಈ ವರ್ಷದೊಳಗಡೆ ಇಡೀ ರಾಜ್ಯದ ಎಲ್ಲರೂ ಕೂಡ ಇದಾಗಬೇಕು. ಈ ಸಭೆಗಳ ನಡೆಯುವಂತ ಸಂದರ್ಭದಲ್ಲಿ ಈ ಪ್ರತಿ ಪಂಚಾಯತಿಗೂ ಪ್ರತಿ ಒಂದು ಹೋಬಳಿಗೂ ಹೋದಂತ ಸಂದರ್ಭದಲ್ಲಿ ಅಲ್ಲಲ್ಲೇ ಆ ಒಂದು ಸರ್ಟಿಫಿಕೇಟ್ ಗಳನ್ನ ಕರೆದು ಡಿಸ್ಟ್ರಿಬ್ಯೂಷನ್ ಮಾಡಿ ಅವ್ರಿಗೆ ಈ ಸರ್ಕಾರ ಯಾವ ರೀತಿ ನಿಮ್ಮ ಮನೆ ಬಾಗಿಲಿಗೆ ಮುಟ್ತಾ ಇದೆ ಅನ್ನೋದನ್ನ ತಾವು ತಿಳಿಸ್ಬೇಕು. ಅಲ್ಟಿಮೇಟ್ಲಿ ಏನ್ ಆಸೆ ಇದೆ ಒಬ್ಬಂಗೆ, ಬಡವನ್ಗೆ, ನನಗೊಂದು ಸೂರು ಇರಬೇಕು. ಆ ಸೂರಿಗೆ ನೀವು ಒಂದು ಆಧಾರ ಕೊಡ್ತಾ ಇದ್ದೀರಿ, ಅದು ಅವ್ರ ವಂಶದ ಒಂದು ಆಸ್ತಿ. ನೀವ್ ಯಾರು ತಗೊಟ್ಟಿಲ್ಲ, ಅವ್ರಿಗೆ ಅವ್ರು ಕಷ್ಟಪಟ್ಟು ತಗೊಂಡಿದ್ದಾರೆ, ಅವ್ರ ಬದುಕಿನಲ್ಲಿ ಕಟ್ಕೊಂಡಿದ್ದಾರೆ. ನಾವೆಲ್ಲೋ ಕೆಲ ಕಡೆ ಒಂದು 5% 6% ಬಡವರಿಗೆ ಸೈಟ್ ಕೊಟ್ಟಿರ್ಬೋದು, ಮನೆ ಕೊಟ್ಟಿರ್ಬೋದು, ಕೆಲವ್ರು ಕೊಡಕ್ಕಾಗದೆ ಇರ್ಬೋದು, ಎಷ್ಟೋ ನಾವು ಆಗಿದೆ. ಆದ್ರೂ ಕೂಡ ಅವ್ರಿಗೊಂದು ದೊಡ್ಡ ಹಾಸ್ಯ ಅನ್ನೋದನ್ನ ನಾವು ಇಟ್ಕೊಂಡಿದ್ದಾರೆ. ಅದಕ್ಕೆ ನೀವೆಲ್ಲ ಕೂಡ ಇದಕ್ಕೆ ಸಹಕಾರವನ್ನ ಕೊಡ್ಬೇಕು. ಜನಸೇವೆ ಅನ್ನೋ ಒಂದು ವಿಚಾರ ಇದೆಯಲ್ಲ, ಅದು ನಿಮ್ಮೆಲ್ಲರ ಮೂಲ ಉದ್ದೇಶ ಇಟ್ಕೊಂಡಿರ್ಬೇಕು. ಪ್ರತಿಯೊಬ್ಬ ನಿಮ್ಮ ಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ತಾವು ಗೌರವದಿಂದ ಪ್ರತಿ ದಿನ 3 ಗಂಟೆಗೆ ನಿಮ್ಮ ಕಚೇರಿಯಲ್ಲಿ ಕೂತ್ಕೊಂಡು 3 ಗಂಟೆ ಮೇಲೆ ಅಟ್ಲೀಸ್ಟ್ 1-1.5 ಗಂಟೆ ನೀವು ಒಂದು ಭೇಟಿ ಮಾಡಿ, ಪ್ರೀತಿಯಿಂದ ಮಾತಾಡಿ. ನನ್ನ ಮಂತ್ರಿ ಮಂಡಲದ ನನ್ನ ಸ್ನೇಹಿತರುಗಳು ನನಗೆ ಕಾರಲ್ಲಿ ಬರ್ತಾ ಇದ್ರು, ಒಂದಿಬ್ಬರು ಕುಂಡಿಸ್ಕೊಂಡು ಅವ್ರ ಪಾಠ ಹೇಳ್ತಾ ಇದೆ. ಇಫ್ ಯು ಹ್ಯಾವ್ ಟು ಶೇರ್, ಇಲ್ಲಾಂದ್ರೆ ಯು ಹ್ಯಾವ್ ಟು ಕೇರ್. ಶೇರಿಂಗ್ ಅಂಡ್ ಕೇರಿಂಗ್ ಆರ್ ದಿ ಸೀಕ್ರೆಟ್ಸ್ ಆಫ್ ಲಿವಿಂಗ್ ಅಂತ. ಇಲ್ಲಪ್ಪ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಪವರ್ ಶೇರ್ ಮಾಡ್ಬೇಕು, ಇಲ್ಲಾಂದ್ರೆ ಕೇರ್ ಮಾಡ್ಬೇಕು. ಎಲ್ಲಾದ್ರೂ ಕಳಿಸಿದೆ, ಎಲ್ಲಾರ ಹತ್ರಕ್ಕೆ ಹೋಗಿ ಭೇಟಿ ಮಾಡ್ಕೊಂಡ್ ಬಂದಿತ್ತು. ಅವ್ರಿಗೆ ನಾನು ಕಾರಲ್ಲಿ ಬರ್ಬೇಕಾದ್ರೆ ಪಾಠ ಹೇಳ್ಕೊಂಡ್ ಬಂದೆ. ಹಂಗೆ ನೀವು ಬಂದಾಗ ಅವ್ರಿಗೆ ಒಂದು ಕೇರ್ ಮಾಡ್ಬೇಕು, ಅವ್ರಿಗೆ ಗೌರವ ಕೊಡ್ಬೇಕು. ಜನಪ್ರತಿನಿಧಿಗಳಿಗೆ ಒಂದು ಗೌರವ ಕೊಡ್ಬೇಕು. ಅವ್ರು ಬರೋದೆಲ್ಲ ಕಂಪ್ಲೀಟ್ ಎಲ್ಲರೂ ಕರೆಕ್ಟ್ ಅಂತ ನಾನು ನಿಮ್ಗೆ ಹೇಳುದಿಲ್ಲ. ಐ ನೋ ದಟ್. ಅವ್ರಿಗೂ ಕೂಡ ಬೇಕಾದಷ್ಟು ಪ್ರೆಷರ್ಸ್ ಇರ್ತದೆ. ಅವ್ರ ಹತ್ರಕ್ಕೆ ಹೋಗೋರು ಕೂಡ, ರಾಜಕಾರಣಿಗಳಿಗೆ ಹೋಗೋರು ಕೂಡ ಕಾನೂನು ಚೌಕಟ್ಟಿಂದ ಹೊರಗಡೆ ಇರೋರನ್ನೇ ಹೋಗುವಂತವ್ರು. ಎಲ್ಲ ಕರೆಕ್ಟ್ ಆಗಿದ್ರೆ ಯಾವ್ದಾದ್ರು ಸಂದರ್ಭದಲ್ಲಿ ಕಾನೂನೇ ಅವ್ರಿಗೆ ಸಹಾಯ ಮಾಡ್ತದೆ. ಸೊ ಹಂಗೆ ಈ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದ ಸಮಸ್ಯೆಯನ್ನ ಈ ಪ್ರಜಾಸೇವೆ ಇಲಾಖೆ ಮುಖಾಂತರ ನೀವು ಅಲ್ಲೇ ಅದಕ್ಕೆ ಪರಿಹಾರ ಒದಗಿಸ್ಕೊಡುವಂತ ಕೆಲಸ ಮಾಡಬೇಕು. ಇದು ಮಾಡ್ಬಿಟ್ಟು ಏನೋ ಹಾಕಿ ತಿರ್ಗಾ ಮುಂದಕ್ಕೆ ಹಾಕೋದು, ಜಿಲ್ಲಾ ಮಟ್ಟಕ್ಕೆ ಹಾಕೋದು, ಜಿಲ್ಲೆಯಿಂದ ತಾಲೂಕ್ ಮಟ್ಟಕ್ಕೆ ಹಾಕೋದು, ಇದು ಆಗ್ಬಾರ್ದು. ನನಗೂ 100 ಜನ ಇಲ್ಲಿ ಬಂದು ಅರ್ಜಿ ಕೊಡ್ತಾರೆ, 1000 ಜನ ಅರ್ಜಿ ಕೊಡ್ತಾರೆ. ಇದನ್ನ ಸುಮ್ಮನೆ ಪಾಸ್ ಆನ್ ಮಾಡ್ಬಿಟ್ಟು ಇನ್ನೊಂದಕ್ಕೆ ಹಾಕಿ ಇನ್ನೊಂದಕ್ಕೆ ಹಾಕೋದು, ಅದಕ್ಕೇನು ಬೆಲೆ ಇಲ್ಲ. ಎಷ್ಟು ಸೊಲ್ಯೂಷನ್ ನಾವು ಪ್ರೊವೈಡ್ ಮಾಡ್ತೀವೋ, ಆಮೇಲೆ ಅವ್ರು ಬಂದು ಹೇಳ್ದವ್ರಿಗೆ ಆಯ್ತಪ್ಪ, ನಾನು ಒಬ್ಬ ಮಂತ್ರಿನ ಭೇಟಿ ಮಾಡಿದೆ, ಮುಖ್ಯಮಂತ್ರಿ ಭೇಟಿ ಮಾಡಿದೆ, ಒಬ್ಬ ಅಧಿಕಾರಿ ಭೇಟಿ ಮಾಡಿದೆ, ಒಬ್ಬ ನೌಕರರು ಭೇಟಿ ಮಾಡಿದೆ, ನನ್ನ ಅಳಲನ್ನ ನಾನು ತೋಡ್ಕೊಂಡೆ ಅನ್ನೋ ಒಂದು ಭಾವನೆ ಆ ಸಂದರ್ಭದಲ್ಲಿ ಇರಬೇಕು. ಸೊ ಗ್ರಾಮ ಆಡಳಿತಕ್ಕೆ ಬಹಳ ಉತ್ತಮವಾಗಿರ್ಬೇಕು. ಆಗೇನಾಗ್ತದೆ, ಜನ ನೀವು ಗ್ರಾಮದಲ್ಲಿ ಭೇಟಿ ಮಾಡಿದಾಗ, ತಾಲೂಕ್ ಮಟ್ಟಕ್ಕೆ ಭೇಟಿ ಮಾಡಿದಾಗ ಇಲ್ಲಿಗೆ ಬರೋದು ಕಡಿಮೆ ಮಾಡ್ತಾರೆ. ಅದು ಬಹಳ ವಿಚಾರವಾಗಿ ಈ ಸಂದರ್ಭ ಇರ್ಬೇಕು. ಹಿಂದೆ ನಾನು ನೋಡಿದ್ದೇನೆ, ನಾನು ಹೊಸದಾಗಿ ಬಂತ ವಿಧಾನಸೌಧ ಕಾಂಪೌಂಡೇ ಇರ್ಲಿಲ್ಲ. ಆಟೋಲ್ಲೇ ಬಂದು ಎಂಟ್ರಿಗೆ ಇಲ್ಲಿ ಬಂದು ಬಾಕ್ಲಿಗೆ ಬಂದು ಇಳಿತಿದ್ದಂತ ಕಾಲ ಈ ಸಂದರ್ಭದಲ್ಲಿ ಇತ್ತು. ನಾನು ಮಿನಿಸ್ಟರ್ ಇದ್ದಾಗ, ಜೈಲ್ ಮಿನಿಸ್ಟರ್, ನನ್ನ
DSP ಆಟೋಲ್ ತಗೊಬಂದ್ಬಿಟ್ಟು ಇಲ್ಲೇ ಬಂದು ಇಳಿಸಿದ, ಪೋರ್ಟಿಕಲ್ಲೇ ಬಂದು ಇಳಿಸಿದ ಅಂತ ಕಾಲ ಎಲ್ಲ ಇತ್ತು. ಈಗ ಆ ಕಾಲ ಇಲ್ಲ. ಬೇರೆ ಬೇರೆ ಸೆಕ್ಯೂರಿಟೀಸ್ ಮತ್ತೊಂದು ಇವೆಲ್ಲ ಇದೆ. ಆಗ ಕೃಷ್ಣ ಅವ್ರ ಕಾಲದಲ್ಲಿ ನೋಡಿ ಇದಕ್ಕೊಂದು ಸರಿಯಾಗಿ ಒಂದು ಗೇಟ್ ಮಾಡ್ಬೇಕು ಅಂತೇಳಿ ನಾವು ಅಲ್ಲಿ ರಾಷ್ಟ್ರಪತಿ ಭವನಲ್ಲಿ ನೋಡ್ಬಿಟ್ಟು ಆ ಗೇಟ್ ಮಾದರಿನ ತಂದು ಇಲ್ಲೆಲ್ಲ ಸ್ವಲ್ಪ ತಂದು ನಾವು ಗೇಟ್ ಎಲ್ಲ ಅವತ್ತಿನ ಕಾಲದಲ್ಲಿ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ತಮ್ಗೆ ನಾನು ಹೇಳೋದಿಷ್ಟೇ, ಇವತ್ತು ತಮ್ಗೆ ಒಂದು ಜನಸೇವೆ ಬಹಳ ಪ್ರಮುಖವಾದಂತಹ ವಿಚಾರ ಅಂತ ಗಮನ ಇಟ್ಕೊಳ್ಳಿ. ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಕೂಡ, ನಮ್ಮ ಡೆಪ್ಟಿ CM ಕೂಡ ಈಗಾಗಲೇ ಭಾರತ್ ಜೋಡೋ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಪ್ರತಿ ಒಂದು ಪಂಚಾಯತಿಗೆ ಇದೊಂದು ರೆವಲ್ಯೂಷನ್ ಮೂವ್ಮೆಂಟ್. ಇದು ಜನರಿಗೆ ನಾವು ದಿಕ್ಕೆಳಿಬಹುದು. ಅನೇಕ ಪ್ರಬುದ್ಧವಾದಂತ ಶಕ್ತಿ ಯುವಕರಲ್ಲಿದೆ. ಇವತ್ತು ಎಲ್ಲರೂ ಕೂಡ ಅವಕಾಶ ಇಲ್ಲ. ನಂದು ಅನೇಕ ಇನ್ನೇನೇನೋ ಬೇರೆ ಕಾರ್ಯಕ್ರಮಗಳಿದೆ. ನಾನು ಮುಂದೊಂದು ದಿನದಲ್ಲಿ ಆ ಕಾರ್ಯಕ್ರಮಗಳನ್ನು ತಿಳಿಸ್ತೇನೆ. ಯಾಕೆ ಆ ಒಂದು ಭಾರತ್ ಜೋಡೋ ಯುವಕ ಸಂಘವನ್ನ ಮಾಡ್ತಾ ಇದೀನಿ ಅಂತಂದ್ರೆ, ಯುವಕರಿಗೆ ಒಂದು ತಾಳ್ಮೆ ಬರಬೇಕಾಗ್ತದೆ, ದೇಶ ಸೇವೆ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ, ಸಂವಿಧಾನದ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಅವರಲ್ಲೇ ಇರುವಂತ ಯುವ ಶಕ್ತಿ ಸಾಂಸ್ಕೃತಿಕ ವಿಚಾರದಲ್ಲಿ ನಾವು ಈಚೆ ತರಬೇಕಾಗ್ತದೆ. ಹೆಂಗೆ ಅವ್ರು ಲಿಫ್ಟ್ ಮಾಡೋದು? ಎಲ್ಲರೂ ಕೂಡ ಆಪರ್ಚುನಿಟಿ ಇಲ್ಲ. ಸೊ ಅಲ್ಲಿ ತಾಲೂಕ್ ಮಟ್ಟದಿಂದ ಗ್ರಾಮ ಪಂಚಾಯತಿ ಮಟ್ಟದಿಂದ ಕೆಲವರು ಆಪರ್ಚುನಿಟಿ, ಕೆಲವರು ಪ್ರತಿಭೆಗಳನ್ನ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬ ಸಣ್ಣ ಹುಡುಗರುಗಳು ನನಗೆ, ನಾನು ಯಾರಾದ್ರು ಎಲೆಕ್ಷನ್ ಹೋಗ್ತಿರ್ಬೇಕಾದ್ರೆ ಒಂದೊಂದು 2 ನಿಮಿಷಕ್ಕೆ ಕವನಗಳನ್ನ ನನಗೆ ಫೋನಲ್ಲಿ ಕಳಿಸ್ತಾ ಇದ್ರು ಹುಡುಗರುಗಳು. ಒಬ್ಬೊಬ್ರು ಒಂದೊಂದ್ಸರ. ಅವರು ಇವತ್ತು ರಾಷ್ಟ್ರಕ್ಕೆ ಒಂದು, ನಾನೇನು ಕೆಲವು ಮಾತುಗಳನ್ನ ಮಾತಾಡ್ತೀನಿ, ಅವ್ರ ಅನುಭವದ ಮೇಲೆ ನನಗೆ ಫೋನ್ ಅಲ್ಲಿ ನನಗೆ ಕಳ್ಸಿಕೊಡ್ತಾರೆ. ಅಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡೋರು ಕೂಡ ಇವತ್ತಿದೆ. ಇವತ್ತೇನು ಎಲ್ಲ ಬರೀ ಏನು ಬೆಂಗಳೂರು ಅಂತ ದೊಡ್ಡ ಶಾಲೆ ಇರೋ ಮಕ್ಕಳಿಂದ ಈ ರಾಜ್ಯ ದೊಡ್ಡದಾಯ್ತು ಅಂತ ಹೇಳೋದಿಲ್ಲ. ಈ ರಾಜ್ಯದಲ್ಲಿ ನಾವು 13,940 ಜನ ಡಾಕ್ಟರ್ಗಳನ್ನ ತಯಾರು ಮಾಡ್ತಾ ಇದೀವಿ. ಬಟ್ ಸ್ಟಿಲ್ ದಿ ಕ್ರೀಮ್ ಆಫ್ ಡಾಕ್ಟರ್ಸ್ ಆರ್ ಔಟ್ಸೈಡ್ ದಿ ಕಂಟ್ರಿ. ಎಲ್ಲ ಹೋಗಿ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ. ಬಟ್ ಬಹಳ ಜನ ಇವತ್ತು ಇಲ್ಲೂ ಕೂಡ ಇದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಜನ ಇಂಜಿನಿಯರ್ಸ್ ಗಳನ್ನ ನಾವು ತಯಾರು ಮಾಡ್ತಿದ್ವಿ. ನಾನು ಪೋಲೆಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ಗವರ್ನರ್ ಊಟಕ್ಕೆ ಕರೆಸಿದ್ರು, ಹೋಗಿದ್ದೆ ನಾನು ಹಿಂದೆ. ಅವ್ರು ಹೇಳ್ತಾ ಇದ್ರು, ನಾನು ಹೋಗಿದ್ದೆ ಸಿಲಿಕಾನ್ ವ್ಯಾಲಿಗೆ ಹೋಗಿದ್ದೆ. ಸಿಲಿಕಾನ್ ಹೋಗಿ 3 ದಿನ ಇದ್ದೆ. ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ, ಏನೋ ತಗೋಬೇಕು ಅಂತ ಹೋದೆ. ಫಸ್ಟ್ ಆಯ್ತು, ಭೇಟಿ ಮಾಡಿದೆ, ನೋಡ್ ಬಂದೆ. 2ನೇ ದಿನ ನನ್ನ ಆಫೀಸರ್ಸ್ ಹೇಳಿದೆ, ಯಾರು ಕೇಳಿದ್ರು ನಾವು ಇಂಡಿಯನ್ಸ್ ಅಂತ. ತಿರ್ಗಾ 2ನೇ ದಿನ ಕೇಳಿದೆ, ಯಾರು ಅಂತ ಕೇಳಿದೆ, ನಾವು ಬೆಂಗಳೂರವರು, ನಾವು ಕರ್ನಾಟಕದವರು ಅಂತ ಹೇಳಿದ್ರು. ಸೊ ಸಿಲಿಕಾನ್ ವ್ಯಾಲಿ ಇರುವಂತ ಎಲ್ಲ 3 ಜನ ಪೈಕಿ 2 ಭಾರತೀಯರು, ಅದರಲ್ಲೂ ಎಲ್ಲ 90% ಎಲ್ಲ ಕರ್ನಾಟಕದವ್ರೆ ಅಂತ ಹೇಳಿ ಅಲ್ಲಿ ಇರೋದ್ ಬಂದು ಇಲ್ಲಿಗೆ ಬಂದು ನಾನು ವ್ಯವಹಾರ ಮಾಡಬೇಕು ಅಂತ ಬಂದು ಇನ್ಫೋಸಿಸ್, ವಿಪ್ರೋ ಹೋದೆ. ಐ ಹ್ಯಾವ್ ಸೇವ್ಡ್ 60% ವಾಟ್ ಐ ವಾಸ್ ಸಪೋಸ್ ಟು ಗೆಟ್ ಇಟ್ ಇನ್ ದಿ ಸಿಲಿಕಾನ್ ವ್ಯಾಲಿ ಅಂತ ಹೇಳಿ ಒಬ್ಬ ಪ್ರೈಮ್ ಮಿನಿಸ್ಟರ್ ನನಗೆ ಗವರ್ನರ್ ಪಕ್ಕದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಊಟಕ್ಕೆ ಯಾವ್ದೋ ಸಂದರ್ಭದಲ್ಲಿ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ನನಗೆ ಹೇಳಿದಂತ ಮಾತು. ಹಂಗೆ ನಿಮ್ಮ ಮಕ್ಕಳು, ಈ ರಾಜ್ಯರು ಈ ರೀತಿ ಒಂದು ದೊಡ್ಡ ಟ್ಯಾಲೆಂಟ್ ಫುಲ್ ನಮ್ಮ ರಾಜ್ಯದಲ್ಲಿ ಇದೆ. ಭೂಮಿ ಅನ್ನೋ ಒಂದು ಪದ, ಆಣೆ 5 ರೂಪಾಯಿ ಕೊಡಕ್ ಶುರು ಮಾಡಿದ್ವಲ್ಲ, ಯಾರ ಕಾಲದಲ್ಲಿ ಇತ್ತು, ಎಲ್ಲಿತ್ತು? ತಿದ್ದುಬಿಟ್ಟು ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ರು. ಈಗ ಅದಕ್ಕೆ ನಾವು ಪ್ರತಿ ಸಂದರ್ಭದಲ್ಲಿ ಕೂಡ ಸ್ಕ್ಯಾನಿಂಗ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಬಂದಿದೆ. ಆ ವಿಚಾರ ಎಲ್ಲ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗೆಲ್ಲ ಕೋರ್ಟ್ಗಳಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಇದನ್ನೆಲ್ಲ ಉಪಯೋಗಿಸ್ಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಬೇಕು. ನಾನು ಹಿಂದೆ ಒಂದು 20 ವರ್ಷದಿಂದ ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ನನಗೆ 10,000 ಮನೆ ಕೊಟ್ಟಿದ್ರು ನಮ್ಮ ಸರ್ಕಾರದಲ್ಲಿ. ನಮ್ಮ ಲೀಡರ್ಗಳೇ ಯಾರ್ದೋ ಮನೆಗೆ ತಂದು ಯಾರ್ದೋ ಫೋಟೋ ಇಡ್ಸೋದು, ನಿಂತ್ಕೊಳ್ಳೋದು, ಅವರೇ ದುಡ್ಡು ಇಸ್ಕೊಬಿಡೋದು, ಇವೆಲ್ಲ ಕೂಡ ನಡೀತಾ ಇತ್ತು. ಕೊನೆಗೆ ನಾನ್ ತೀರ್ಮಾನ ಮಾಡಿ, ನಾನು ನನ್ನ ತಮ್ಮ ಇಬ್ರು ಚರ್ಚೆ ಮಾಡಿ ಇದ್ಯಾಕೆ ಸರೋಗಲ್ಲ ಅಂತೇಳಿ ಆವತ್ತು 40 ಜನ ಪಂಚಾಯತಿಗೂ ಸೆಕ್ರೆಟರಿಗಳಿಗೆ ಒಂದೊಂದು ಫೋನ್ ಕೊಡಿಸ್ಬಿಟ್ಟು, ಆಗ GPS ಎಲ್ಲ ಕೊಡಿಸ್ಬಿಟ್ಟು ಅಳವಡಿಸಿ, ಆಗ ದಟ್ ಹಸ್ ಬಿಕಮ್ ಎ ನಾವು ಸ್ಟೇಟ್ ಪ್ರಾಜೆಕ್ಟ್ ಆಗಿ ಇವತ್ತು ಇದೆ. ಸೊ ನಮ್ಮವರು ಕೂಡ ಬಹಳ ಚರ್ಚೆಗಳಿದ್ದಾರೆ. ನಮ್ಮ ಲೀಡರ್ಗಳೇನು ಎಲ್ಲ ಕರೆಕ್ಟ್ ಅಂತ ನಾನು ಹೇಳುದಿಲ್ಲ. ಸೊ ಹಂಗೆ ಟೆಕ್ನಾಲಜಿ ಇವತ್ತು ಬಹಳ ವಿಭಿನ್ನವಾಗಿದೆ. ಇವತ್ತು ನಾವು ಈಗ ಹೊಸದಾಗಿ ನಾವು ಏನು 5 ಗ್ಯಾರಂಟಿ ಇದೆ, 5 ಗ್ಯಾರಂಟಿಯಲ್ಲೂ ಕೂಡ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ, ಏನು ಇರ್ತೈತಿ. ಎಷ್ಟೋ ಜನ ಸತ್ತೋಗಿದ್ರು ಕೂಡ ಅದನ್ನ ರಿಪೋರ್ಟ್ ಮಾಡಿಲ್ಲ. ಈಗಾಗಲೇ ಸುಮಾರು ಕೋಟ್ಯಾಂತರ ರೂಪಾಯಿ ಈಗಾಗಲೇ ನಾವು ಅದ್ರ ಬಗ್ಗೆ ವಾಪಸ್ಸು ನೋಡ್ತಾ ಇದ್ದೇವೆ. ಏನ್ ಕರೆಕ್ಟ್ ಇದೆಯಾ, ಒಂದೇ ಅಕೌಂಟ್ ಹೋಗ್ತಾ ಇದೆ, 3 ಅಕೌಂಟ್ ಅಂತ ಕೆಲವು ನಮ್ಮ ಆಡಿಟ್ ರಿಪೋರ್ಟ್ಸ್ ಕೂಡ ಎಲ್ಲ ಬಂದಿದೆ. ಇದ್ರ ಬಗ್ಗೆ ಪವರ್ ಇಲಾಖೆ ಇರ್ಬೋದು, ಮತ್ತೊಂದಿರ್ಬೋದು, ನಮ್ಮ ರಾಜ್ಯದವ್ರು ಕೊಡ್ಬೇಕು ಅಂತೇಳಿ ಎಷ್ಟು ಹರಿದಾರೆ ಅವ್ರಿಗೆಲ್ಲ ಸಿಕ್ಲಿ, ಅದಕ್ಕೆಲ್ಲ ನಾವು ಸಹಾಯ ಮಾಡ್ಲಿಕ್ಕೆ ಸರಿ. ಅದಕ್ಕೆ ಟೆಕ್ನಾಲಜಿ ಕೂಡ ನಾವು ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಶಕ್ತಿ ಯೋಜನೆಯಲ್ಲಿ ಬಸ್ಸಲ್ಲೂ ಕೂಡ ಪ್ರಯಾಣ ಮಾಡುವಂತವ್ರು ಯಾರು ಏನು ಎಷ್ಟು ಉಪಯೋಗಿಸ್ತಾ ಇದ್ದಾರೆ ನಮ್ಗೆ ಲೆಕ್ಕ ಬೇಕು ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಕೂಡ
ಅದಕ್ಕೂ ವಿ ಆರ್ ಇನ್ವೆಸ್ಟಿಂಗ್. ಒಂದು ಕಾರ್ಡ್ಗೆ ಇಷ್ಟು ಅಂತೇಳಿ ಇನ್ವೆಸ್ಟ್ಮೆಂಟ್ ಮಾಡಿ ಆಯ್ತು, ಒಂದು ವಾರದ್ದು ಟ್ರಾವೆಲ್ ದುಡ್ಡು ಖರ್ಚಾಗ್ಬೋದು, ಅದಕ್ಕೊಂದು ಐಡೆಂಟಿಫಿಕೇಶನ್ ಕಾರ್ಡ್ ಇರ್ಲಿ ಅಂತೇಳಿ. ಯಾಕಂದ್ರೆ ಎಲ್ಲೆಲ್ಲಿಂದ ನಾವು ಬಂದಿರೋರ್ಗೆಲ್ಲ ಯಾಕೆ ಕೊಡ್ಬೇಕು? ನಮ್ಮ ವೋಟರ್ಸ್ ನಾವು ಕೊಡ್ಬೇಕು, ನಮ್ಮ ರಾಜ್ಯದಲ್ಲಿರೋರು ನಾವು ಕೊಡ್ಬೇಕು. ಬೇರೆಯವರು ಅವ್ರ ರಾಜ್ಯದಲ್ಲಿರೋರು ಅವ್ರ ಬದುಕು ಕಟ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಜನಸಂಖ್ಯೆ ಕೂಡ ಯಾವ ರೀತಿ ಬೆಳೀತಾ ಇದೆ ಕೂಡ ಇಲ್ಲಿ ಇದೆ. ಸೊ ಅದಕ್ಕೆ ನಾವು ನಮ್ದೇ ಆದಂತ ರೀತಿಲಿ ನಾವು ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ. ಸೊ ನಾನ್ ಫಸ್ಟ್ ನಿಮ್ಗೆಲ್ಲ ಹೇಳೋದು, ನೀವೆಲ್ಲ ಫಸ್ಟ್ ಕೇಂದ್ರ ಸ್ಥಳದಲ್ಲಿ ಇರಬೇಕು, ಫೀಲ್ಡ್ ವಿಸಿಟ್ ಮಾಡಬೇಕು. ಫೀಲ್ಡ್ ವಿಸಿಟ್ ಮಾಡಿದಾಗೆ ನಿಮ್ಗೆ ವಿಚಾರ ಗೊತ್ತಾಗೋದು. ವಿತೌಟ್ ಫೀಲ್ಡ್ ವಿಸಿಟ್ ಯಾರು ಇಲ್ಲ. ಸೊ ಎವ್ರಿ ಡಿಸ್ಟ್ರಿಕ್ಟ್ ಸೆಕ್ರೆಟರೀಸ್ ಆರ್ ಕಂಪಲ್ಸರಿ. ನೀವು ಜಿಲ್ಲೆಗೆ ಹೋದಾಗ ಒಂದೊಂದು ಟೂರ್ ಮಾಡಿದಾಗ ಬರೀ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಹೋದ್ರಿ ಅನ್ನೋದು ಮಾತ್ರ ಅಲ್ಲ. ಯು ಶುಡ್ ಸಿ ದಟ್ ಯು ಗೋ ಟು ದಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಆಲ್ಸೋ, ಯು ವಿಸಿಟ್ ತಾಲೂಕ್ ಆಲ್ಸೋ. ಅಲ್ಲಿ ಏನು ಅವ್ರಿಗೆ ಏನು ಮಾರ್ಗದರ್ಶನ ಕೊಡಬೇಕು ನೀವು ಅವ್ರಿಗೂ ಕೂಡ ನೀವು ತಿಳಿಸ್ಲೇಬೇಕಾಗ್ತದೆ. ಸೊ ಅವರು ತಾಲೂಕ್ ಲೆವೆಲ್ ಅಲ್ಲಿ ಯಾರು ನಾವು ಒಂದು ಪಂಚಾಯತಿ ಲೆವೆಲ್ ಅಲ್ಲಿ ಆಫೀಸರ್ಸ್ ಡಿವೈಡ್ ಮಾಡ್ತೀವಿ, ಅವರು ಕೂಡ ಅಲ್ಲೋಗಿ ಅಲ್ಲಿ ಫೀಲ್ಡ್ ಅಲ್ಲಿ ಹೋಗ್ಬೇಕು. ಆಮೇಲೆ ನೀವು ಸೆಕ್ರೆಟರಿಗಳಿಗೆ ಅಲ್ಲಿ ಲೋಕಲ್ ಹೋಬಳಿಗೆ ಪಂಚಾಯತಿಗೆ ಹೋದಂತ ಅಧಿಕಾರಿಗಳು ಟೈಮ್ ಲೈನ್ ಜನಕ್ಕೆ ಗೊತ್ತಾಗಬೇಕು. ಇಂಥ ಅಧಿಕಾರಿಗಳು ಇಂಥ ತಾಲೂಕಿಗೆ ಇಷ್ಟು ಪಂಚಾಯತಿ ಆಫೀಸ್ಗೆ ಬರ್ತಾ ಇದ್ದಾನೆ, ಬಂದಂತ ಸಂದರ್ಭ ಸೊ ಅಲ್ಲೇ ಭೇಟಿ ಮಾಡಿ ಏನಾದ್ರು ಒಂದು ಬಳಸಿ. ಕೆಲವರು ಅಟ್ಲೀಸ್ಟ್ ನಿಮ್ ಮಕಾರ ನೋಡಿದ್ರೆ ನಿಮ್ಮ ಅವರ ಭಾವನೆ ಯಾರು ಹೇಳಿದ್ರೆ, ಕೆಲವರು ಒಟ್ಟಿಗೆ ಹಳ್ಳಿ ಜನ ಬಿಹೇವ್ ಮಾಡ್ತಾರೆ. ನೀವು ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ಅದ್ರ ಮೇಲೆ ಬಹಳ ಪ್ರಮುಖವಾಗ್ತದೆ. ಸೊ ಹಂಗೆ ಇವತ್ತು ನಮ್ಮ ಪ್ರಜಾ ಸೇವೆ ಇಲಾಖೆಯಲ್ಲಿ ಸಕಾಲ ಅಂತ ಮಾಡ್ದು, ಅದ್ರದ್ದು ಅನೇಕ ಎಲ್ಲ ಕೂಡ ಕೊಟ್ಬಿಟ್ಟಿದ್ದೇವೆ. ಸೊ ಆ ರೀತಿ ನೀವು ಮಾಡ್ಬೇಕು. ಆಮೇಲೆ ಭ್ರಷ್ಟಾಚಾರದ ಬಗ್ಗೆ ಬಹಳ ನಾನು ಹೇಳ್ತಾ ಇದ್ದೀನಿ, ಐ ಆಮ್ ವೆರಿ ಪರ್ಟಿಕ್ಯುಲರ್. ದೇವರು ನಮ್ಗೆ ಸಿಕ್ಕಿರುವಂತ ಒಂದು ಅವಕಾಶ. ಭ್ರಷ್ಟಾಚಾರದ ಬಗ್ಗೆ ನೋ ಕಾಂಪ್ರಮೈಸ್. ಈ ವಿಚಾರದಲ್ಲಿ ಭ್ರಷ್ಟಾಚಾರ ವಿಚಾರದಲ್ಲಿ ನಮ್ಗೆ ಪ್ರತಿಯೊಂದು ಮೂಮೆಂಟು ಇದೆ. ನಮ್ ತಾಲೂಕಲ್ಲಿ ನಾನು ಹೇಳಿದ್ದೇನೆ, ಕೇಳಿಬೇಕಾದ್ರೆ ಯಾರೋ ನನ್ನ ಜಿಲ್ಲೆಯಲ್ಲಿ ಕೆಲಸ ಮಾಡಿರೋರು 40 ವರ್ಷದಿಂದ, ನಾನು ಡೆಪ್ಟಿ ಕಮಿಷನರ್ SP ಗೆ ತಹಶೀಲ್ದಾರ್ ಆಫೀಸ್ಗೆ ಫೋನೇ ಮಾಡುದಿಲ್ಲ. ನಾನು ಐ ವಿಲ್ ನಾಟ್ ಫೋನ್ ಇಟ್ ಸೆಲ್ಫ್. ಒಂದು ವಿಚಾರಕ್ಕೂ ನಾನು ಅವ್ರಿಗೆ ಇನ್ವಾಲ್ವ್ ಮಾಡಕ್ ಹೋಗಿಲ್ಲ. ಐ ಹ್ಯಾವ್ ವಾಚ್ ಆನ್ ಎವ್ರಿ ಒನ್. ಎಲ್ಲರೂ ಕೂಡ ವಾಚ್ ಮಾಡ್ತಾ ಇರ್ತೀವಿ. ನಮ್ಗೆ ನಮ್ಮ ಸಿಬ್ಬಂದಿ ಇಟ್ಕೊಳ್ತೀವಿ. ಸೊ ಜನರಿಗೆ ಬಹಳ ಇದಾಗಿ ಇರ್ಬೇಕು. ಸೊ ಸರಳತೆ ಬಗ್ಗೆ ಬಹಳ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ವಿಳಂಬ ಮಾಡಿಕೊಂಡು ಸಮಸ್ಯೆನ ಮುಂದಕ್ಕೆ ಹಾಕೊಂಡು ಪಾಸ್ ಮಾಡಿ ಬರೀ ಚರ್ಚೆ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳಿ ಸುಮ್ಮನೆ ಟೈಮ್ ನ ವೇಸ್ಟ್ ಮಾಡಕ್ ಹೋಗ್ಬಿಡಿ. ಏನಿದೆ ಅವ್ರಿಗೆ ಅವಕಾಶ ಮಾಡ್ಕೊಡಿ, ಸಹಾಯ ಮಾಡಿ. ಭ್ರಷ್ಟಾಚಾರದ ಬಗ್ಗೆ ದುಡ್ಡು ಎಷ್ಟು ಅಂತ ನೀವು ಊಟ ಮಾಡಕ್ಕಾಗ್ತದೆ, ಎಷ್ಟು ಅಂತ ನೀವು ಖರ್ಚು ಮಾಡಕ್ಕಾಗ್ತದೆ? ದೇವ್ರು ನಿಮ್ಗೆ ಕೊಟ್ಟಿರೋದೇ ದೊಡ್ಡ ಸಾಕು. ಬರೀ ಭ್ರಷ್ಟಾಚಾರದ ಬಗ್ಗೆ ದಯವಿಟ್ಟು ಇದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಬೇಕು. ಒಂದೇ ಸತಿ ಇದನ್ನ ಮುಗಿಸಕ್ಕೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ಐ ಡೋಂಟ್ ವಾಂಟ್ ಯಾರು ಇದಕ್ಕೆ ದೇರ್ ಇಸ್ ನೋ ಕಾಂಪ್ರಮೈಸ್ ಆನ್ ಕರಪ್ಷನ್. ಬಹಳ ಶುದ್ಧವಾಗಿರ್ಬೇಕು. ಈಗ ನನ್ನ ಮೇಲೆ ಬೇಕಾದಷ್ಟು ಕೇಸ್ಗಳಲ್ಲಿ ಹಾಕಿರ್ಬೋದು, ಯಾವುದೇ ದಾಖಲೆಗಳಿಲ್ಲ, ರಾಜಕೀಯವಾಗಿ ನಮ್ಮ ಮೇಲೆ ಕೇಸ್ ಆಗಿರ್ಬೋದು. ಹಂಗೆ ಈ ಸಂದರ್ಭದಲ್ಲಿ ಆಗ್ಬೇಕಾಗ್ತದೆ. ಒಂದು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ, ನಾವು ಈ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳು, ಇನ್ನೊಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ, ಪ್ರತಿಯೊಬ್ಬ ಫಲಾನುಭವಿಗಳ ದಾಖಲೆ ನಿಮ್ಮ ಹತ್ರ ಕರೆಕ್ಟ್ ಇರಬೇಕು, ಅವನ ಫೋಟೋ ಇರಬೇಕು. ಆ ಫಲಾನುಭವಿಗಳಿಗೆ ನಾವ್ ಏನ್ ಸಹಾಯ ಮಾಡಿದ್ವಿ ಅವ್ನ ಮುಂದಕ್ಕೆ ಏನ್ ಉಪಯೋಗಿಸ್ಕೊಳ್ಳೋಣ. ಒಂದ್ ಕುರಿ ಕೊಡೋಣ, ಒಂದ್ ಕೋಳಿ ಕೊಡೋಣ, ಒಂದ್ ಹಸು ಕೊಡೋಣ, ಒಂದ್ ಸೈಕಲ್ ಕೊಡೋಣ, ಒಂದ್ ಕಾರ್ ಕೊಡೋಣ, ಏನ್ದೇ ಕೊಡ್ಲಿ ಅವನ್ ಇದನ್ನ ಉಪಯೋಗಿಸ್ಕೊಳ್ಳೋಣ. ಈಗ ಸಾವಿರಾರು ಕೊಟ್ಟಿಗೆಗಳನ್ನ ನಮ್ಮಲ್ಲಿ ಕಟ್ಕೊಟ್ಟಿದ್ದೀನಿ. ಅದನ್ನೆಲ್ಲ ನೋಡ್ತಾ ಇದ್ದೀನಿ ವೆದರ್ ದೇ ಆರ್ ಯೂಸ್ ಮಾಡ್ಕೊಳ್ತಾ ಇದಾರಂತ. ಈಗ ತಾನೇ ನಮ್ಮ ಚೀಫ್ ಸೆಕ್ರೆಟರಿ ಅವರು ನರೇಗಾ ಈಗ ಹೊಸ VG ರಾಮ್ಜಿ ಅಂತ ಬಂದಿದೆ, ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ನಮ್ಮಲ್ಲೆಲ್ಲ ನನ್ನ ಮೇಲೆ ಒಂದು ತನಿಖೆನೇ ಮಾಡ್ಬಿಟ್ರು. ಕೊನೆಗೆ ನಮ್ಮಲ್ಲಿರುವಂತ ನಾವು ಯಾವ ರೀತಿ ಉಪಯೋಗಿಸಿದೀವಿ ನೋಡ್ಬಿಟ್ಟು ಇಡೀ ದೇಶದಲ್ಲೇ ನಂಬರ್ 1 ಪಂಚಾಯತಿ ಅಂತೇಳಿ ನಮ್ ತಾಲೂಕು ಕರೆದ್ಬಿಟ್ಟು ಪ್ರೈಸ್ ಕೊಟ್ರು. ಹಂಗೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಸತ್ಯನ ಯಾರು ಕೂಡ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪ್ರತಿಯೊಂದು ಕೂಡ ನಿಮ್ಮ ಏನು ಬೆನಿಫಿಷಿಯರೀಸ್ ನ ಐಡೆಂಟಿಫೈ ನಮ್ ಲೋಕಲ್ ಲೀಡರ್ ಮಾಡಿರ್ತಾರೋ, ನೀವು ಮಾಡಿದಿರೋ, ಯಾರು ಮಾಡಿರ್ತಾರೋ ಅವ್ರಿಗೆ ಫೋಟೋ, ಆಧಾರ, ವಿಡಿಯೋ ಹೆಂಗಿತ್ತು, ಅವ್ನ ಭೂಮಿ ಹೆಂಗಿತ್ತು, ಕಾಂಟ್ರಾಕ್ಟ್ ಮಾಡ್ಬೇಕಾರೆ ಆ ಕೆಲಸ ಹೆಂಗಿತ್ತು, ಶಿವಕುಮಾರ್ ಮನೆಯಿಂದ ಸೌದಿ ಮನೆ, ಸೌದಿ ಮನೆಯಿಂದ ಶಿವಕುಮಾರ್ ಮನೆ ಡಬಲ್ ಮಾಡೋದು ನಮ್ಮ ಇಂಜಿನಿಯರ್ಗಳು ಹೊಡೆದಾಕ್ಬಿಡ್ತೀನಿ. ಇನ್ನ ನನ್ಗೆ ಗೊತ್ತಿಲ್ಲ, ನಾನು ಒಂದು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತಿದ್ದೀನಿ. ನಮ್ ಲೀಗಲ್ ಲೀಡರ್ ಕಾಂಟ್ರಾಕ್ಟ್ ಟೈಮ್ ತಗೋಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಬರೆದ್ಬಿಟ್ಟು ಡಬಲ್ ಬಿಲ್ ಮಾಡೋಂತ ಒಂದು ವ್ಯವಸ್ಥೆ ಕೂಡ ನಮ್ಮಲ್ಲಿ ಬೇಕಾದಷ್ಟು ಇಂಜಿನಿಯರ್ಸ್ ಗ್ರಾಮ ಪಂಚಾಯತಿಲಿ ಇರ್ಬೋದು, ಜಿಲ್ಲಾ ಪಂಚಾಯತಿಲಿ ಇರ್ಬೋದು, PW ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇಂಥದ್ದೆಲ್ಲ ಕೂಡ ಕೆಲವು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ.
ಐ ಆಮ್ ಟೆಲಿಂಗ್ ಆಲ್ ಮೈ ಆಫೀಸರ್ಸ್ ಇನ್ ದಿ ಅರ್ಬನ್ ಡೆವಲಪ್ಮೆಂಟ್, ಇಟ್ ಮೇ ಬಿ ರೂರಲ್ ಡೆವಲಪ್ಮೆಂಟ್, ಇದ್ರ ಬಗ್ಗೆ ಬಹಳ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಎಲ್ಲ ಬೋಗಸ್ ಬಿಲ್ ಮಾಡೋಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆಲ್ಲ ಯಾವ ಕಾರಣಕ್ಕೆ ನಾವು ಅವಕಾಶ ಕೊಡಬಾರ್ದು. ಬಹಳ ಗ್ರಾಮ ಭೇಟಿ ವಿಚಾರದಲ್ಲಿ ಮತ್ತು ತಂತ್ರಜ್ಞಾನ ಉಪಯೋಗಿಸುವಂತ ವಿಚಾರದಲ್ಲಿ ಇವತ್ತು ಟೆಕ್ನಾಲಜಿ ನಿಮ್ಗೆ ಹೆಲ್ಪ್ ಮಾಡಿದ್ರೆ ಯಾರು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಮುಂದಿನ ದಿನದಲ್ಲಿ ಫಿಂಗರ್ ಟಿಪ್ಸ್ ಅಲ್ಲೇ ಪ್ರತಿಯೊಂದು ವಿಚಾರ ಕೂಡ ನಿಮ್ಮ ಆಫೀಸರ್ಸ್, ಈಗ ಟೆಕ್ನಾಲಜಿ ನಮ್ಮಲ್ಲಿ ಡಾಟಾ ಸೆಂಟರ್ಸ್ ಇರ್ಬೋದು, ಎಲ್ಲ ಪ್ರತಿಯೊಂದು ಕೂಡ ಎಲ್ಲ ದಾಖಲೆಗಳು ಈಗಾಗಲೇ ನಾವು ಸ್ಕ್ಯಾನ್ ಮಾಡ್ತಾ ಇದೀವಿ. ಏನೇನ್ ತಿತ್ತಿದ್ರೋ ಅದಕ್ಕೆಲ್ಲ ಕೂಡ ಕಡಿವಾಣ ಹಾಕ್ಬೇಕು ಅಂತ ನಾನು BDA ಕಾರ್ಪೊರೇಷನ್ ಎಲ್ಲ ಕಡೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಎಲ್ಲ ದಾಖಲೆಗಳು ಕೂಡ ಸ್ಕ್ಯಾನ್ ಮಾಡ್ಲಿಕ್ಕೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನೀವೆಲ್ಲ ಮಾಡಬೇಕು. ಆಮೇಲೆ ಪ್ರತಿ ಮೂಮೆಂಟ್ ನಿಮ್ಮ ತಾಲೂಕಿನ ಮೂಮೆಂಟ್, ಗ್ರಾಮ ಸೇವಕ, ಗ್ರಾಮ ಸೆಕ್ರೆಟರಿ ಇರ್ಬೋದು, PDO ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಮತ್ತು ಯಾವುದೇ ಇಲಾಖೆ ಅಧಿಕಾರಿ ಇರ್ಬೋದು, ಅವನ ಎವ್ರಿ ಮೂಮೆಂಟ್ ಅವನು ಎಲ್ಲಿ ಹೋಗ್ತಾ ಇದ್ದಾನೆ, ಇವತ್ತು ಅವನ ಟೈಮ್ ಪ್ರೋಗ್ರಾಮ್ ಏನಿದೆ ಅನ್ನೋದನ್ನ ನಿಮ್ಮ ಸೀನಿಯರ್ ಆಫೀಸರ್ಗೆ ತಿಳಿಸ್ಬೇಕು. ಚೀಫ್ ಸೆಕ್ರೆಟರಿ ಅವರೇ, ಯು ಹ್ಯಾವ್ ಟು ವರ್ಕ್ಔಟ್ ಎ ಸಿಸ್ಟಮ್ ಫಾರ್ ದಿಸ್. ಸೊ ದೇ ಶುಡ್ ಹ್ಯಾವ್ ದರ್ ಮೂಮೆಂಟ್, ಎಲ್ಲಿ ಹೋಗ್ತಾ ಇದ್ದಾನೆ ಅಂತ. ಈಗ ನನಗೆ ಗೊತ್ತಾಯ್ತು ನಮ್ ಡೆಪ್ಯೂಟಿ CM ಹೇಳಿದ್ದಾರೆ ಅಂತ, ನಿಮ್ನೆ ಕೇಳಿದೆ ನಾನು. ವಿತ್ ಇನ್ ಮಿನಿಟ್ಸ್ ಐ ಕೇಮ್ ಟು ನೋ ದಟ್ ಈಸ್ ಇನ್ ದಿ ಫೀಲ್ಡ್. ನಾವು ಈಸ್ ಸಿಟಿಂಗ್ ಇನ್ ಕುಣಿಗಲ್, ಈಸ್ ನಾಟ್ ಸಿಟಿಂಗ್ ಇನ್ ತುಮಕೂರು. ಸೊ ಹಂಗೆ ನಮಗೆ ಪ್ರತಿ ಮೂಮೆಂಟ್ ಕೂಡ ನಮ್ಗೆ ಈ ಸಂದರ್ಭದಲ್ಲಿ ಗೊತ್ತಾಗಬೇಕಾಗ್ತದೆ. ಸೊ ಸರ್ಕಾರದ ಸಾರ್ವಜನಿಕ ಅಹವಾಲನ್ನ ಸ್ವೀಕಾರ ಮಾಡಿ, ಭೇಟಿ ಮಾಡಿ, ಸರ್ಕಾರಿ ಶಾಲೆಗಳನ್ನ ಪರಿಶೀಲನೆ ಮಾಡಿ, ಹಾಸ್ಟೆಲ್ಗಳಿಗೂ ಭೇಟಿ ಕೊಡ್ಬೇಕು. ನೀವು ಹೆಲ್ತ್ ಸೆಂಟರ್ಸ್ಗೂ ನೀವು ಆಗಾಗ ನಮ್ಮ ಅಧಿಕಾರಿಗಳು, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭೇಟಿ ಕೊಡಬೇಕು. ನ್ಯಾಯ ಬೆಲೆ ಅಂಗಡಿಗಳೇನಿದೆ ಅದರಲ್ಲೂ ಕೂಡ ಕರೆಕ್ಟ್ ಆಗಿ ಬೋರ್ಡ್ ಇರಬೇಕು, ಮೇಂಟೆನೆನ್ಸ್ ಇರಬೇಕು, ಅವನು ಏನ್ ಮಾಡ್ತಾ ಇದ್ದಾನೆ. ಆಮೇಲೆ ನನ್ನ ಈ ಅಂಗನವಾಡಿ ಊಟದಿದೆಯಲ್ಲ, ಬಿಸಿ ಊಟ, ಅದ್ರ ಬಗ್ಗೆ ನಂದೇ ಆದಂತ ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಾನು ಆಮೇಲೆ ಸಪರೇಟ್ ಆಗಿ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ಸೊ ರಸ್ತೆಗಳು ಮತ್ತು ಸಾರ್ವಜನಿಕ ಸೌಲಭ್ಯ ಮತ್ತು ನಮ್ಮ ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಗ್ರೀನರಿ ಬಗ್ಗೆ ನಂದೇ ಆದಂತ ಒಂದು ಕಲ್ಪನೆ ಇದೆ. ನಾನು 15ನೇ ತಾರೀಕು ನನ್ನ ಭಾಷಣ ಆದ್ಮೇಲೆ ನನ್ನ ಕೆಲವು ಕಾರ್ಯಕ್ರಮಗಳನ್ನ ತಿಳಿಸ್ತೇನೆ, ಅದನ್ನ ಕೂಡ ತಾವು ಮಾಡಬೇಕು. ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿ ಸರ್ವೆ ಪ್ರಕರಣಗಳು, ಮಿಟೇಷನ್, ಭೂ ವಿವಾದ, ಕಂದಾಯ ಸೇವೆ ಇವೆಲ್ಲ ಕೂಡ ಇದೆಯಲ್ಲ, ಒಂದ್ ತಿಳ್ಕೊಳ್ಳಿ. ಕೋಆಪರೇಷನ್ ಇರ್ಬೋದು, ರೆವಿನ್ಯೂ ಇರ್ಬೋದು, ಕೆಲವು ಆಫೀಸರ್ಸ್ಗೆ ಅರ್ಬನ್ ಇದರಲ್ಲಿ ಇರ್ಬೋದು, ನಿಮ್ಗೆ ನ್ಯಾಯಾಲಯದ ಸ್ಥಾನ ಸಿಕ್ಕಿದೆ. ಜಸ್ಟಿಸ್, ನ್ಯಾಯ ಕೊಡುವಂತ ಒಂದು ಅವಕಾಶ ನಿಮ್ಗೆ ಇದೆ. ಸೊ ಕ್ವಾಶಿ ಜುಡಿಷಿಯಲ್ ಅಥಾರಿಟಿ ನಿಮ್ಗಿದೆ. ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಯಾರು ಒತ್ತಡಕ್ಕೂ ಕೂಡ ಮಣಿದು ಕೊನೆಗೆ ಏನೋ ಮಾಡಿ ಕೊನೆಗೆ ಕೋರ್ಟ್ ಮೆಟ್ಲು ಹತ್ಸಕ್ಕೆ ನೀವು ಕೊಡಕ್ಕೋ ಏನಿದೆ ನಿಮ್ ಕಾನ್ಶಿಯಸ್ ಪರ್ಮಿಟ್ ಮಾಡಬೇಕು. ಆ ರೀತಿ ನಿಮ್ಮ, ಯಾಕೆಂದ್ರೆ ಪ್ರತಿಯೊಂದು ಕೂಡ ಕೊನೆಗೆ ತೆಗೆದುಕೊಂಡು ಕೊನೆಗೆಲ್ಲೋ ಒಂದ್ ಕಡೆ ತಗಲಾಕೊಳ್ತೀರ. ನೀವು ಬಹಳ ಹುಷಾರಾಗಿ ಈ ಸಂದರ್ಭದಲ್ಲಿ ಇರಬೇಕು. ಪ್ರಕೃತಿ ವಿಕೋಪದ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ, ಬರಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ. ನಾನು 4 ಡಿಸ್ಟ್ರಿಕ್ಟ್ ಡಿವಿಷನ್ ಈಗಾಗಲೇ ನಾನು ಮೀಟಿಂಗ್ ಮಾಡಿದ್ದೇನೆ, 3 ಇನ್ನೊಂದು ಮಾಡ್ತೇನೆ. ಮುಂದಕ್ಕೆ ಅಸೆಂಬ್ಲಿ ಆಗ್ತದೆ. ಅಸೆಂಬ್ಲಿ ಆದ್ಮೇಲೆ ನಾನು ರಾಜ್ಯದ ಪ್ರತಿಯೊಂದು ಜಿಲ್ಲೆನೂ ಕೂಡ ನಾನು ಭೇಟಿ ಕೊಡ್ತೇನೆ. ಭೇಟಿ ಕೊಟ್ಟು ಅಲ್ಲಿ ಯಾವ ರೀತಿ ಪರಿಶೀಲನೆ ಮಾಡಬೇಕು ಅದನ್ನೇನು ನಾನು ನಂದೇ ಆದಂತ ಅನುಭವ ಇದೆ, ನಾನು ಮಾಡಿ ತಿಳಿಸ್ತೇನೆ. ಸೊ ನಾವೆಲ್ಲ, ನೀವು, ನನ್ನ ಮಂತ್ರಿ ಮಂಡಲ, ಎಲ್ಲ ಆಫೀಸರ್ಸ್, ವಿ ಆಲ್ ಆರ್ ಟೀಮ್ ಕರ್ನಾಟಕ. ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಟೀಮ್ ನಮ್ದು. ಒಗ್ಗಟ್ಟಿಂದ ಕೆಳಗಡೆ ಇರುವಂತ ಒಬ್ಬ ಸಿಬ್ಬಂದಿಯಿಂದ ಹಿಡಿದು, ನೌಕರರಿಂದ ಹಿಡಿದು, ನಾನೊಬ್ಬ ರಾಜ್ಯದ ಪ್ರಮುಖ ನೌಕರರು ಸೇರಿ ನಾವೆಲ್ಲ ಒಗ್ಗಟ್ಟಿಂದ ಕೈ ಜೋಡಿಸಿ ನಾವು ಒಟ್ಟಿಗೆ ಕೆಲಸ ಮಾಡಬೇಕು. ನಮ್ಮ ಗುರಿ, ನಮ್ಮ ಕಾನ್ಶಿಯಸ್, ನಮ್ಮ ಗುರಿ ಜನ. ನಮ್ಮ ಹಣೆ ಬರ ತೀರ್ಮಾನ ಮಾಡೋರು ನಮ್ಮನ್ನ ಯಾರು ಈ ಸ್ಥಾನದಲ್ಲಿ ನಿಮ್ಮನ್ನು ಕುಣಿಸಿದ್ದಾರೆ, ನಮ್ಮನ್ನು ಕುಣಿಸಿದ್ದಾರೆ. ಅಟ್ಲೀಸ್ಟ್ ಕಾನ್ಶಿಯಸ್ ಆದ್ರೂ ಪರ್ಮಿಟ್ ಮಾಡ್ಬೇಕಲ್ಲ. ಸೊ ಅದರಿಂದ ಮಾಡ್ಬೇಕು. ಆಮೇಲೆ ಈ ಮಧ್ಯದಲ್ಲಿ ಕೆಲವ್ರ ಹತ್ರ ನಾನು ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಇನ್ನ ಕೆಲವು ವಿಚಾರಗಳೆಲ್ಲ ಇದೆ. ನಾನು ಕೆಲವ್ರ ಜೊತೆ ಸಂವಾದ ಕೂಡ ನಾನು ಮಾಡ್ತೀನಿ. ಅವ್ರದ್ದು ಕೆಲವು ಪ್ರಾಬ್ಲಮ್ಸ್ ಏನಿದ್ದು ಅನ್ನೋದು ನಮ್ಮ ಆಫೀಸರ್ಸ್ ಕೇಳ್ತಾರೆ, ನಾವು ಕೇಳ್ತೀವಿ. ಇಲ್ಲಿ ಯಾರು ನಮ್ಮ ಸೆಕ್ರೆಟರೀಸ್ ಕೂತಿರೋರು, ಯು ಆರ್ ಫ್ರೀ ಟು ಕಮ್ ಅಂಡ್ ಯೂಸ್ ದಿಸ್ ಡಯಾಸ್. ಯು ಕ್ಯಾನ್ ಹ್ಯಾವ್ ಎ ಕ್ವಶನ್ ಟು ಎನಿ ಆಫ್ ದಿ ತಾಲೂಕ್ ರೂಮ್ ಯುವರ್ ಒನ್, ಎನಿ ಡಿಸ್ಟಿಕ್. ನಿಮ್ದು ಯಾವ್ದಾದ್ರು ಒಂದು ವಿಚಾರ, ಫಾರೆಸ್ಟ್ ಅವ್ರು ಯಾರು ಒಂದೆರಡು ಕೇಳಬೇಕು, ಎಜುಕೇಶನ್ ಯಾರು ಬಂದು ಕೇಳಬೇಕು, ಪೊಲೀಸ್ ಅವ್ರು ಯಾರು ಮಾತಾಡಬೇಕು, ಇನ್ನು ರೂರಲ್ ಡೆವಲಪ್ಮೆಂಟ್ ಮಾತಾಡಬೇಕು, ಫೈನಾನ್ಸ್ ಅವರು ಮಾತಾಡಬೇಕು. ಇನ್ ಯಾರು ಇತ್ತು ಅಂತಂದ್ರೆ DPR ಇರ್ಬೋದು, ಯಾವುದೇ ಇತ್ತು ಅಂದ್ರೆ ನೀವು ಈ ಸ್ಟೇಜ್ ನಿಂದನೇ ನನ್ನ ಎದುರುಗಡೆನೆ ನಿಮ್ಮ ಪ್ರಾಬ್ಲಮ್ಸ್ ಏನಿದ್ರು ಅವ್ರಿಗೇನು ಮೆಸೇಜ್ ಕೊಡಬೇಕು. ಇಟ್ ಮೇ ಬಿ APMC, ಇಟ್ ಮೇ ಬಿ ಸಿರಿಕಲ್ಚರ್, ಇಟ್ ಮೇ ಬಿ ಅಗ್ರಿಕಲ್ಚರ್, ಎನಿಥಿಂಗ್ ಇಸ್ ದಟ್ ಯು ಆರ್ ಸಪೋಸ್ ಟು, ಇನ್ಕ್ಲೂಡಿಂಗ್ ಮಿಸ್ಟರ್ ನಮ್ಮ CM's ಆಫೀಸ್ ಇರ್ಬೋದು,
anything if you want to ask them, you can pick up any taluk whomever you want ಮಾಡಬೇಕು. ಸೊ ಆ ಕ್ವಶನ್ಸ್ ವಾಪಸ್ಸು ಅವ್ರಿಗೆ ಗೊತ್ತಾಗಬೇಕು ಯಾವ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಹಂಗೆ ಈ ಸಂದರ್ಭದಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಇದ್ರ ಬಗ್ಗೆ ಗಮನ ಇರಲಿ. ಸೊ ನಾವು ಬರೀ ಅರ್ಜಿಗಳು ಬಂದ ತಕ್ಷಣ ಪ್ರಜಾಸೇವೆ ಎಲ್ಲಿ ಬಂದ ತಕ್ಷಣ ವಿಲಾರ ಮಾಡೋದಲ್ಲ. ಯು ಶುಡ್ ಸಾಲ್ವ್ ದಿ ಪ್ರಾಬ್ಲಮ್, ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಹೆಡ್ ಕ್ವಾರ್ಟರ್ಸ್ ಲಿಸ್ಟ್ ಮಾಡಬೇಕು. ಪೆನ್ಷನ್ಸು, RTC ತಿದ್ದುಪಡಿ, ಈ ಗೌರ್ಮೆಂಟ್ ಸ್ಕೀಮ್ಸ್ ಇವೆಲ್ಲ ಕೂಡ ಯಾವ ರೀತಿ ತಲುಪಿಸಿರೋದು ಇರಬೇಕು. ಕುಡಿಯೋ ನೀರು ಬಗ್ಗೆ ಕೂಡ ನೀವು ಈ ರೆವಿನ್ಯೂ ಸೆಕ್ರೆಟರಿ ಏನಿದ್ದೀರಿ ಅದನ್ನ ನೀವೇನ್ ಡೈರೆಕ್ಷನ್ ಕೊಡಬೇಕು. ಐ ವಾಂಟ್ ಯು ಟು ಗಿವ್ ಯು ಹ್ಯಾವ್ ಟು ಗೈಡ್ ದ ರೆವಿನ್ಯೂ ಸೆಕ್ರೆಟರಿ ಕೂತ್ಕೊಂಡು ಯು ಹ್ಯಾವ್ ಟು ಕನ್ವೆ ಟು ದೆಮ್ ಏನೆಲ್ಲ ನೀವು ಮಾಡ್ಲಿಕ್ಕೆ ಸಾಧ್ಯ ಅಂತ. ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅವ್ರು ಯಾರಿದ್ದೀರಿ ನೀವು ಅವ್ರಿಗೇನು ನಿಮ್ಮ ವಿಚಾರ ಏನಿದೆ, ಅಗ್ರಿಕಲ್ಚರ್ ಏನಿದೆ, ಡೋಂಟ್ ಥಿಂಕ್ ಓನ್ಲಿ ಐ ಆಮ್ ಹಿಯರ್ ಟು ಡಿಸ್ಕಸ್ ಥಿಂಗ್ಸ್. ಪೋರ್ಟ್ಫೋಲಿಯೋಸ್ ಇವತ್ತು ಮಧ್ಯಾಹ್ನ ನಾನು ಕೊಡ್ತೀನಿ ಎಲ್ಲರಿಗೂ, ದಟ್ ಇಸ್ ಎ ಡಿಫರೆಂಟ್ ಕ್ವಶನ್, ಬಟ್ ಯು ಆರ್ ಮೈ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ನೀವು ಏನ್ ಕೊಡ್ಬೇಕು ಅದನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಒನ್ಸ್ ಅಗೇನ್ 3 ಗಂಟೆ ಮೇಲೆ ಡೇಟ್ ಹಾಕ್ಬಿಟ್ಟು ಟೈಮ್ ಹಾಕ್ಬಿಟ್ಟು ಪ್ರತಿ ಒಬ್ಬ ತಾಲೂಕ್ನಲ್ಲೂ ಒಂದೊಂದು ಸಪರೇಟ್ ಬುಕ್ ಇರಬೇಕು. ಯಾವ ನೌಕರರು ಎಲ್ಲಿದ್ದಾನೆ, ಅವನ ಮನೆ ಎಲ್ಲಿದೆ, ಅವನ ಫೋಟೋ ಎಲ್ಲಿದೆ, ಅವನ ಫೋನ್ ನಂಬರ್ ಏನು ಅಂತೇಳಿ ಸಾರ್ವಜನಿಕಕ್ಕೆ ಆಗ್ಬೇಕು. ಮುಂದಕ್ಕೆ ಗೌರ್ಮೆಂಟ್ ವೆಹಿಕಲ್ಸ್ಗೆ ಏನು ಒಂದು ಮಾರ್ಗದರ್ಶನ ಮಾಡಬೇಕು, ಅವ್ನ ಟ್ರಾವೆಲ್ ಹೆಂಗ್ ಉಪಯೋಗಿಸ್ಬೇಕು ಅಂತ ಬೇರೆ ಒಂದು SOP ನಾನು ಮಾಡಿ ಕಳಿಸ್ಕೊಡ್ತೀನಿ. ಸೊ ಇಷ್ಟಿದೆ, ನಾನು ಜಾಸ್ತಿ ಮಾತಾಡಿರ್ಬೋದು, ಬಟ್ ಇಟ್ ಇಸ್ ಮೈ ಡ್ಯೂಟಿ ಟು ಕಮ್ಯುನಿಕೇಟ್ ಟು ಆಲ್ ಆಫ್ ಯು. ಯಾವ ನಿಟ್ಟಿನಲ್ಲಿ ಈ ಸರ್ಕಾರ ಮುಂದಕ್ಕೆ ಹೋಗ್ತದೆ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ನಾನು ಐ ಡೋಂಟ್ ನೋ ಹಿಂದೆ ಯಾರೇನು ಪ್ರಯತ್ನ ಮಾಡಿದ್ರೆ ಗೊತ್ತಿಲ್ಲ, ನಾನು ಇವತ್ತು ಸುಮಾರು ಇಷ್ಟು ಜನರನ್ನ 750 ಕಡೆ ನಾನು ಎಲ್ಲರೂ ಕೂಡ ಕುಣಿಸಿ, ಕೆಲವರು ನಾನು ಚೆನ್ನಾಗಿ ಫುಲ್ ಅಟೆಂಡೆನ್ಸ್ ಕೆಲವು ಕಡೆ ಇದೆ, ಕೆಲವು ಕಡೆ ಅಟೆಂಡೆನ್ಸ್ ಇಲ್ಲ. ನಮ್ಮ ಮುನಿಯಪ್ಪನವರು ಬೆಂಗಳೂರು ಡಿಸ್ಟ್ರಿಕ್ಟ್ ಮಂತ್ರಿ ಅವರು ಕೂಡ ನೋಡಿ ಅಲ್ಲಿ ಕೂತಿದ್ದಾರೆ, ಡೆಪ್ಯೂಟಿ CM ಕೂತಿದ್ದಾರೆ, ಎಲ್ಲ ಕೆಲವು ಕಡೆ ಎಲ್ಲ ಕೂತ್ಕೊಂಡು ಅವರೆಲ್ಲ ವಾಚ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ಬಹಳ ಜನ ಎಲ್ಲ ಇದೆ. ಕೆಲವು ಕಡೆ ಒಳ್ಳೆ ಅಟೆಂಡೆನ್ಸ್ ಇದೆ, ಕೆಲವು ಕಡೆ ಒಳ್ಳೆ ಅಟೆಂಡೆನ್ಸ್ ಇಲ್ಲ. ಕೆಲವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಕೆಲವು ಸೀರಿಯಸ್ ತಗೊಂಡಿಲ್ಲ. ಬರೀ 5-6 ಜನ ಕೂತ್ಕೊಂಡ್ಬಿಟ್ಟು ನಾವೆಲ್ಲ ಅಧಿಕಾರಿಗಳು ಅಂತ ತಿಳ್ಕೊಬಿಟ್ಟಿದ್ದಾರೆ, ನೌಕರರು ಅಂತ ತಿಳ್ಕೊಬಿಟ್ಟಿದ್ದಾರೆ. ಕೆಲವರು ಹತ್ರಕ್ಕೆ ಹಚ್ಚಿಸ್ಕೊಳ್ಳಲ್ಲ, ಕೆಲವರು ಯಾರು ಕರೆಕ್ಟ್ ಆಗಿ ಎಲ್ಲ ಸೇರಿಸಿದ್ದಾರೆ. ಇದನ್ನು ಕೂಡ ವಾಚ್ ಮಾಡಿ, ಯು ಶುಡ್ ಹ್ಯಾವ್ ಎ ವಾರ್ನಿಂಗ್ ಟು ದೆಮ್, ಗೈಡ್ ಟು ದೆಮ್. ಸೊ ಮುಂದಕ್ಕೆ ದ ರೆಸ್ಪಾನ್ಸಿಬಿಲಿಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಕೌಂಟಬಿಲಿಟಿ ಇಸ್ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಅದನ್ನೆಲ್ಲ ನಾವು ಲೆಕ್ಕಾಚಾರ ಆಗ್ತಿದೆ. ಸೊ ಎಲ್ಲ ನನ್ನ ಟೀಮ್ ಕರ್ನಾಟಕದ ಎಲ್ಲ ನೌಕರರಿಗೆ 5 ಲಕ್ಷ ನೌಕರು ಏನಿದ್ದಾರೆ ನಿಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು, ಅಭಿನಂದನೆಗಳು. ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿ ಈ ರಾಜ್ಯದ ಜನತೆ ಸೇವ್ ಮಾಡೋಂತ ಅವಕಾಶನ ಮಾಡೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾನು ಇದನ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಈಗ ಮಾತಿನ ಇಲ್ಲಿಗೆ ಮುಗಿದಿಲ್ಲ ಸಭೆ. ಸೊ ಮುಂದಕ್ಕೆ ಈ ಹೊಸ ವರ್ಷ ನಿಮ್ಗೇನು ಒಂದು ಇಂಡಿಪೆಂಡೆನ್ಸ್ ಡೇ ನಾಡಿದ್ದಿದೆ, ಬಹಳ ಚೆನ್ನಾಗಿ ತಾವೆಲ್ಲ ಅದಕ್ಕೆ ಆಚರಣೆ ಮಾಡಿ. ಯು ಸಿ ದಟ್ ಆಲ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ನಿಮ್ಮ ತಾಲೂಕ್ ಮಟ್ಟದಲ್ಲಿ ಎಷ್ಟೋ ಮಟ್ಟದಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ಪಾರ್ಟಿಸಿಪೇಟ್ ಮಾಡಲ್ಲ. ಎಲ್ಲ BO ಹೇಳ್ತಾ ಇದ್ದೀನಿ, DDP ಹೇಳ್ತೀನಿ, ಕಂಪಲ್ಸರಿ ಅವರ ಮಕ್ಕಳನ್ನು ಕರ್ಕೊಂಡು ಇಂಡಿಪೆಂಡೆನ್ಸ್ ಡೇಗೆ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲರೂ ಕೂಡ ಬರೀ ಯಾವುದೋ ಒಂದು 5-6 ಶಾಲೆಗಳನ್ನ ಕರ್ಕೊಂಡು ಬರೋದಲ್ಲ. ದಟ್ ನಂಬರ್ ಶುಡ್ ಬಿ ವೇರ್. ಆ ಮೆಸೇಜ್ ಬಹಳ ದೊಡ್ಡ ಕಮ್ಯುನಿಟಿ ಆಗಬೇಕು. ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ತಾಲೂಕ್ ಮಟ್ಟದಲ್ಲಿ ಇರ್ಬೋದು. ಏನು ಒಂದು ಗೌರವ ಕೊಡಬೇಕು, ಆ ಕೆಲಸ ಮಾಡಬೇಕು. ಹಾಸ್ಟೆಲ್ ಕೂಡ, ಪ್ರತಿ ಹಾಸ್ಟೆಲ್ ಕೂಡ ಆಫೀಸರ್ಸ್ ಯಾವ ರೀತಿ ಮಾಡಬೇಕು. ಆಮೇಲೆ ವಿದ್ಯಾರ್ಥಿಗಳು ಅವ್ರೇನು ಸಮಸ್ಯೆ ಇದೆ ಅದನ್ನ ನೀವು ಕಾನ್ಫಿಡೆನ್ಶಿಯಲ್ ಆಗಿ ಒಂದು ಡಬ್ಬ ಇಟ್ಬಿಟ್ಟು ಅವ್ರದ್ದು ಪ್ರಾಬ್ಲಮ್ ಅವ್ರ ಹೆಸರು ಬರಿದೆ ಏನಿದೆ ಅಂತ ಅಂದ್ಬಿಟ್ಟು ಅವ್ರು ಮಾಡ್ಲಿ. ಅವ್ರ ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋದು ಬೇಡ. ಸೊ ಹಂಗೆ ಹಿಂದೆ ಏನೋ ಒಂದು ಇಟ್ಟಿದ್ರಲ್ಲ ಯಾವ್ದಾದ್ರು ಕಂಪ್ಲೇಂಟ್ ಬಾಕ್ಸ್ ಅಂತ, ಅದನ್ನ ಮತ್ತೆ ನೀವು ರೂಢಿ ಮಾಡುವಂತ ಕೆಲಸ ತಾವೆಲ್ಲ ಸೇರಿ ಮಾಡಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ 4 ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಕೆಲವು ತಾಲೂಕುಗಳು, ಹೋಬಳಿ ಅಧಿಕಾರಿಗಳೊಂದಿಗೆ ಮಾತನಾಡಬೇಕು ಅಂತ ಇಷ್ಟಪಡ್ತಾರೆ. ಸರಿ. CM ಅವರೇ ನಮಸ್ಕಾರ. ಈ ಜಸ್ಟ್ ಈ ಮರಳಿ ಅವ್ರ ಲೈನಲ್ಲಿ ಕೊಪ್ಪಳ ಜಿಲ್ಲೆ ಡ್ರಾಟ್ ಬಗ್ಗೆ, ಅವರು ಸೇಡಂ ಯಾದಗಿರಿ ಬಗ್ಗೆ ಯು ಪ್ಲೀಸ್ ಕ್ವಶನ್ ದಮ್, ಯು ಪ್ಲೀಸ್ ಆಸ್ಕ್ ದಮ್. ಮಾಡಿ ಅವ್ರಿಗೆ ಹೇಳಿ, ಅವ್ರಿಗೆ ಯಾರು ಅಂತ. ಮರಳಿ ಹೋಬಳಿ ದಯವಿಟ್ಟು ಸ್ಕ್ರೀನ್ ಮೇಲೆ ತಗೊಳ್ಳಿ. ಯಾರಿದ್ದಾರೆ? ಪರಮೇಶ್ವರ್, ಮರಳಿ ಹೋಬಳಿ ಕೊಪ್ಪಳ ಜಿಲ್ಲೆ ಅವರು, ಕೊಪ್ಪಳ ಜಿಲ್ಲೆ ದೇ ಆರ್ ದೇರ್ ಆನ್ ದಿ ಲೈನ್.
ಯು ಆಸ್ಕ್ ದೆಮ್ ಅವ್ರು ಏನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ದೇ ಆರ್ ರೆಡಿ ಟು ಆನ್ಸರ್. ಏನು ಡ್ರಾಟ್ ಬಗ್ಗೆ ಏನ್ ಮಾಡಿದ್ದಾರೆ, ಏನ್ ಎಫೆಕ್ಟ್ ಆಗಿದೆ ಅಂತ ಅವ್ರಿಗೆ ಅವ್ರಿಗೆ ಕೇಳ್ಬಿಟ್ಟು ಆಮೇಲೆ ನೀವು ಮುಂದುವರಿಸಿ, ಮಿಕ್ಕಿನ ವಿಲ್ ಟೇಕ್ ಇಟ್ ಅಪ್. ಅಲ್ಲ, ಚಾಮರಾಜನಗರದವರು ಬಹಳ ವರ್ಸ್ಟ್ ಸಿಚುವೇಶನ್ ಅಲ್ಲಿ ಇದೆ. ಚಾಮರಾಜನಗರದವ್ರು ಬಂದ್ರೆ ಪರಮೇಶ್ವರ್ ಮರಳಿ ಲೈನ್ ಅಲ್ಲಿ ಇದ್ದಾರೆ, ನೀವು ಅವ್ರ ಹತ್ರ ಮಾತಾಡಿ ಆಮೇಲೆ ಚಾಮರಾಜ್ ಬರೋಣ. ಫಸ್ಟ್ ಮರಳಿ ಶಿ ವಾಂಟ್ ಟು ಆನ್ಸರ್. ಹೆಣ್ಮಗಳು ನಿಂತ್ಕೊಂಡಿದ್ದಾರೆ, ತಹಶೀಲ್ದಾರ್ ಇರ್ಬೇಕು ಅಂತ ಕಾಣ್ತದೆ. ತಹಶೀಲ್ದಾರ್ ಅಮ್ಮ ನೀನು? ಹೌದು ಸರ್. ಹಾ, ನೀವು ಮಾತಾಡಿ. ಹೇಳಿಮ್ಮ, ತಹಶೀಲ್ದಾರ್ ನಿಮ್ಮಲ್ಲಿ ಏನ್ ಪರಿಸ್ಥಿತಿ ಇದೆ, ಬರದ್ದೇನ್ ಪರಿಸ್ಥಿತಿ ಇದೆ ಹೇಳಿ. ಸರ್ ನಮಸ್ತೆ ಸರ್. ನಮ್ಮಲ್ಲಿ ಜೂನ್ 1 ಇಂದ ಈವರೆಗೂ 177.7 ಅಡಿಕೆ ಮಳೆ ಆಗಬೇಕೇ ಆಗಿತ್ತು ಸರ್. ಆದರೆ 46.4 ಅಷ್ಟೇ ಮಳೆ ಆಗಿದೆ ಸರ್. 74% ತೀವ್ರ ಕೊರತೆ ಆಗಿದೆ ಸರ್ ಮಳೆದು. ಇಲ್ಲಿ 25,000 ಹೆಕ್ಟರಲ್ಲಿ ಬಿತ್ತನೆ ಆಗಬೇಕಾಗಿದ್ದು ಕೇವಲ 9,283 ಹೆಕ್ಟರ್ ಬಿತ್ತನೆ ಆಗಿದೆ ಸರ್. 37% ಮಾತ್ರ ಆಗಿದೆ. ಇವತ್ತು ICC ಮೀಟಿಂಗ್ ಇದೆ ಸರ್ ತುಂಗಭದ್ರದ್ದು. ಅಲ್ಲೇನಾದ್ರೂ ನೀರು ಬಿಟ್ಟರೆ ಬಿತ್ತನೆ ಜಾಸ್ತಿ ಆಗ್ಬೋದು ಸರ್. ಬೆಳೆಗಳೆಲ್ಲ ಫುಲ್ ಒಣಗಿ ಹೋಗಿದೆ ಸರ್. ಅಲ್ಲ, ಇಲ್ಲಿವರೆಗೂ ನೀವೇನ್ ಕ್ರಮ ತಗೊಂಡಿದ್ದೀರಾ? ಸ್ಟಾಟಿಸ್ಟಿಕ್ಸ್ ನಮ್ಮ ಹತ್ರನೂ ಇದೆ, ಬಂದಿದೆ ನಮ್ಗೆ. ಆದ್ರೆ ನೀವೇನ್ ಕ್ರಮ ತಗೊಂಡಿದ್ದೀರಿ ರೈತರಿಗೆ? ಯಾವ ತರ ನೆರವು ಕೊಟ್ಟಿದ್ದೀರಿ ಅಂತ ಅನ್ನೋದನ್ನ ಹೇಳಿ ಸರ್. ಈಗೆಲ್ಲ ಯಾರು ಬಿತ್ತನೆ ಮಾಡಿ ಬೆಳೆ ಹಾನಿ ಆಗಿದೆ ಅವ್ರಿಗೆಲ್ಲ ಕ್ರಾಪ್ ಇನ್ಸೂರೆನ್ಸ್ ಮಾಡಿಸ್ತಾ ಇದೀವಿ ಸರ್. ಎಲ್ಲ ಕವರ್ ಆಗಿದ್ದಾರೆ ಸರ್. 4,112 ರೈತರಿಗೆಲ್ಲ ಕ್ರಾಪ್ ಇನ್ಸೂರೆನ್ಸ್ ಆಗಿದೆ ಸರ್. ಕ್ರಾಪ್ ಇನ್ಶೂರೆನ್ಸ್ ಆಗ್ಲಿ ಅಥವಾ ಕ್ರಾಪ್ ಫೇಲ್ಯೂರಿಗೆ ನೀವು ಡೇಟಾ ಕಲೆಕ್ಟ್ ಮಾಡಿ ಅದನ್ನ ನೀವು ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಪ್ರಪೋಸಲ್ ಕಳ್ಸೋದಾಗ್ಲಿ, ಇವೆಲ್ಲ ಏನೇನ್ ಮಾಡಿದೀರಾ ಅಂತ ಸ್ವಲ್ಪ ಹೇಳಿ ಅಮ್ಮ. ಕ್ರಾಪ್ ಲಾಸ್ ಹೆಂಗೆ ಎಸ್ಟಿಮೇಟ್ ಮಾಡಿದೀರಾ? ಗೈಡ್ಲೈನ್ಸ್ ಪ್ರಕಾರ ಕ್ರಾಪ್ ಲಾಸ್ ಹೆಂಗೆ ಎಸ್ಟಿಮೇಟ್ ಮಾಡಿದೀರಾ? ಹೌದು ಸರ್. more than 75% ಇರೋದಕ್ಕೆಲ್ಲ ಕ್ರಾಪ್ ಲಾಸ್ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೇವೆ. ಅಲ್ಲ, ಹೇಳಿ ಅದನ್ನ. ಎಷ್ಟು ಎಕರೆನಲ್ಲಿ ಕ್ರಾಪ್ ಲಾಸ್ ಆಗಿದೆ, ಅದಕ್ಕೆ ಯಾವ ರೀತಿ ನೀವು ಎಸ್ಟಿಮೇಟ್ ಮಾಡಿದಿರಾ? ನಮ್ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಮಾಡಿದಿರಾ ಅದನ್ನ ಹೇಳಿ. ಯಾವ್ಯಾವ ಬೆಳೆ ಇದೆ, ಬೆಳೆ ಪ್ರಕಾರ ಮಾಡ್ಬೇಕಲ್ವಾ? ಯಾವ್ಯಾವ ಬೆಳೆ ಮಾಡಿದಿರಾ ಅದನ್ನ ಹೇಳಿ. ಮೇಜರ್ ಕ್ರಾಪ್ಸ್ ಯಾವ್ದು ನಿಮ್ಮಲ್ಲಿ? ಸರ್ ಮೇಜರ್ ಭತ್ತ, ಮೆಕ್ಕೆಜೋಳ ಇದೆ ಸರ್. ಭತ್ತ ಎಷ್ಟು ಎಕರೆ ಇತ್ತು, ಅದನ್ನ ಎಷ್ಟು ಲಾಸ್ ಆಗಿದೆ ಈಗ ನಿಮ್ಗೆ, ಅದನ್ನ ಎಸ್ಟಿಮೇಟ್ ಹೆಂಗ್ ಮಾಡಿದಿರಿ? ಆಮೇಲೆ ಮುಂದೆ ಭತ್ತ ಈಗ ನೀರ್ ಬಿಡ್ತಾರೆ ಅಂತ ಹೇಳ್ತಾ ಇದ್ದೀರಾ, ನೀರ್ ಬಿಟ್ಟ ಮೇಲೆ ಏನು ಭತ್ತ ತಗೊಳ್ತೀರಾ ತಿರ್ಗಾ ಸೆಕೆಂಡ್ ಕ್ರಾಪ್? ಹೌದು ಸರ್, ನೀರ್ ಬಿಟ್ಟ ಮೇಲೆ ಭತ್ತ ತಗೊಳ್ತೀವಿ ಸರ್. ಏನು ರೈತರಿಗೆಲ್ಲ ಯಾವ ರೀತಿ ಕ್ರಮ ಮಾಡಿದಿರಾ ಹೇಳಿ. ಅವ್ರಿಗೆ ಹೆಂಗೆ ಅವರಿಗೆ ಪರಿಚಯ ಮಾಡ್ಬೇಕಲ್ಲ ನೀವು. ಅವ್ರ ಗಮನಕ್ಕೆ ಇದೆಲ್ಲ ಕಾರ್ಯಕ್ರಮ ಸರ್ಕಾರ ಮಾಡಿರೋದೆಲ್ಲ ಹೇಳ್ಬೇಕಲ್ಲಮ್ಮ. ಸರ್ ಹೌದು ಸರ್, ವಿಸಿಟ್ ಮಾಡಿ ಈಗ ಬೆಳೆ ಹಾನಿ ಆಗಿರೋದಕ್ಕೆಲ್ಲ ಹೇಳಿ ನೆಕ್ಸ್ಟ್ ಯಾವ ಬೆಳೆಗಳನ್ನ ಬಿತ್ತಬಹುದು ನೀರ್ ಬಂದ್ರೆ ಮತ್ತೆ ಮಳೆ ಬಂದ್ರೆ ಅಂತ ಹೇಳಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ನೀನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ರೆಡಿ ಆನ್ಸರ್. ಸರ್ ನಮಸ್ತೆ ಸರ್. ಸರ್ ಈಗ ನಾವೆಲ್ಲ ಏನೋ ಕ್ವಶನ್ ಕೇಳ್ತಾ ಇದಾರೆ, ಹೇಳೋದಕ್ಕೆ. ಸರ್ ನಮಸ್ತೆ ಸರ್. ಹೇಳಿಮ್ಮ, ನೀವು ಏನೇ ಕ್ರಾಪ್ ಲಾಸ್ ಎಸ್ಟಿಮೇಟ್ ಮಾಡಿದ್ಮೇಲೆ ಏನು ನೆಕ್ಸ್ಟ್ ಆಲ್ಟರ್ನೇಟಿವ್ ಕ್ರಾಪ್ ತಗೊಳ್ಳೋದಕ್ಕೆ ತಹಸೀಲ್ದಾರ್ ಹೇಳ್ತಾರೆ ನೀರ್ ಬಿಡ್ತಾ ಇದಾರೆ ಅಂತ. ನೀರ್ ಬಿಟ್ಟ ಮೇಲೆ ನೀವು ನೆಕ್ಸ್ಟ್ ಕ್ರಾಪ್ ತಗೊಳ್ಳೋದಕ್ಕೆ ಏನು ಮಾಡಿದ್ರೆ? ನಮಸ್ತೆ ಸರ್. ಈಗ ನೆಕ್ಸ್ಟ್ ನಾವು ರೈತರಿಗೆಲ್ಲ ಪರ್ಯಾಯವಾಗಿ ಅಂದ್ರೆ ಭತ್ತ, ನಮ್ಮಲ್ಲಿ ಭತ್ತ ಮೇಜರ್ ಬರುತ್ತೆ ಸರ್. ಸೊ ಈಗ ನೀರ್ ಬಿಡ್ಲಿಲ್ಲ ಅಂದ್ರೆ ನಾವು ಭತ್ತದ ಪರ್ಯಾಯವಾಗಿ ಕಡಿಮೆ ನೀರಿನಲ್ಲಿ ಬರ್ತಕ್ಕಂಥ ಬೆಳೆಗಳನ್ನ ಅಂದ್ರೆ ಸಿರಿಧಾನ್ಯಗಳು ಸರ್, ರಾಗಿ, ನವಣೆ, ಸಜ್ಜೆ ಆ ಥರದ್ದು, ಮತ್ತೆ ಹೆಸರು, ಉದ್ದು ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥ ಬೆಳೆಗಳನ್ನ ಈಗ ಆಲ್ರೆಡಿ ಬೆಳಿಬೋದಂತ ರೈತರಿಗೆ ಸಾಕಷ್ಟು ಅವೇರ್ನೆಸ್ ಕ್ಯಾಂಪೇನ್ಸ್ ಎಲ್ಲ ಮಾಡಿ ತಿಳಿಸಲಾಗಿದೆ ಸರ್. ತಹಶೀಲ್ದಾರ್ಗೆ ಕೇಳಿ, ಈಗ ಇವರಿಗೆ ಏನು ಕ್ರಮ ತಗೊಂಡಿದ್ದಾರೆ? ಈ ಬರದಲ್ಲಿ ನೀವು ಏನೆಲ್ಲ ಕ್ರಮ ತಗೊಂಡಿದ್ದೀರಿ ಹೇಳಮ್ಮ. ಕುಡಿಯೋ ನೀರಿಗೆ ಸಮಸ್ಯೆ ಇಲ್ವಾ? ಕುಡಿಯೋ ನೀರಿಗೆ ನಗರ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆ ಇಲ್ಲ ಸರ್. ತಾಲೂಕಲ್ಲಿ ಸರ್ ಗ್ರಾಮೀಣ ಭಾಗದಲ್ಲಿ 8 ಗ್ರಾಮ ಪಂಚಾಯತ್ 11 ವಿಲೇಜ್ ಅಲ್ಲಿ ಸಮಸ್ಯೆಗಳಿದೆ ಸರ್. ಆದ್ರೆ 40 ಖಾಸಗಿ ಬೋರ್ವೆಲ್ ಆಗಿದೆ ಸರ್. 4 ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಆಗಿದೆ ಸರ್. 1 ಕೋಟಿ ರೂಪಾಯಿ ಒಂದು ಕ್ಷೇತ್ರಕ್ಕೆ ಕೊಟ್ಟಿರೋದು ನಿಮ್ಗೆ ಮನವಿ ಇದೆಯಾ? ಸರ್ ಇದೆ ಸರ್, ಇದೆ ಸರ್. ನೀರಿಗೆ ಆ ಒಂದು ಕೋಟಿ ಒಪ್ಪಿಸ್ಕೋಬೇಕು. ಹೌದು ಸರ್, ಆಕ್ಷನ್ ಪ್ಲಾನ್ ರೆಡಿ ಮಾಡಿಸ್ತೀವಿ ಸರ್. ಸರ್ ನೆಕ್ಸ್ಟ್ ತಾಲೂಕಾ ತಗೊಳ್ತೀನಿ. ಮೇಡಮ್ ತಹಸೀಲ್ದಾರ್, ಇದು ಹಾನೂರ್ ತಾಲೂಕಾ ಇಸ್ ದ ಮೋಸ್ಟ್ ಅಫೆಕ್ಟೆಡ್ ಇನ್ ದ ಸ್ಟೇಟ್ ಕುಡಿಯೋ ನೀರಿನಲ್ಲಿ. ಅಲ್ಲಿ ಯಾರು RWS ಯಾರಿದ್ದಾರೆ ಅಲ್ಲಿ ಸ್ವಲ್ಪ ಡೆಪ್ಟಿ CM ಅವರಿಗೆ ಗಮನಕ್ಕೆ ತಗೊಂಡ್ ಬನ್ನಿ. ಯಾಕಂದ್ರೆ ಹಾನೂರು ಬಹಳ ಸಿವಿಯರ್ಲಿ ಅಫೆಕ್ಟೆಡ್ ಆಗಿದೆ. ಅಲ್ಲಿ ರೂರಲ್ ವಾಟರ್ ಸಪ್ಲೈ ಯಾರಿಲ್ವಾ ಅಲ್ಲಿ? ಡೆಪ್ಟಿ CM ಕೇಳಿದ್ರೆ ಯಾವ ತಾಲೂಕ್ ಬೇಕು ಹೋಗೋಯ್ತು. ಅಲ್ಲ, ಈಗ ನಮ್ಗೆ ಹೇಳಿ, ಚಾಮರಾಜನಗರದ ತಾಲೂಕ್ನವ್ರು ಇದಾರ? ಚಾಮರಾಜನಗರ ಸ್ಕ್ರೀನ್ಗೆ ಬರ್ಲಿ ಇದರಲ್ಲಿ
ಚಾಮರಾಜನಗರ ಸ್ಕ್ರೀನ್ಗೆ ಬರ್ಲಿ. ನೋಡಿ ಯಾರು ಲಿಂಕ್ ಮಾಡಕ್ ಆಗ್ತದ ಚಾಮರಾಜನಗರ? ಜಿಲ್ಲೆಯವರು ಇದ್ದಾರೆ ನೋಡಿ, ಡಿಸಿ ನೋಡಿ ಮಾತಾಡಿ. ಡಿ ಸಿ ಅಮ್ಮ ಮಾತಾಡ್ತಾರೆ ನೋಡಿ ಅಮ್ಮ, ಗೆಟ್ ರೆಡಿ. ಡಿ ಸಿ ಮಾತಾಡಿ ಸ್ವಲ್ಪ. ಐ ಥಿಂಕ್ ಚಾಮರಾಜನಗರ ಗುಡ್ ಅಟೆಂಡೆನ್ಸ್. ಸರ್ ಮೈಕ್ ಆನ್ ಮಾಡಿ ಸರ್. ಚಾಮರಾಜನಗರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಆನ್ ಮಾಡ್ಕೊಮ್ಮ. ಚಾಮರಾಜನಗರ ಡಿಸಿ ಹೆಣ್ಮಗಳು. ಓಕೆ ಸರ್ ನಮಸ್ತೆ ಸರ್. ಡಿಸಿ ಅವ್ರಿಗೆ ಉತ್ತರ ಕೊಡಮ್ಮ. ಸರ್ ನಮಸ್ತೆ ಸರ್. ನಮ್ಮಲ್ಲಿ 5 ತಾಲೂಕು ಇದೆ ಸರ್. 5 ತಾಲೂಕದಲ್ಲಿ ಹನೂರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಾ ಮಾತಾಡಿ. ಗೆಟ್ ರೆಡಿ. ಮಂಡ್ಯ ಸ್ವಲ್ಪ ಕ್ವಶನ್ಸ್ ಇದೆ. ನೆಕ್ಸ್ಟ್ ಮಂಡ್ಯ. ಸರ್ ನಮಸ್ಕಾರ ಸರ್. ಪುತ್ತೂರು ತಹಶೀಲ್ದಾರ್ ಮಾತಾಡ್ತಾ ಇದ್ದಾರೆ ಸರ್. ಸರ್ ನಮ್ಮದು ಡ್ರಾಟ್ ಎಫೆಕ್ಟೆಡ್ ತಾಲೂಕಲ್ಲ ಸರ್. ಆದ್ರೂ ಸಹಿತ ಸರ್ ನಮ್ಮದು ಮುಖ್ಯ ಬೆಳೆಗಳು ಸರ್, ನಮ್ಮ ಮೇಜರ್ ಬೆಳೆ ಸರ್ ನಮ್ಮದು ಅಡಿಕೆ ಮತ್ತು ಪೇಪರ್ ಸರ್. ಸರ್ 2024-25 ಸರ್ ಈಗಾಗಲೇ ಪೇಔಟ್ ಆಗಿದೆ ಸರ್. 51,60,85,749 ಆಗಿದೆ ಸರ್. ಸರ್ ಏರಿಯಾ ಬಂದು ಸರ್ 15,346 ಸರ್. ಈ ವರ್ಷದ್ದು ಸರ್ 81,356 ಇದೆ ಸರ್. 17,225 ಏರಿಯಾ ಇದೆ ಸರ್. ಅದು 17ನೇ ತಾರೀಕಿಗೂ ಇನ್ಸೂರೆನ್ಸ್ ಕ್ಲೇಮ್ ಮಾಡುವಂಥದ್ದು ಡೇಟ್ ಇದೆ ಸರ್. ಸರ್ ಅದನ್ನು ನಾವು ಗ್ರಾಮ ಪಂಚಾಯತಿ ವತಿಯಿಂದ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ಸರ್. ಈಗ ನಮ್ಮಲ್ಲಿ ಪ್ರಕೃತಿ ವಿಕೋಪದ್ದು ನಾವು ಎಲ್ಲ ಇಲಾಖೆಗಳು ಟೀಮ್ಗಳು ಮಾಡಿದ್ದೀವಿ ಸರ್. ಸಹಾಯವಾಣಿ ಕೇಂದ್ರಗಳು ಮಾಡಿದ್ದೀವಿ ಸರ್. ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ 2 ಬಾರಿ ನಮ್ಮ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ಆಗಿದೆ ಸರ್. ಇಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಸರ್. ಕುಡಿಯುವ ನೀರಿಂದು ಆಗಲಿ ಯಾವುದೂ ಇಲ್ಲ ಸಮಸ್ಯೆ ಇಲ್ಲ ಸರ್. ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ, ನನಗೆ ಇನ್ನೂ 3 ತಾಲೂಕು ಈಗ ಟೂರ್ ಹಾಕೊಂಡಿದ್ದೀನಿ. ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತಿಪ್ಟೂರು. ತಾವು ಪರ್ಮಿಷನ್ ಕೊಟ್ರೆ ನಾನು ಮುಂದುವರಿತೀನಿ. ಹಲೋ, ನೀವು ಹೊರಡಿ, ನಾನು ಮಿಕ್ಕಿದ್ದು ಕಂಡಕ್ಟ್ ಮಾಡ್ತೀನಿ. ನೀವು ಹೊರಡಿ ನೀವು. ಓಕೆ, ಥ್ಯಾಂಕ್ ಯು. ಈಗ ಇಷ್ಟೊತ್ತು ಏನ್ ಗೈಡ್ ಲೈನ್ಸ್ ಕೊಟ್ಟಿದ್ದೀವಿ, SIRದು, ಭಾರತ್ ಜೋಳದು, ಪ್ರಜಾ ಸೇವೆದು, ಇದು ಬರೀ ಯಾರ ಹತ್ರ ಮಾತಾಡಿದೀನಿ ಅವ್ರು ಮಾತಾಡ್ತಲ್ಲ, ಇದೆಲ್ಲರೂ ಕೂಡ ಅನ್ವಯಿಸಿದೆ. ರೆವಿನ್ಯೂ ಸೆಕ್ರೆಟರಿ ಅವರು ಸ್ವಲ್ಪ ನೀವು ಬಂದು ಐ ಥಿಂಕ್ ಬೇರೆ ಯಾವ್ದಾದ್ರು ವಿಚಾರ ಸ್ವಲ್ಪ ನೀವು ಅವ್ರಿಗೆ ಗೈಡ್ ಮಾಡಿ. ಮಿಕ್ಕಿದವ್ರಿಗೆಲ್ಲ ರೆವಿನ್ಯೂ ಸೆಕ್ರೆಟರಿ ಬಂದು ಯು ಗೈಡ್ ದೆಮ್ ವಾಟ್ ಹ್ಯಾಸ್ ಟು ಬಿ ಡನ್. ಆಮೇಲೆ ಮಂಡ್ಯ ಬರಪ್ಪ, ಸ್ವಲ್ಪ ಓದ್ತೊಡಿ, ಮಂಡ್ಯ ತಗೊಳ್ಳಿ. ಆಯ್ತು, ಕೂತ್ಕೊಡ್ರಿ ನೀವು. ಆಯ್ತು, ಥ್ಯಾಂಕ್ ಯು ಸರ್. ಮಂಡ್ಯ ಆನ್ ಮಾಡಿ ಸರ್. ಮಾತಾಡಿ ಸರ್. ಮಂಡ್ಯ ಡಿಸ್ಟಿಕ್ ಮಾತಾಡಿ ಸರ್. ಮಾತಾಡಿ ಸರ್ ನಮ್ಮಲ್ಲಿ ಈ ವರ್ಷದ ಒಂದು ಕೃಷಿ ಚಟುವಟಿಕೆಗಳಿಗೆ ಬಾಧಕ ಆಗಿರ್ತಕ್ಕಂಥದ್ದು ಸರ್. ಒಟ್ಟು ಈ ವರ್ಷದ ಮುಂಗಾರು ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ 70% ಮಳೆಯ ಕೊರತೆಯಿಂದ RDPR, you want to guide them, anything you want to give a message? Okay, ಮಾತಾಡಿ. RDPR ಸರ್, ಈಗ ಡ್ರಗ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಈಗ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಆಗ್ಬೇಕು ಅಂತ ಏನ್ ನಿರ್ದೇಶನ ಕೊಟ್ಟಿದ್ದಾರೆ, ಅದಕ್ಕೆ 100% ಅದೇ ಮಾನ್ಯ ಗೃಹ ಸಚಿವರು ಬೇಡ ಬ್ರೋ ಮತ್ತು ರೈಸ್ 2 ಪ್ರಾಜೆಕ್ಟ್ ನಮಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸಿ ಅಂತ ಕೇಳ್ಕೊಂತೀನಿ. ಬರೇ ಕೇಸಸ್ ಹಾಕೋದು, ಬರೇ ವ್ಯಸನಿಗಳಿಗೆ ಮಾತ್ರ ಕೇಸ್ ಹಾಕಿ ಸ್ಟ್ಯಾಟಿಸ್ಟಿಕ್ಸ್ ಗೋಸ್ಕರ ಮಾಡುವಂತದ್ದು ಅದು ಅಷ್ಟು ಸೂಕ್ತ ಆಗೋದಿಲ್ಲ. ಬಹಳ ಮುಖ್ಯವಾಗಿ PIT and DPS ಅಂದ್ರೆ ಪ್ರಿವೆಂಟಿವ್ ಆಕ್ಷನ್ಸ್, ಪರ್ಟಿಕ್ಯುಲರ್ಲಿ ಪೆಡ್ಲರ್ಸ್, ಸಪ್ಲೈಯರ್ಸ್ ಮತ್ತು ಮ್ಯಾನುಫ್ಯಾಕ್ಚರರ್ಸ್, ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ಫೈನಾನ್ಷಿಯಲ್ ಇನ್ವೆಸ್ಟಿಗೇಷನ್ ಆಗಬೇಕು. ಈಗ 1ನೇ ವಾರದಲ್ಲೇ ನಾವು ರ್ಯಾಂಕಿಂಗು ಸಹ ಕೊಟ್ಟಿದ್ದೀವಿ. ಎಲ್ಲ ಜಿಲ್ಲೆಗಳು ಯಾವ ರ್ಯಾಂಕ್ ಅಲ್ಲಿ, ಅಂದ್ರೆ ಪರ್ಫಾರ್ಮೆನ್ಸ್ ಬೇಸ್ ಯಾವ ರ್ಯಾಂಕ್ ಅಲ್ಲಿ ಇದ್ದೀರಿ ನೀವು ಅಂತ. ಪರ್ಟಿಕ್ಯುಲರ್ಲಿ ಲೋ ಪರ್ಫಾರ್ಮಿಂಗ್ ಜಿಲ್ಲೆಗಳು ಏನಿದೆ ಅದ್ರ ಬಗ್ಗೆ ಅವರು ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿ 100% ನಮ್ಮ ಕಮಿಟ್ಮೆಂಟ್ ಏನಿದೆ 2028 ಒಳಗಡೆ ನಶಾಮುಕ್ತ ಕರ್ನಾಟಕ ಆಗ್ಬೇಕು, ಅದನ್ನ ಸ್ವಲ್ಪ ಕಡಿವಾಣ ಹಾಕ್ಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್. ಹಾಗೆ ಸೈಬರ್ ಕ್ರೈಮ್ ಬಗ್ಗೆ ಇದೊಂದು ಬಹಳ ಯಾಕಂದ್ರೆ ಆಲ್ಮೋಸ್ಟ್ 12 to 14% ಟೋಟಲ್ ಕೇಸಸ್ ನಮ್ದು ಈಗ ಸೈಬರ್ ಕ್ರೈಮ್ ಆಗ್ತಾ ಇರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಕೆಪಾಸಿಟಿ ಬಿಲ್ಡಿಂಗ್, ಪರ್ಟಿಕ್ಯುಲರ್ಲಿ ನಮ್ಮ ಲೋವರ್ ಲೆವೆಲ್ ಆಫೀಸರ್ಸ್ ಯಾರಿದ್ದಾರೆ, ಈವನ್ ಅಪ್ ಟು ದಿ ಲಾಸ್ಟ್ ಇನ್ವೆಸ್ಟಿಗೇಷನ್ ಅಸಿಸ್ಟೆಂಟ್ಸ್ ಅವ್ರಿಗೂ ಸಹ ಇದ್ರ ಬಗ್ಗೆ ಸ್ವಲ್ಪ ಕೆಪಾಸಿಟಿ ಬಿಲ್ಡಿಂಗ್ ಬಗ್ಗೆ ಜಾಸ್ತಿ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಕೊನೆಯದಾಗಿ ಈ ಸಾರ್ವಜನಿಕರ ಸಂಬಂಧ ಅಂದ್ರೆ ಕಮ್ಯುನಿಟಿ ಪೊಲೀಸಿಂಗ್ ವಿಚಾರದಲ್ಲಿ ನಾವು ಏನು ಈಗ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಈಗ ಮನೆ ಮನೆಗೆ ಪೊಲೀಸ್ ಇರಬಹುದು, ಆಸರೆ ಅಂದ್ರೆ ಓಲ್ಡ್ ಏಜ್ ಯಾರು ವೃದ್ಧರು ಒಂಟಿ ಮನೆಯಲ್ಲಿ ಇರ್ತಾರೆ ಅವರ ವಿಶೇಷ ರಕ್ಷಣೆ ಕೊಡುವಂಥದ್ದು, ಮತ್ತೆ ಸಂಮಿತ್ರ ಡ್ರಗ್ಸ್ ವ್ಯಸನಿಗಳು ಯಾರಿದ್ದಾರೆ ಅವರ ವಿಶೇಷ ಅವ್ರಿಗೆ ರಿಹಾಬಿಲಿಟೇಟ್ ಮಾಡಿ ಮತ್ತೆ ವಾಪಸ್ ಮುಖ್ಯ ವಾಹಿನಿಗೆ ತರುವಂತದ್ದು ಕೆಲಸ, ಮತ್ತೆ
ಬಹಳ ಮುಖ್ಯವಾಗಿ ವಿಕ್ಟಿಮ್ಸ್ ಡೇ ಅಂದ್ರೆ 3ನೇ ಭಾನುವಾರ ನಾವೇನು ವಿಕ್ಟಿಮ್ಸ್ ಡೇ ಅಂತ ನಾವು ಆಚರಣೆ ಮಾಡ್ತೀವಿ. ಅಂದ್ರೆ ಸಂತ್ರಸ್ತರು ಯಾರು ಅಪರಾಧಕ್ಕೆ ಒಳಗಾಗಿರ್ತಾರೆ ಆ ಸಂತ್ರಸ್ತರನ್ನ ಅವ್ರಿಗೆ ಕರೆಸಿ ಅವ್ರ ಕೇಸ್ ಬಗ್ಗೆ ಮಾಹಿತಿ ಕೊಡುವಂಥದ್ದು ಮತ್ತೆ ಅವ್ರಿಗೆ ಸ್ವಲ್ಪ ಸಾಂತ್ವನ ಮಾಡುವಂಥದ್ದು ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸಬೇಕು ಅಂತ ಕೇಳ್ಕೊಡ್ತೀನಿ. ಅದರಿಂದ ಒಂದ್ ರೀತಿಯಲ್ಲಿ ಸಾರ್ವಜನಿಕರ ಮತ್ತು ಪೊಲೀಸ್ ಅಂತರ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗೇನೆ ಸರ್ಕಾರಕ್ಕೂ ಸಹ ಸರ್ಕಾರ ಅಂದ್ರೆ ಮನೆ ಪೊಲೀಸಿಂದ ಸರ್ಕಾರ ಮನೆ ಬಾಗಿಲಿಗೆ ಬರ್ತಾ ಇದೆ ಅಂತ ಭಾವನೆಗಳು ಸಹ ಬರ್ತವೆ. ಸೊ ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್. ಧನ್ಯವಾದ ಸರ್. ಪ್ರಮುಖವಾಗಿ 2 ವಿಷಯದ ಬಗ್ಗೆ ನಾನು ಎಲ್ಲರಿಗೂ ಸ್ವಲ್ಪ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಸರ್, ನಮ್ಮ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಎಲ್ಲ ಜಿಲ್ಲೆಗಳಿಗೆ ಒಟ್ಟಾಗಿ ನಾವು 2 ಕಂತದಲ್ಲಿ 117 ಕೋಟಿ ಹಾಗೂ ಮೊನ್ನೆ ತಾನೇ 189 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ. ಇದರ ಪೈಕಿ ಸರ್ ಹಿಂದೆ ನಾವು ಬಿಡುಗಡೆ ಮಾಡಿರ್ತಕ್ಕಂತ 117 ಕೋಟಿಗಳ ಪೈಕಿ 97 ಕೋಟಿಗಳದ್ದು ಆಕ್ಷನ್ ಪ್ಲಾನ್ ಅವರ ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿದ್ದಾರೆ. ಇನ್ನು 20 ಕೋಟಿ ಹಣ ಜಿಲ್ಲೆಯ ಹಂತದಲ್ಲಿ ಇದೆ. ಅವರು ಈಗಾಗಲೇ ಬೇಗವಾಗಿ ಆ ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿಕೊಂಡು ಕುಡಿಯುವ ನೀರಿನ ಏನಾದ್ರೂ ಸಮಸ್ಯೆಗಳ ಬಂದ್ರೆ ಅದನ್ನ ಪರಿಹಾರ ಮಾಡಲಿಕ್ಕೆ ನಾನು ಕೇಳ್ಕೊಡ್ತೀನಿ. ಎರಡನೇದಾಗಿ 189 ಕ್ರೋರ್ ಈಗ ನಾವು ಮೊನ್ನೆ 31ನೇ ತಾರೀಕು ರಿಲೀಸ್ ಮಾಡಿದೀವಿ. ಅದು ಹಣ ಕೂಡ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಅವರ ಹತ್ರ ಇದೆ ಸರ್. ಈಗಾಗಲೇ ಸರ್ ನಾವು ಪ್ರತಿ ವಾರ ನಮ್ಮ ಎಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆಗೆ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ RWS ಮತ್ತೆ ನಮ್ಮ ನರೇಗಾ ಈಗ VBG ರಾಮ್ಜಿ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವಾರ ನಾವು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಅನ್ನ ಮಾಡ್ತೀವಿ. ಅವರಿಗೆ ಏನಾದ್ರು ತೊಂದರೆಗಳಿದ್ರೆ ಅದಕ್ಕೆ ಪರಿಹಾರವನ್ನ ಕೊಡ್ತೀವಿ. ಈಗಾಗಲೇ ಸರ್ ನಮ್ಮ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ 713 ಕಾಮಗಾರಿಗಳ ಪೈಕಿ 4845 ಕಾಮಗಾರಿಗಳ ಪೂರ್ಣಗೊಂಡಿದೆ. ಉಳಿದ ಕಾಮಗಾರಿಗಳನ್ನ ಬೇಗವಾಗಿ ಪೂರ್ಣಗೊಳಿಸಬೇಕು ಹಾಗೂ ಬೇರೆ ಏನಾದ್ರೂ ಕಾಮಗಾರಿಗಳನ್ನ ತೆಗೆದುಕೊಳ್ಳಲಿಕ್ಕೆ ಅವಶ್ಯಕತೆ ಇರುತ್ತದೆ ಅದನ್ನ ಬೇಗ ತೆಗೆದುಕೊಡ್ಬೇಕು ಸರ್. ಹಣದ ಯಾವುದು ಕೊರತೆ ಇಲ್ಲ. ಝೀರೋ ವರ್ಕ್ ಸ್ಟಾರ್ಟೆಡ್ ಅಂತ ಅದು ಮ್ಯಾಮ್ VBG ರಾಮ್ಜಿದು ಬರ್ತೇನೆ. ಸೊ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಸರ್ ನಾವು ಈಗಾಗಲೇ ಎಲ್ಲ ಟ್ಯಾಕಲ್ ಅನ್ನ ಮಾಡ್ತಾ ಇದ್ದೀವಿ ಸರ್. ವಿಶೇಷವಾಗಿ ಕೆಲವು ಜಿಲ್ಲೆಗಳಲ್ಲಿ ಬೋರ್ವೆಲ್ಸ್ ಗಳನ್ನ ತುಂಬಾ ಹೆಚ್ಚಾಗಿ ಕೊಡ್ದಿದ್ದಾರೆ ಸರ್. ಅಂತ ಜಿಲ್ಲೆಗಳಿಗೆ ನಾವು ವಿಶೇಷವಾಗಿ ಒಂದು ಸೆಪರೇಟ್ VCವನ್ನ ತೆಗೆದುಕೊಂಡು ಅವರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದೀವಿ. ಅವರಿಗೆ ನಿರ್ದೇಶನ ಕೂಡ ಕೊಟ್ಟಿದ್ದೀವಿ ಸರ್. ಆ ಬೋರ್ವೆಲ್ಸ್ ಗಳನ್ನ ನಾವು ಲಾಸ್ಟ್ ರೆಸಾರ್ಟ್ ಅಂತ ತೆಗೆದುಕೊಡ್ಬೇಕಂತಕ್ಕಂಥ ನಿರ್ದೇಶನ ಕೂಡ ನೀಡಿದ್ದೀವಿ ಸರ್. VBG ರಾಮ್ಜಿಗೆ ಸಂಬಂಧಪಟ್ಟಂತೆ ಸರ್ ಈಗಾಗಲೇ ಬಹಳಷ್ಟು ಕಡೆ ತಾವು ಕೂಡ ನಿರ್ದೇಶನ ಕೊಟ್ಟಿದ್ದೀರಿ. ಮೊನ್ನೆ ನಮ್ಮ RDPR ಮಿನಿಸ್ಟರ್ ಮತ್ತೆ CS ಮೇಡಮ್ ಅವರು ಕೂಡ ಒಂದು VCಯನ್ನ ತೆಗೆದುಕೊಂಡು ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಪ್ರತಿ ವಾರ ನಾನು ಇದನ್ನ ರಿವ್ಯೂ ಮಾಡ್ತಾ ಇದ್ದೀನಿ ಸರ್. ಆಸ್ ಆನ್ ಡೇಟ್ ಸುಮಾರು 500 ಗ್ರಾಮ ಪಂಚಾಯತ್ಗಳಲ್ಲಿ ಝೀರೋ ವರ್ಕ್ಸ್ ಗಳಿವೆ ಸರ್. ಅದರಲ್ಲಿ ಹೆಚ್ಚಾಗಿ ನಮ್ಮ ಈ ಮಲ್ನಾಡ್ ಏರಿಯಾದ ಜಿಲ್ಲೆಗಳಲ್ಲಿ ಸ್ವಲ್ಪ ಜಾಸ್ತಿ ಇದೆ ಸರ್. ಅಲ್ಲಿ ಕೂಡ ಕೆಲಸನೂ ಕೂಡ ಕಡಿಮೆ ಇರುತ್ತೆ. ಬೇರೆ ಜಿಲ್ಲೆಗಳಲ್ಲಿ ಕಳೆದ ಒಂದು 10 ದಿವಸಗಳಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಆಗಿದೆ ಸರ್. ಒಂದು ಮನವಿ ಏನಂತಂದ್ರೆ ಎಲ್ಲ CEOs ಗಳಿಗೆ ದಯವಿಟ್ಟು ಈ ಎಲ್ಲ ಕೆಲಸಗಳನ್ನ ಬೇಗವಾಗಿ ಶುರು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಾವು 1000 crore ಈಗ ವೇಜ್ ಪೇಮೆಂಟ್ಗೆ ಈಗಾಗಲೇ ರಿಲೀಸ್ ಮಾಡಿದ್ದೀವಿ. ಮೆಟೀರಿಯಲ್ ಪೇಮೆಂಟ್ಗೆ ಹಾಗೂ ಉಳಿದ ಎಲ್ಲ ಅಡ್ಮಿನ್ ಪೇಮೆಂಟ್ಗೆ ಸಹ ನಾವು ದುಡ್ಡನ್ನ ರಿಲೀಸ್ ಮಾಡಿದ್ದೀವಿ. ಕೆಲವು ಕಡೆ ಸ್ವಲ್ಪ ಕಾಮಗಾರಿ ನಿಧಾನವಾಗಿ ನಡ್ತಾ ಇದೆ. ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಬರೇ ಕಾಟಾಚಾರಕ್ಕೆ ಒಂದೇ 1-2 ಕಾಮಗಾರಿಗಳನ್ನ ಶುರು ಮಾಡಿ 0 ಗ್ರಾಮ ಪಂಚಾಯತಿಗಳ ಕ್ಯಾಟಗರಿಯಿಂದ ಅದರ ಒಳಗೆ ಬರಬಾರ್ದಂತಕ್ಕಂಥ ದೃಷ್ಟಿಯಿಂದ ಅವರು ಆತರ ಮಾಡಿದ್ದಾರೆ. ಸೊ ವಿ ಹ್ಯಾವ್ ರಿಕ್ವೆಸ್ಟೆಡ್ ದ CEOs ದಟ್ ಈಗ ಒಂದು 10ಕ್ಕಿಂತ ಕಡಿಮೆ ಇರ್ತಕ್ಕಂಥ ಕಾಮಗಾರಿಗಳನ್ನ ಸಹ ರಿವ್ಯೂ ಮಾಡಬೇಕಂತದ್ದು. ಒಟ್ಟಾರೆ ಆಗಿ ಸರ್ VBG ರಾಮ್ಜಿನಲ್ಲಿ ಇನ್ನೂ ಬಹಳ ಕೆಲಸವನ್ನ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಸಾಕಷ್ಟು ದುಡ್ಡಿದೆ, ಅವಶ್ಯಕತೆ ಇದೆ. ಜನರಿಗೆ ಕೆಲಸವನ್ನ ಕೊಡ್ಬೇಕಂತಕ್ಕಂಥದ್ದು ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ಕೆಲವು ಜಿಲ್ಲೆಗಳಲ್ಲಿ ಒಳ್ಳೆ ಪ್ರೋಗ್ರೆಸ್ ಕೂಡ ಆಗಿದೆ, ಆದ್ರೆ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಸ್ವಲ್ಪ ಪ್ರೋಗ್ರೆಸ್ ಮಾಡೋದು ಬಾಕಿ ಇದೆ. ಐ ವಿಲ್ ರಿಕ್ವೆಸ್ಟ್ ದ CEOs ದಟ್ ವೆರ್ ಎವರ್ ದ ಪ್ರೋಗ್ರೆಸ್ ಇಸ್ ಲೆಸ್ ಸರ್. ಇದೆಲ್ಲ ಡೀಟೇಲ್ಸ್ ಅವ್ರ ಹತ್ರ ಇದೆ ಸರ್. ನಾನು ಒಂದೇ ಒಂದು ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ ಈ ಸಮಯದಲ್ಲಿ ನಮ್ಮ ಹತ್ರ ಸರ್ ಸುಮಾರು 9,000 ಕೋಟಿ ರೂಪಾಯಿ ಹಣ ಇದೆ ಸರ್. ಈಗ 9 ತಿಂಗಳಲ್ಲಿ ನಮ್ಗೆ ಒಂದು ತಿಂಗಳಲ್ಲಿ 1,000 ಕೋಟಿಯನ್ನ ಖರ್ಚು ಮಾಡ್ಲಿಕ್ಕೆ ಅವಕಾಶ ಇದೆ. ಇವನ ಕೆಲಸವನ್ನ ಬೇಗ ಪ್ರಾರಂಭ ಮಾಡಿದ್ರೆ ಸರ್ ಜನರಿಗೆ ವಲಸೆ ಹೋಗ್ಲಿಕ್ಕೆ ನಾವು ತಡೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯವಾಗುತ್ತೆ. ಹೌದಲ್ಲ? ಎಸ್ ಮ್ಯಾಮ್. ಪ್ಲೀಸ್ ಅವರದೇ ಬೋರ್ವೆಲ್ಸ್ ರೀಚಾರ್ಜ್ ಅನ್ನ 100% ತಗೊಂಡ್ರೆ ಮುಂದಕ್ಕೆ ನಮ್ಗೆ ಸೇವಿಂಗ್ ಆಗ್ತದೆ. ಈಗಾಗಲೇ ನಾವು ಯಾವ ಕಾಮಗಾರಿಗಳನ್ನ ಆದ್ಯತೆ ಮೇರೆಗೆ ತೆಗೆದುಕೊಳ್ಬೇಕಂತಕ್ಕಂತ ಒಂದು ನಿರ್ದೇಶನ ಕೂಡ ಎಲ್ಲ CEOs ಗಳಿಗೆ ನೀಡಿದೀವಿ. ವಿಶೇಷವಾಗಿ
ನಮ್ಮ ವಾಟರ್ ರೀಚಾರ್ಜ್ ಪಿಟ್ಸ್ ಗಳಾಗ್ಲಿ ಹಾಗೂ ಡ್ರಿಂಕಿಂಗ್ ವಾಟರ್ಗೆ ಸಂಬಂಧಪಟ್ಟಂತೆ ನಮ್ಮ ಬೋರ್ವೆಲ್ಸ್ಗೆ ರೀಚಾರ್ಜ್ಗೆ ಸಂಬಂಧಪಟ್ಟಂತೆ ಆಗ್ಲಿ ಅದೆಲ್ಲ ಅವರು ಮಾಡ್ತಾ ಇದ್ದಾರೆ. ಬಟ್ ಮೈ ರಿಕ್ವೆಸ್ಟ್ ಆಲ್ ದ ಸಿಒಸ್ ವಿಲ್ ಬಿ ದಟ್ ಇನ್ ದಿಸ್ ಆಕ್ಷನ್ ಪ್ಲಾನ್ ದಯವಿಟ್ಟು ಈ ಎಲ್ಲ ಕೆಲಸಗಳನ್ನ ನೀವು ವಿಶೇಷವಾಗಿ ತೆಗೆದುಕೊಡ್ಬೇಕು. ಸರ್ ಇನ್ನೊಂದು ಮಾತು, ಎಸ್ ಈಗಾಗಲೇ ನಾವು ಏಪ್ರಿಲ್ ಇಂದ ಜೂನ್ ಈ 3 ತಿಂಗಳಿಗೆ ನಮಗೂ ನರೇಗಾ ಯೋಜನೆ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿಮ್ಗೆ 650 ಕೋಟಿ ಏನ್ ನಾವು ಮೆಟೀರಿಯಲ್ ಪೇಮೆಂಟ್ಸ್ಗೆ ಹಣವನ್ನ ಕೊಟ್ಟಿದ್ದೀವಿ. ಅದನ್ನ ಇಮಿಡಿಯೇಟ್ ಆಗಿ ಸರ್ FTO ಜನರೇಟ್ ಆಗ್ತಾ ಇದೆ ಸರ್, ಅದೆಲ್ಲ ಬೇಗ ಮುಗಿಸ್ಕೊಡ್ಬೇಕಂತ ಹೇಳ್ತೇನೆ. ಸರ್ ಕೊನೆಯದಾಗಿ ಒಂದು ಲಾಸ್ಟ್ ಪಾಯಿಂಟ್ ಸರ್, ಈಗ VBG ರಾಮ್ಜಿ ಒಳಗೆ ಸರ್ ಹೊಸ ಆಕ್ಷನ್ ಪ್ಲಾನ್ಸ್ ಗಳನ್ನ ತೆಗೆದುಕೊಳ್ಳಲಿಕ್ಕೆ ಸದ್ಯಕ್ಕೆ ಅವಕಾಶ ಇದೆ. ನಮ್ಮ ಭಾರತ ಸರ್ಕಾರದ ನಮ್ಮ ಪೋರ್ಟಲ್ ಯುಕ್ತಧಾರ ಏನಿದೆ ಅದರಲ್ಲಿ ಹೊಸ ಆಕ್ಷನ್ ಪ್ಲಾನ್ಸ್ ಗಳನ್ನ ತಯಾರು ಮಾಡಿ ಅದನ್ನ ನಾವು ಈಗಾಗಲೇ ಸೇರಿಸ್ಕೊಳ್ಬಹುದು. ಮುಂದಿನ ದಿನಗಳಲ್ಲಿ ಆ ಅವಕಾಶನ ಅವರು ನಿಂತು ಬಿಟ್ರೆ, ಅದನ್ನ ಕ್ಲೋಸ್ ಮಾಡಿದ್ರೆ ಪೋರ್ಟಲ್ ನಮ್ಗೆ ಅವಕಾಶ ಸಿಗುವುದಿಲ್ಲ. ನಾನು ಪದೇ ಎಲ್ಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾನು ಕೇಳ್ಕೊಡ್ತಾ ಇರೋದು ಎಂತಂತಂದ್ರೆ, ಈ ಸಮಯದಲ್ಲಿ ಇಮಿಡಿಯೇಟ್ ಆಗಿ ನಿಮ್ಗೆ ಹೊಸದಾಗಿ ಏನ್ ಆಕ್ಷನ್ ಪ್ಲಾನ್ ಆಗ್ಬೇಕಾಗಿದೆ ಅದನ್ನ ದಯವಿಟ್ಟು ಕೂಡಲೇ ಸೇರಿಸ್ಕೊಡ್ಬೇಕು. ಸರ್ ಲಾಸ್ಟ್ 1 ಮಂತ್ ಅಲ್ಲಿ ಕಳೆದ 1 ತಿಂಗಳಲ್ಲಿ ನಾವು ಸುಮಾರು 7,000 ಹೊಸ ಆಕ್ಷನ್ ಪ್ಲಾನ್ಸ್ ಗಳನ್ನ ಇಡೀ ರಾಜ್ಯದಲ್ಲಿ ಮಾಡಿದ್ದಾರೆ. ಆದ್ರೆ ಇನ್ನೂ ತುಂಬಾ ಅವಕಾಶ ಇದೆ, ಇನ್ನೂ ಜಾಸ್ತಿ ಕೆಲಸಗಳನ್ನ ಸಹ ಸೇರಿಸ್ಕೊಡ್ಬೋದು. ಮೇಡಮ್ ಹಾಗೂ ಎಲ್ಲರೂ ಹೇಳಿದ ಹಾಗೆ ವಾಟರ್ ರೀಚಾರ್ಜ್ ಪಿಟ್ಸ್ ಮತ್ತೆ ಡ್ರಿಂಕಿಂಗ್ ವಾಟರ್ಗೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸಗಳನ್ನ ತೆಗೆದುಕೊಳ್ಳಲಿಕ್ಕೆ ಮತ್ತೆ ಇಂಡಿವಿಜುವಲ್ ಬೆನಿಫಿಷರೀಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರೋದ್ರಿಂದ ಅದನ್ನ ತೆಗೆದುಕೊಡ್ಬೇಕಂತ ಕೇಳ್ಕೊಡ್ತೀನಿ. ಮೇವು ಕಿಟ್ ಕ್ಲಾರಿಫೈ ಮಾಡ್ಬಿಡಿ ಮ್ಯಾಮ್. ಮೇವುಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಗೆ ನಿನ್ನೆ ಸಾಯಂಕಾಲ ಭಾರತ ಸರ್ಕಾರದ ವತಿಯಿಂದ ಒಂದು ಕ್ಲಾರಿಫಿಕೇಶನ್ ಬಂದಿದೆ. ಆ ಕ್ಲಾರಿಫಿಕೇಶನ್ ಇವತ್ತು ನಾವು ಸೆಕ್ರೆಟರಿ ಅನಿಮಲ್ ಹಸ್ಬೆಂಡ್ರಿಗೆ ಕೂಡ ನಾವು ಕಳಿಸಿದೀವಿ ಸರ್. ಅವರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಇನ್ನು 2 ದಿವಸಗಳಲ್ಲಿ ಸರ್ VBG ರಾಮ್ಜಿ ಒಳಗೆ ಕಾಸ್ಟ್ ಎಸ್ಟಿಮೇಟ್ ಮತ್ತೆ ಅದರ ಬಗ್ಗೆ ಎಲ್ಲ ಕ್ಲಾರಿಫಿಕೇಶನ್ ಏನ್ ಬಂದಿದೆ, ಇನ್ನು ಮುಂದೆ ಯಾವ ರೀತಿ ಮಾಡ್ಬೇಕಂತ ವಿದಿನ್ 2 days ನಾವು ಕ್ಲಾರಿಫಿಕೇಶನ್ಸ್ ಜಿಲ್ಲೆಗಳಿಗೆ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಸಹೋದ್ಯೋಗಿಗಳೇ ಹಾಗೂ ಇಡೀ ರಾಜ್ಯದಿಂದ ಆಗಮಿಸಿದಂಥ ನಮ್ಮ ಅಧಿಕಾರಿಗಳೇ, ನಾನು ಹೆಚ್ಚೇನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳವರ ನಿರ್ದೇಶನ ನೀಡಿದಂಗೆ ಕೆಲವು ಅಂಶಗಳ ಬಗ್ಗೆ ತಮಗೆ ತಿಳುವಳಿಕೆ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಬೇರ್ ಮಟ್ಟದಲ್ಲಿರುವಂಥ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳಿಗೆ. ಈಗ ಕೆಲವು ತಿಂಗಳ ಹಿಂದೆನೆ ನಾನು ಗ್ರಾಮೀಣ ಅಭಿವೃದ್ಧಿ ಸಚಿವನಾಗಿರೋದ್ರಿಂದ ನನಗೆ ಈ ಬರ ನಿರ್ವಹಣೆ ಬಗ್ಗೆ ಸಾಕಷ್ಟು ಅನುಭವಗಳಿದೆ. ಆ ಅನುಭವಗಳನ್ನ ತಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾನು ಸುದೀರ್ಘವಾಗಿ ಅದು ಹೇಳಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಎಲ್ಲ ನಮ್ಮ ರೂರಲ್ ವಾಟರ್ ಸಪ್ಲೈ ಅಧಿಕಾರಿಗಳಿಗೆ ಮಾಡೋದು ಗೊತ್ತು. ಆದ್ರೆ ಯಾವಾಗ್ಲೂ ಕೂಡ ನಮ್ಮ ಅಧಿಕಾರಿಗಳು ಸಣ್ಣ ಪುಟ್ಟ ಲೋಪಗಳು ಮಾಡ್ತಾರೆ. ಮೊದಲನೇದಾಗಿ ಟಾಸ್ಕ್ ಫೋರ್ಸ್ ನಲ್ಲಿ ಕಾಮಗಾರಿಗಳನ್ನ ಪ್ರಸ್ತಾಪ ಮಾಡ್ಬಿಟ್ಟು ಅಲ್ಲಿ ಅಪ್ರೂವಲ್ ತಗೊಂಡು ನೀವು ಕಾಮಗಾರಿಗಳನ್ನ ಸ್ಯಾಂಕ್ಷನ್ ಮಾಡ್ಕೋಬೇಕು. ನಮ್ಮ ಅಧಿಕಾರಿಗಳು ಏನ್ ಮಾಡ್ತೀರಾ, ಯಾವುದೋ ರಾಜಕೀಯ ಒತ್ತಡಕ್ಕೆ ಅಥವಾ ಪಂಚಾಯತ್ ಅಧಿಕಾರಿಗಳ ಒತ್ತಡಕ್ಕೆ ತಾವು ಟಾಸ್ಕ್ ಫೋರ್ಸ್ ನಲ್ಲಿ ಆ ಕಾಮಗಾರಿಗಳನ್ನ ತಗೊಳ್ಲಾರ್ದೆ ನೇರವಾಗಿ ಬಿಲ್ ಪಾವತಿ ಕಳಿಸ್ತೀರಾ. ಆ ಬಿಲ್ ಅನ್ನ ನಾವು ಅಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಕೋಟ್ಯಾಂತರ ರೂಪಾಯಿ ಬಿಲ್ಗಳು ನಮ್ಮಲ್ಲಿ ಹಾಗೆ ಸ್ಥಗಿತವಾಗಿ ಉಳಿತದೆ. ಮತ್ತೆ ರೂರಲ್ ವಾಟರ್ ಸಪ್ಲೈಗೆ ಬರ ಬಂದಾಗ ಕಳೆದ 3 ವರ್ಷದಿಂದ ನಾವು ಮತ್ತೆ ರೆವಿನ್ಯೂ ಇಲಾಖೆದವರು ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ನಾವು ನೀಡಿದ್ದೇವೆ. ನೇರವಾಗಿ ಬೋರ್ವೆಲ್ ಕೊರೆಯೋ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ಮಾಡ್ಬೇಕಾಗಿರೋದು ಡೀಪ್ ರಿಂಗು ಫ್ಲಶಿಂಗ್ ಇರ್ಬೋದು, ಅಥವಾ ಅದಾಗಿಲ್ಲ ಅಂದ್ರೆ ನೀವು ಬೋರ್ವೆಲ್ ಅನ್ನ ಹೈರ್ ಮಾಡಬಹುದು. ಅದಾದ್ಮೇಲೆ ಅನಿವಾರ್ಯ ಪರಿಸ್ಥಿತಿ ಇದ್ರೆ, ಅಕಸ್ಮಾತ್ ನೀರು ಸಿಗೋ ಗ್ಯಾರಂಟಿ ಇದ್ರೆ ಆವಾಗ ಮಾತ್ರ ನಾವು ಬೋರ್ವೆಲ್ ಕೊರಿಬಹುದು. ಆಮೇಲೆ ಹಿಂದಿನ ಸಂದರ್ಭದಲ್ಲಿ ಹಿಂದೆ ಬರ ಬಂದಾಗ ನಾವು ಸಾಕಷ್ಟು ಬೋರ್ವೆಲ್ ಗಳನ್ನ ನಾವು ಬಾಡಿಗೆಯಲ್ಲಿ ತಗೊಂಡಿದ್ದೀವಿ. ಆದ್ರೆ ಅಲ್ಲಿ ಹಣ ಪಾವತಿ ಆಗಿರೋದಿಲ್ಲ. ಅದು ನಮ್ಮ PDOಗಳ ಲೋಪ ಇರ್ಬೋದು, EOಗಳ ಲೋಪ ಇರ್ಬೋದು. ಆದ್ರೆ ಅದ್ರ ಪರಿಣಾಮ ಇಡೀ ತಾಲೂಕಿಗೆ ಬೀಳ್ತದೆ. ಸೊ ದಯವಿಟ್ಟು ಹಿಂದಿನ ಬಾಕಿಗಳು ಏನಿದೆ, ಬಿಲ್ಗಳಿರ್ಬೋದು ಅಥವಾ ಹೈರಿಂಗ್ ಟ್ಯಾಂಕರ್ಸ್ ಇರ್ಬೋದು, ಅವೆಲ್ಲಾನು ಕೂಡ ನೀವು ಕೊಟ್ರೆ ಸರ್ಕಾರ ಅದನ್ನ ಇಮಿಡಿಯೇಟ್ ಆಗಿ ಪಾವತಿ ಮಾಡ್ಲಿಕ್ಕೆ ಆಗ್ತದೆ. ಅದನ್ನ ಎಲ್ಲರೂ ಕೂಡ ಗಣನೆಗೆ ತಗೋಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮತ್ತೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಕಾಳಜಿ ವಹಿಸಿ ನಮ್ಮ ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಗ್ಗೆ ಮಾತನಾಡಿದ್ದಾರೆ, SIR ಬಗ್ಗೆ. ಈ
ಒಂದು ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂತ ಹೇಳಿ ಈಗಾಗಲೇ ಸುಮಾರು 1,09,00,000 ಜನರಿಗೆ ಅವರ ಹಕ್ಕಿಂದ ದೂರ ಇಡುವಂತ ಒಂದು ರೂಪರೇಷೆಯನ್ನ ಎಲೆಕ್ಷನ್ ಕಮಿಷನ್ ಅವ್ರು ಹಾಕೊಂಡಂಗೆ ಕಾಣಿಸ್ತದೆ. ಆದ್ರೆ ಯಾರಿಗೂ ಕೂಡ ನಾವು ಈ ಪ್ರಕ್ರಿಯೆಯಲ್ಲಿ ಮೋಸ ಆಗ್ಲಾರ್ದಂಗೆ ನೋಡ್ಕೋಬೇಕಾಗ್ತದೆ. ಈಗ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿರ್ಬೋದು, ಬೆಂಗಳೂರಿನಲ್ಲಿರ್ಬೋದು, ಇನ್ನೂ ಕೂಡ ಡಿಜಿಟೈಸೇಷನ್ ಸಾಕಷ್ಟು ಆಗಿಲ್ಲ. ಬೆಂಗಳೂರಿನಲ್ಲಿ 55% ಆಗಿದ್ರೆ ನಮ್ಮ ಭಾಗದಲ್ಲಿ 75% ಅಷ್ಟೇ ಆಗಿರೋದು. ಆಮೇಲೆ ಈಗಾಗಲೇ ಕೇಂದ್ರ ಸರ್ಕಾರದವರು ಕೆಲವು ವಿಷಯದಲ್ಲಿ SIR ನಲ್ಲಿ ನಿಮ್ದು ಹೆಸರು ಇರಲಿಲ್ಲ ಅಂದ್ರೆ ಕೇಂದ್ರ ಪುರಸ್ಕೃತ ಯೋಜನೆಗಳಿಂದ ದೂರ ಇಡಬೇಕು ಅಂತ ಕೂಡ ಅವರಾಗ್ಲೇ ನಿರ್ದೇಶನಗಳನ್ನ ಕೆಲವು ಸ್ಟೇಟ್ಸ್ ನಲ್ಲಿ ನೀಡಿದ್ದಾರೆ. ಸೊ ಅದರಿಂದ ದಯವಿಟ್ಟು ಈ SIR ಬಗ್ಗೆ ವಿಶೇಷ ಕಾಳಜಿ ಜಿಲ್ಲಾಧಿಕಾರಿಗಳಿರ್ಬೋದು, COಗಳಿರ್ಬೋದು, ಮತ್ತೆ ತಹಸೀಲ್ದಾರು ಮತ್ತು EOಗಳು ಕಾಳಜಿ ವಹಿಸಬೇಕು ಅಂತ ನಾನು ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಆಮೇಲೆ ಭಾರತ್ ಜೋಡೋ ಯುವ ಸಂಘ ಇದ್ರ ಬಗ್ಗೆ ಸಾಕಷ್ಟು ಸರ್ಕ್ಯುಲರ್ಸ್ ಹೊರಡಿಸಿದ್ರು ಕೂಡ DC-ಗಳಾಗ್ಲಿ COಗಳಾಗ್ಲಿ ನೇರವಾಗಿ ಇನ್ನೂ ಕೂಡ ಶಾಸಕರ ಹತ್ರ ಸಮಾಲೋಚನೆ ನಡೆಸಿ ಯಾವ ರೀತಿ ಇದನ್ನ ಮುಂದೆ ತಗೋಬೇಕು ಅಂದ್ಬಿಟ್ಟು ಮಾಡಿಲ್ಲ. ಅದನ್ನು ಕೂಡ ಆದಷ್ಟು ಬೇಗ ಆಗ್ಬೇಕು ಅಂತ ತಮ್ಮ ಹತ್ರ ಕೇಳ್ಕೊತಾ ಇದೀವಿ. ಮತ್ತೆ ವಿಶೇಷವಾಗಿ COಗಳು ಮತ್ತು DC-ಗಳು EO ಅಥವಾ PDO ಲೆವೆಲ್ಗಳಲ್ಲಿ ಮೀಟಿಂಗ್ ತಗೊಂಡು ಭಾರತ್ ಜೋಡೋ ಯುವ ಸಂಘದ ರೂಪರೇಷೆಯನ್ನ ತಿಳಿಸ್ಬೇಕು ಸರಿಯಾಗಿ ಅಂದ್ಬಿಟ್ಟು ನಾನು ಕೂಡ ಮನವಿ ಮಾಡ್ಕೊತಾ ಇದ್ದೀನಿ. ಅದಲ್ಲದೆ ಇನ್ಶೂರೆನ್ಸ್ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಇದನ್ನ ಸ್ವಲ್ಪ ಹಿಂದೆ ಸಾಕಷ್ಟು ಲೋಪಗಳಾಗಿದೆ. ಉದಾಹರಣೆಗೆ ಒಂದು ಊರಿನಲ್ಲಿ ಒಂದು ಹೊಲಕ್ಕೆ 5,000 ಇನ್ಶೂರೆನ್ಸ್ ಬಂದಿದ್ರೆ ಪಕ್ಕದ ಹೊಲಕ್ಕೆ ಬರೀ ₹5 ಬಂದಿರೋದು ಕೂಡ ನಾವು ನೋಡಿದ್ದೇವೆ. ಆ ಲೋಪಗಳನ್ನ ನಾವು ಯಾವ ರೀತಿ ತಿದ್ಕೋಬೇಕು ಅಂದ್ಬಿಟ್ಟು ನಾವು ನಮ್ಮ DC-ಗಳು ಮತ್ತೆ COಗಳು ನೋಡ್ಬೇಕಾಗ್ತದೆ. ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಇನ್ನ ಹೆಚ್ಚಾಗಿ ವಿತ್ ಪಬ್ಲಿಕ್ ಟ್ರಾನ್ಸ್ಪರೆನ್ಸಿ ಮಾಡ್ಬೇಕಾಗ್ತದೆ. ಸಾಕಷ್ಟು ಕಡೆ ನಾವು ಹೋದಲ್ಲೇ ರೈತರು ಏನ್ ಹೇಳ್ತಾ ಇದ್ರೆ ಅವ್ರು ಬಂದಿದ್ದು ಗೊತ್ತಾಗಿಲ್ಲ, ಅವ್ರು ಹೋಗಿದ್ದು ಗೊತ್ತಾಗಿಲ್ಲ ಅಂದ್ಬಿಟ್ಟು. ಆದ್ರಿಂದ ಮಾನ್ಯ ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಲೀಡ್ ಬ್ಯಾಂಕರ್ಸ್ ಜೊತೆ ಮತ್ತೆ ಇನ್ಶೂರೆನ್ಸ್ ಅವ್ರ ಜೊತೆ ಒಂದು ಮೀಟಿಂಗ್ ಆಗುತ್ತೆ. ಆದ್ರೆ ಜಿಲ್ಲಾ ಮಟ್ಟದಲ್ಲಿ CO ಮತ್ತೆ ನಿಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ DC ಅವರ ಸಮ್ಮುಖದಲ್ಲಿ ಇದು ಒಂದು ಮೀಟಿಂಗ್ ಆಗೋದ ಅಗತ್ಯ ಇದೆ. ಅದು ಹೊರತುಪಡಿಸಿ ವಿಶೇಷವಾಗಿ ಗೃಹ ಇಲಾಖೆ ಬಗ್ಗೆ ಬಹಳ ಸ್ಪಷ್ಟವಾದಂತ ನಿರ್ದೇಶನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನೀಡಿದ್ದಾರೆ, ನಾನು ಕೂಡ ನೀಡಿದ್ದೇನೆ. ಕರ್ನಾಟಕ ನಶಾಮುಕ್ತ ರಾಜ್ಯ ಆಗ್ಬೇಕು ಅಂದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ. ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ರೈಸ್ ಪ್ರೋಗ್ರಾಮ್ ಅನ್ನ ನಾವು ಆರಂಭ ಮಾಡಿದ್ದೀವಿ. ಮತ್ತೆ ಯುವ ಪೀಳಿಗೆ ವಿಶೇಷವಾಗಿ ಜೆನ್ Z ಅವರಿಗೆ ನಾವು ಈ ಪಿಡುಕಿಂದ ದೂರ ಇಡ್ಲಿಕ್ಕೆ ಬೇಡ ಬ್ರೋ ಅಂತ ಕ್ಯಾಂಪೇನ್ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಶಾಸಕರಿಗೂ ಕೂಡ ನಾನೇ ಪತ್ರ ಬರೆದ್ಬಿಟ್ಟು ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಈ ಕ್ಯಾಂಪೇನ್ ನಡೆಸಬೇಕು. SP ಅವರು, DSP ಅವರು, ಸರ್ಕಲ್ ಅವರು, PSI ಅಂತ ನಾನು ಹೇಳಿದ್ದೀನಿ. ಬಹಳಷ್ಟು ಕಡೆ ಆಗಿದೆ, ಆದ್ರೆ ಬರೇ ಮೇಲಿನ ಮೇಲೆ ಆಗಿದೆ ಹೊರತು ತಾಲೂಕು ಮಟ್ಟದಲ್ಲಿ ಇನ್ನ ಕೂಡ ಇದು ಸಂಪೂರ್ಣವಾಗಿ ಅಭಿಯಾನವನ್ನ ತೆಗೆದುಕೊಂಡಿಲ್ಲ. ವಿ ಆರ್ ಗಿವಿಂಗ್ ಯು ಎಕ್ಸಾಕ್ಟ್ಲಿ 2 weeks ಟೈಮ್. 2 ವಾರದ ಒಳಗಡೆ ದಯವಿಟ್ಟು ಈ ಅಭಿಯಾನವನ್ನ ಪ್ರತಿಯೊಂದು ಕಾಲೇಜಿಗೆ ತಲುಪಿಸ್ಬೇಕು. ಪ್ರತಿಯೊಂದು ಯುವ ಸಮುದಾಯಗಳ ಏನು ಸಂಘಟನೆಗಳಿದೆ, ರೋಟರಿ ಇರ್ಬೋದು, ನಿಮ್ಮ ಯೂತ್ ಕ್ಲಬ್ಸ್ ಇರ್ಬೋದು, ನಿಮ್ಮ ಲಯನ್ಸ್ ಕ್ಲಬ್ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು ಇರ್ಬೋದು, ಯಾರು NGOಗಳು ಇರ್ಬೋದು, ಅವ್ರ ಮುಖಾಂತರ ತಾವು ಈ ಬೇಡ ಬ್ರೋ ಕ್ಯಾಂಪೇನು ಅಥವಾ ನಶಾಮುಕ್ತ ಕರ್ನಾಟಕದ ಅಭಿಯಾನದ ಬಗ್ಗೆ ಇನ್ನ ಹೆಚ್ಚು ಜಾಗೃತಿ ಮೂಡಿಸ್ಬೇಕು ಅಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಮತ್ತೆ ಬಹಳ ಸ್ಪಷ್ಟವಾಗಿ ನಮ್ಮ SP-ಗಳಿಗೆ ಮತ್ತೆ ಕಮಿಷನರ್ಗಳಿಗೆ ನಿರ್ದೇಶನ ನೀಡಲಾಗಿದೆ. ಏನಿದು ರೌಡಿ ಸ್ಕ್ವಾಡ್ ಬಗ್ಗೆ ಇರ್ಬೋದು, ಪ್ರತಿ ಜಿಲ್ಲೆನಲ್ಲಿ ಡಾಸಿಯರ್ಸ್ ಅನ್ನ ನೀವು ಮಾಡಿ ದಯವಿಟ್ಟು ಯಾರು ಪುಡಿ ರೌಡಿಗಳಿಗೆ ಹಿಡಿಯೋದಲ್ಲ, ಯಾರು ಮೇನ್ ಇದಾರೆ, ಯಾರು ಕಿಂಗ್ ಪಿನ್ ಇದಾರೆ ಅವರಿಗೆ ನೀವು ಟಾರ್ಗೆಟ್ ಮಾಡ್ಬಿಟ್ಟು ಕಾನೂನಾತ್ಮಕವಾಗಿ ಸುಮ್ಮನೆ ಬಂದು ಯಾರಿಗೂ ತೊಂದರೆ ಕೊಡೋದಲ್ಲ, ವಾಟ್ ಇಸ್ ಲೀಗಲಿ ಕಾನೂನು ಚೌಕಟ್ಟು ಒಳಗಡೆ ತಾವೆಲ್ಲರೂ ಮಾಡ್ಬೇಕು ಅಂತ ಈಗಾಗಲೇ ನಿರ್ದೇಶನವನ್ನ ನೀಡಿದೀವಿ. ತಾಲೂಕು ಮಟ್ಟದಲ್ಲೂ ಕೂಡ ಇದು ಆಗ್ಬೇಕಂತ. ಆದ್ರೆ ಇದ್ರ ಕಂಪ್ಲೈನ್ಸ್ ಇನ್ನ ಬಹಳ ಕಮ್ಮಿ ಜನ ಕೊಟ್ಟಿದ್ದಾರೆ. ಇದನ್ನಾನು ಕೂಡ ನಾವು ಎಕ್ಸಾಕ್ಟ್ಲಿ ವಿ ಆರ್ ಗಿವಿಂಗ್ ಯು ಅನದರ್ 2 weeks ಟೈಮ್. ಒಂದು ಕಂಪ್ಲೈನ್ಸ್ DG ಆಫೀಸಿಗೆ ಅಥವಾ ನಮ್ಮ ಲಾ ಅಂಡ್ ಆರ್ಡರ್ HGP ಆಫೀಸಿಗೆ ಇಟ್ ಶುಡ್ ಕಮ್ ವಿತ್ ಇನ್ ದ ನೆಕ್ಸ್ಟ್ 2 weeks ಅಂತ. ಅದರ್ವೈಸ್ ವಿಲ್ ಹ್ಯಾವ್ ಟು ಟೇಕ್ ಆಕ್ಷನ್ ಅಂತ ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೆ ಮಾರಲ್ ಪೊಲೀಸಿಂಗು, ವಿಜಿಲೆಂಟಿಸಮ್ ಮತ್ತೆ ಹೇಟ್ ಸ್ಪೀಚ್ ಬಗ್ಗೆ
ಸುಪ್ರೀಂ ಕೋರ್ಟ್ ಆದೇಶ ಬಹಳ ಸ್ಪಷ್ಟವಾಗಿದೆ. ನಿಮ್ಗೆ ಯಾವ್ದಾದ್ರು ಗೊಂದಲ ಇದೆ, ನಿಮ್ಮ ಹಿರಿಯ ಅಧಿಕಾರಿಗಳ ಹತ್ರ ಮಾತನಾಡಿ ಅದನ್ನು ಕೂಡ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳಿಕ್ ನಾನು ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರದಲ್ಲಿ ದೇರ್ ಇಸ್ ಝೀರೋ ಟಾಲರೆನ್ಸ್ ಟು ರೌಡಿಸಮ್, ದೇರ್ ಇಸ್ ಝೀರೋ ಟಾಲರೆನ್ಸ್ ಟು ಡ್ರಗ್ ಅಬ್ಯೂಸ್, ದೇರ್ ಇಸ್ ಝೀರೋ ಟಾಲರೆನ್ಸ್ ಟು ಮಾರಲ್ ಪೊಲೀಸಿಂಗ್, ವಿಜಿಲೆಂಟಿಸಮ್ ಆರ್ ಹೇಟ್ ಸ್ಪೀಚ್ ಅಂತ ಬಹಳ ಸ್ಪಷ್ಟವಾದಂತ ಸಂದೇಶ ನಮ್ಮ ಸರ್ಕಾರದಿಂದ ಹೋಗ್ಬೇಕಾಗಿದೆ. ಇದಕ್ಕೆ ತಾವೆಲ್ಲರೂ ಗೃಹ ಇಲಾಖೆದ ಅಧಿಕಾರಿಗಳು ರೈಟ್ ಫ್ರಮ್ ನಿಮ್ಮ PC ಇಂದ ಹಿಡ್ಕೊಂಡು ನಿಮ್ಮ SP IG ತನಕ ಕೂಡ ಇದು ಸಂದೇಶವನ್ನ ನಾವು ರವಾನೆ ಮಾಡಿದ್ದೇವೆ. ಆದ್ರೆ ಇದು ಇನ್ನ ಕಟ್ಟುನಿಟ್ಟಕ್ಕೆ ಪಾಲನೆ ಆಗ್ಬೇಕು ಅಂತ ಈ ವೇದಿಕೆ ಮುಖಾಂತರ ತಮ್ಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ದಂಗೆ ಇದು ಯಾವುದೋ ವೈಯಕ್ತಿಕ ಕಾರ್ಯಕ್ರಮ ಅಲ್ಲ, ಇದು ಮಾನ್ಯ DK ಶಿವಕುಮಾರ್ ಅವರ ಕಾರ್ಯಕ್ರಮ ಅಲ್ಲ, ಇದು ಕರ್ನಾಟಕ ರಾಜ್ಯದ ಕಾರ್ಯಕ್ರಮ, ಕರ್ನಾಟಕದ ಜನರ ಕಾರ್ಯಕ್ರಮ. ಒಬ್ಬ PDO ಇರ್ಬೋದು, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಇವತ್ತು ನೇರವಾಗಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತಾ ಇದ್ದಾರೆ ಅಂದ್ರೆ ದಟ್ ಮೀನ್ಸ್ ಯು ಆರ್ ಅ ಪಾರ್ಟ್ ಆಫ್ ಟೀಮ್ ಕರ್ನಾಟಕ. ಟೀಮ್ ಕರ್ನಾಟಕ ಯಾರಿಗೆ ಕೆಲಸ ಮಾಡ್ತಾ ಇದ್ರು? ಕರ್ನಾಟಕದ ರಾಜ್ಯದ ಜನರ ಹಿತಾಸಕ್ತಿಗೆ ಕೆಲಸ ಮಾಡ್ತಾ ಇರೋದು. ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವು ಇಡೀ ದೇಶದಲ್ಲೇ ಒಂದು ಮಾದರಿ ಸಮಾಜ ಆಗ್ಬೇಕು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ದಿಂದ ನಮ್ಮ ಜನರ ಸೇವೆಗೆ ನಾವು ಏನು ಪಣ ತೊಡಬೇಕು ಅಂತ ಹೇಳಿಕ್ ನಾನು ಬಯಸ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳವರ ಭಾಷಣದಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳಿದ್ರು, ವಿಧಾನಸೌಧದ ಮೇಲೆ ಹೈಕೋರ್ಟ್ ಎದುರುಗಡೆ ಕೆತ್ತಿದ್ದೇವೆ, ಕಾಯಕವೇ ಕೈಲಾಸ ಅಂದ್ರೆ ವರ್ಕ್ ಇಸ್ ವರ್ಷಿಪ್ ಅಂತ. ಹಂಗಂತ ಎಲ್ಲಾ ಕೆಲಸ ದೇವ್ರಿಗೆ ಬಿಡಕ್ ಆಗೋದಿಲ್ಲ. ನಾವು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಜನರ ಸೇವೆಯನ್ನ ಮಾಡಬೇಕಾಗ್ತದೆ, ಪ್ರಜಾ ಸೇವೆಯನ್ನ ಮಾಡಬೇಕಾಗುತ್ತೆ. ಇದಕ್ಕೆ ತಾವೆಲ್ಲರೂ ನಮ್ಮಲ್ಲಿ ಆಗುವಂತ ಅಳಿಲು ಸೇವೆಯನ್ನ ಮಾಡಿ ಕರ್ನಾಟಕ ರಾಜ್ಯವನ್ನ ಇಡೀ ರಾಷ್ಟ್ರದಲ್ಲೇ ಒಂದು ಮಾದರಿ ರಾಜ್ಯ ಮಾಡ್ಲಿಕ್ಕೆ ತಾವೆಲ್ಲರೂ ಸಹಕರಿಸ್ತೀರಾ ಅಂತ ನಾನು ಭಾವಿಸ್ತಾ, ಒಂದು ಯುಗ ಪ್ರಾರಂಭ ಮಾಡಬೇಕು ಅಂತ ಏನು ಮುಖ್ಯಮಂತ್ರಿಯ ಸಂಕಲ್ಪ ಇದೆ, ಒಂದು ಯುವ ಕರ್ನಾಟಕದ ನಿರ್ಮಾಣ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಸಂಕಲ್ಪ ಇದೆ. ಅದಕ್ಕೆಲ್ಲರೂ ತಾವು ಕೈ ಜೋಡಿಸ್ತೀರಾ ಅಂತ ಭಾವಿಸ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಕೊನೆಯದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ನಮಗೆ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾರೆ. ನನ್ನ ಸಭೆ ರಾತ್ರಿವರೆಗೂ ನಡಿಬೇಕು ಲೆಕ್ಕ. ಇದು ಫಸ್ಟ್ ಸಭೆ, ನೆಕ್ಸ್ಟ್ ಸಭೆ ಎಲ್ಲ ನಡೀತದೆ. ಎಲ್ಲ ಮಿನಿಸ್ಟರ್ಸ್ ಕೂಡ ಮುಂದಕ್ಕೆ ಇರ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಸು, ತಾಲೂಕ್ ಶಾಸಕರುಗಳು ಎಲ್ಲ ಈ ಕಂಪ್ಲೀಟ್ ಪೋರ್ಟ್ಫೋಲಿಯೋ ಎಲ್ಲ ಇಂಚ್ ಆದ್ಮೇಲೆ ಅಸೆಂಬ್ಲಿ ಆದ್ಮೇಲೆ ಒಂದು ಮಾಡ್ತೀನಿ. 3 ತಿಂಗಳಿಗೆ ಒಂದ್ಸತಿ ಈ ರೀತಿ ಸಭೆಗಳನ್ನ ಯಾರು ಎಲ್ಲೆಲ್ಲೇ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಟ್ಟು ಮಾಡಬೇಕು. ಇವತ್ತು ಕೆಲವು ಬಹಳ ಶಿಸ್ತಾಗಿ ಮಾಡಿದ್ದಾರೆ. ಐ ಕುಡ್ ಸಿ ಅಟೆಂಡೆನ್ಸ್ ಕೆಲವೆಲ್ಲ ಬಹಳ ಕರೆಕ್ಟ್ ಆಗಿದೆ, ಕೆಲವು ಅಟೆಂಡೆನ್ಸ್ ಕರೆಕ್ಟ್ ಆಗಿಲ್ಲ. ಅಲ್ಲೂ ಕೂಡ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನನಗೆ ಇಲ್ಲಿ 750 ಕಡೆ ಏನಿದೆ ಎಲ್ಲ ಗೊತ್ತಾಗ್ತಾ ಇದೆ. ಎಲ್ಲ ರೆಕಾರ್ಡ್ ಕೂಡ ನಮ್ಮ ಹತ್ರ ಇದೆ, ಯಾರು ತಂದಿದ್ದಾರೆ, ಯಾರು ಬಂದಿಲ್ಲ, ಯಾರು SP ಗಳು ಕೂತಿದ್ದಾರೆ ಅಂತೇಳಿ. ಸೊ ಫಾರ್ ದಿ ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಅಂಡ್ ಮಿನಿಸ್ಟರ್ಸ್ ಗವರ್ಮೆಂಟ್ ಎಲ್ಲರೂ ಕೂಡ ಮಾತಾಡಿ ಏನೇನು ಸಂದೇಶ ಕೊಡ್ಬೇಕು, ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದೆಲ್ಲ ಕೂಡ ನಿಮ್ಗೆಲ್ಲ ಮಾರ್ಗದರ್ಶನ ಕೊಡ್ತಾ ಇದೀವಿ. ಎಲ್ಲ ನಿಮ್ದೆಲ್ಲ ಇಲ್ಲೊಂದು ಕೂತಿದ್ರಿ, ನಿಮ್ದು ರೆಕಾರ್ಡ್ ನಮ್ಮ ಹತ್ರ ಇರ್ತದೆ. ಏನ್ ಆಕ್ಟಿವಿಟೀಸ್ ನಡೀತಾರೆ, ಯಾರು ನಿಂತ್ಕೊಂಡ್ರಿ, ಕೂತ್ಕೊಂಡ್ರಿ, ಯಾರು ಫೋನಲ್ಲಿ ಮಾತಾಡ್ತಾ ಇದ್ರಿ, ಅಗ್ಗಪಕ್ಕ ಎಲ್ಲ ಕೂಡ ಇದೆ. ಈಗಾಗಲೇ ಪರಿಸ್ಥಿತಿ ಬಗ್ಗೆ, ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ, ಮೇವು ವಿಪತ್ತು ಇದನ್ನೆಲ್ಲ ಕೂಡ ಈಗಾಗಲೇ ಚರ್ಚೆ ಮಾಡಿದೀವಿ. ಕೆಲವು ನಮ್ಮ ಆಫೀಸರ್ಸ್ ಮಾತಾಡಿದ್ದಾರೆ. ನಮ್ಮ ಹೋಮ್ DG ಹೋಮ್ ಮಿನಿಸ್ಟರ್ ಇಬ್ರು ಕೂಡ ಅವರು ಕೂಡ ನಿಮ್ಗೆ ಏನ್ ಸಂದೇಶ ಕೊಡಬೇಕು ತಿಳಿಸಿದ್ದಾರೆ. ಈ SIR ಬಗ್ಗೆ ಕೂಡ ಡೆಪ್ಟಿ CM ಕೆಲವು ವಿಚಾರಗಳನ್ನ ಗಮನಕ್ಕೆ ತಂದ್ರು. ನಾನು ತಮ್ಗೆ ಹೇಳ್ತಾ ಇದ್ದೀನಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬರೀ 50% ಮಾತ್ರ ತಲುಪಿದೆ. 1 ಕೋಟಿಗೂ ಹೆಚ್ಚು ಇನ್ನ ವೋಟರ್ಸ್ ಡಿಲೀಷನ್ ಆಗುವಂತ ಒಂದು ಇದನ್ನ ಈಗಾಗಲೇ ರಿಪೋರ್ಟ್ ಕೂಡ ಕಾಣ್ತಾ ಇದೆ. ಎಲ್ಲ ತಾಲೂಕಿನ ಎಲ್ಲ ಮತ್ತು ಬೆಂಗಳೂರು ಸಿಟಿ ಆದಿಯಾಗಿ ಎಸ್ಪೆಷಲಿ ಮೈನಾರಿಟಿ, ಬ್ಯಾಕ್ವರ್ಡ್ ಕ್ಲಾಸ್, ಶೆಡ್ಯೂಲ್ ಕ್ಯಾಸ್ಟ್ ಅವರು ಪಾಪ ವಲಸೆ ಹೋದವರು, ಕೆಲ್ಸಕ್ಕೆ ಹೋದವರು, ಅವ್ರಿಗೆಲ್ಲ ಕೂಡ ತಿಳುವಳಿಕೆ ಇಲ್ಲದೆ ಹೋದವ್ರಿಗೆ ಹೆಚ್ಚು ತಿಳುವಳಿಕೆಯನ್ನ ಕೊಟ್ಟು ಮಾಡ್ಬೇಕಾದ ನಿಮ್ಮ ಜವಾಬ್ದಾರಿ. ಅದಕ್ಕೆ ನಾವು ನಿಮಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ. ಇದನ್ನ ಜಾಗೃತಿ ಮಾಡಬೇಕು. ಲಾಜಿಕಲ್ ಡಿಸ್ಕ್ರೆನ್ಸಿ ಏನೋ ಅಂತ ಹೇಳ್ತಾರಲ್ಲ, ಏನೋ ಒಂದು ಚೂರು ಹೆಚ್ಚು ಕಮ್ಮಿ ಆದ ಅದನ್ನೆಲ್ಲ ಸರಿ ಮಾಡೋಕ್ಕೆ ನೀವು ಗೈಡ್ ಆಲ್ ದಿ
BLಗಳನ್ನ ಮತ್ತೆ ಬೇರೆ ಯಾವ ಅಧಿಕಾರಿಗಳನ್ನ BLAಗಳನ್ನೆಲ್ಲ ಅಟ್ಯಾಚ್ ಮಾಡ್ಕೊಳ್ಳಿಕ್ಕೆ ಮಾಡ್ಬೇಕು. ಪೊಲಿಟಿಕಲ್ ಪಾರ್ಟೀಸ್ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಹೊಸದಾಗಿ ಸೇರ್ಸೋಕೆ ಫಾರಂ 6 ಅದು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಈ ಭಾರತ್ ಜೋಡಿ ಸಂಘ ಹೊಸ ರಿಜಿಸ್ಟ್ರೇಷನ್ ಈ ತಿಂಗಳು ಆಗಸ್ಟ್ ಒಳಗಡೆ ಕಳಿಸಬೇಕು, ರಿಜಿಸ್ಟ್ರೇಷನ್ ಮೆಂಬರ್ಶಿಪ್. ಆಮೇಲೆ ಲೀಡರ್ನ ಆಯ್ಕೆ ಮಾಡುವಂತದ್ದು ಜನರ ಪ್ರತಿನಿಧಿ ಆಯ್ಕೆ ಮಾಡೋದಕ್ಕೆ ನಾನು ಒಂದಿನ ಸೆಪರೇಟ್ ಆಗಿ ನಾನು ಕೆಲವು ಮಿನಿಸ್ಟರ್ಸ್ ಎಲ್ಲ ಸೇರಿ ಒಂದು ಮೀಟಿಂಗ್ ತಗೊಳ್ತೀವಿ. ಯಾರು ಅದಕ್ಕೆ ಸಂಬಂಧಪಟ್ಟಂತ ಆಫೀಸರ್ಸ್ ಇರ್ತಾರೆ ಒಂದು ಕಡೆ, ಇಲ್ಲ ನಿಮ್ನ ಇಲ್ಲೇ ಕರ್ಸ್ಕೊತೀವಿ, ಇಲ್ಲ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಿಮ್ಮನ್ನ ಪ್ರತಿ ತಾಲೂಕಲ್ಲೂ ಕೂಡ ಮಾತಾಡ್ತೀವಿ. ಜಿಲ್ಲೆ ಒಂದೊಂದು ಕಡೆ ಸೇರಿಸಿ ನಿಮ್ಗೇನೇನು ಇದ್ರೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ನೀವು ಯಾರು ಸದ್ಯಕ್ಕೆ ಬರೀ ಮೆಂಬರ್ಶಿಪ್ ಮಾಡೋದು ನೀವು ನೋಡಿ. ಆ ಫಾರ್ಮ್ಯಾಟ್ ಎಲ್ಲ ನಿಮ್ಗೆ ಕಳ್ಸಿರ್ಬೇಕು ಈಗಾಗಲೇ. ಐ ಯು ಸೆಂಡ್ ಆಲ್ ದಿ ಫಾರ್ಮ್ಯಾಟ್? ಓಕೆ, ಫಾರ್ಮ್ಯಾಟ್ ಎಲ್ಲ ಹೋಗಿದೆ. ಅದಕ್ಕೆಲ್ಲ ಮಿಕ್ಕಿದ್ದು ಯಾರು ಪ್ರತಿನಿಧಿಗಳು ಹೆಂಗ್ ಆಯ್ಕೆ ಮಾಡ್ಬೇಕು ಅನ್ನೋದು ಕೂಡ ಅದನ್ನೆಲ್ಲ ನಿಮ್ಗೆ ಗೈಡ್ ಮಾಡ್ತಾರೆ. ಬಟ್ ಎಲ್ಲ ಯುವಕರು ಯುವತಿಯರು ಎಲ್ಲ ಸಮಾಜದವ್ರನ್ನು ಮೆಂಬರ್ ಮಾಡ್ಬೇಕು. ಬರೀ ಮೇಲ್ವರ್ಗದ ಸಮಾಜದವ್ರು ಮಾತ್ರ ಮೆಂಬರ್ ಮಾಡೋದಲ್ಲ. ಇಲ್ಲಿ ಎಲ್ಲ ಜಾತಿ ಎಲ್ಲ ಸಮುದಾಯ ಕೂಡ ಆ ಸಂಘಗಳಲ್ಲಿ ಪ್ರತಿನಿಧಿಗಳು ಇರಬೇಕು. ನಮ್ಮ ಉದ್ದೇಶ ಅದು. ಎಲ್ಲರೂ ಮಿಕ್ಸ್ ಆಗ್ಬೇಕು. ಮಾನವೀಯತೆ ಬ್ರದರ್ಹುಡ್ ಇದು ಇರಬೇಕು. ಬರೀ ಒಂದೇ ಜಾತಿಯವರು ಮಾಡೋಂಥದ್ದಲ್ಲ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸಾರ್ವಜನಿಕ ಅಹವಾಲು ಬಗ್ಗೆ ನಾನು ಈಗಾಗಲೇ ನಿಮ್ಮ ಗಮನ ಸೆಳೆದಿದ್ದೇನೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೆಲವು ನಿಮ್ಗೆ ಏನಿರುವಂತ ಜುಡಿಷಿಯಲ್ ಪವರ್ಸ್ ಬಗ್ಗೆ ಕೂಡ ಈಗಾಗಲೇ ಹೇಳಿದ್ದೇನೆ. ಮಿಟಿಷನ್ ಇಂದ ಇರ್ಬೋದು, ಸರ್ವೆ ಪ್ರಕರಣ, ಭೂಮಿ ವಿವಾದ ಬಗ್ಗೆ ಕೂಡ ಈಗಾಗಲೇ ನಾನು ನಿಮ್ಗೆಲ್ಲ ತಿಳಿಸಿದ್ದೇನೆ. ಸೊ ಅನೇಕ ಮುಂದಕ್ಕೆ ಹೆಲ್ತ್ ವಿಚಾರದಲ್ಲೂ ಕೂಡ ಶಿಕ್ಷಣ, ಕೃಷಿ, ಬೇರೆ ಬೇರೆ ಇಲಾಖೆಗಳು ಕೆಲವು ಮೇಜರ್ ಪ್ರಾಬ್ಲಮ್ಸ್ ಇದೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ನಾನು ತಮಗೀಗಾಗಲೇ ನಮ್ಮ ಉದ್ದೇಶ, ಸರ್ಕಾರದ ಉದ್ದೇಶ ಯಾವ ರೀತಿ ಆಡಳಿತ ನಡೆಸಬೇಕು ಅಂತ ಹೇಳಿದ್ದೇವೆ. ಪ್ರತಿ ವಾರ ಕೂಡ ಗ್ರಾಮಗಳಿಗೆ ತೆರಳುವಂತ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು. ಸೊ ಬಹಳ ಪಾರದರ್ಶಕತೆಗೆ ನೀವು ಅವಕಾಶನ ಮಾಡಿಕೊಡ್ಬೇಕು. ಸಾರ್ವಜನಿಕರೊಂದಿಗೆ ನೇರವಾಗಿ ಸಂವಾದವನ್ನು ನಡೆಸುವಂತ ಕಾರ್ಯಕ್ರಮ ಆಗ್ಲಿ ಅನ್ನೋ ದೃಷ್ಟಿಯಿಂದನೇ ಮುಂದಕ್ಕೆ MLAಗಳು ಕೂಡ ಪ್ರತಿ ಪಂಚಾಯತಿಗೆ ಹೋಗಿ ಇಂಥ ಸಭೆಗಳನ್ನ ನಡೆಸಿ ಜನರ ಮಧ್ಯೆ ಪ್ರಜಾಸೇವೆ ಇಲಾಖೆಯಿಂದ ಮಾಡಬೇಕು. ಅದಕ್ಕೂ ಕೂಡ ಒಂದೊಂದು ಪಂಚಾಯತಿ ಸಭೆಗೆ ಏನು ಇಡ್ಬೋದು ಹಣ, ತಾಲೂಕ್ ಮಟ್ಟಿಗೆ ಏನ್ ಕೊಡ್ಬೋದು, ಜಿಲ್ಲಾ ಮಟ್ಟಿಗೆ ಏನ್ ಕೊಡ್ಬೇಕು ಅಂತ ಕೂಡ ಅದಕ್ಕೆ ನಾವು ನಿಗದಿಯನ್ನ ನಾವು ಮಾಡಿದ್ದೇವೆ. ಸೊ ಅಲ್ಲೇ ಆದಷ್ಟು ಪರಿಹರಿಸಿ ಮಾಡಿಬಿಟ್ಟು ಆಮೇಲೆ ಎಲ್ಲೂ ಕೂಡ ಇಲ್ಲೊಬ್ಬ ಆಫೀಸರು, ನನ್ನ ಆಫೀಸು, ನಾನು ಎಲ್ಲ ಕೂಡ ಅದಕ್ಕೆಲ್ಲ ಮಾನಿಟರ್ ಮಾಡುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗೆ ಫಲಾನುಭವಿಗಳನ್ನ ಈಗಾಗಲೇ ನಾನು ಯಾವ ರೀತಿ ಗುರ್ತಿಸ್ಬೇಕು, ಗುರ್ತಾಗ ಅವನ ಫೋಟೋ, ಅವನ ಬ್ಯಾಕ್ ಗ್ರೌಂಡು, ಅವ್ನು ಇಟ್ಕೊಂಡವನ, ಬಿಟ್ಟವನ, ಬೇರೆಯವ್ರಿಗೆ ಮಾರ್ಬಿಟ್ಟವನ, ನನ್ನ ಹತ್ರ ಕುರಿ ತಗೋಬಿಟ್ಟು, ಹಸು ತಗೋಬಿಟ್ಟು ನೆಕ್ಸ್ಟ್ ಡೇನೆ ಮಾರ್ಬಿಟ್ಟು ಬರೀ ಯಾರ್ದೋ ಕಿವಿಗೆ ನಂಬರ್ ಹಾಕ್ಸ್ಬಿಟ್ಟು ವಾಪಸ್ ತಗೊಳ್ಳೋಂಥದ್ದು ಇವೆಲ್ಲ ಆಗ್ಬಾರ್ದು. ನಾವು ಎಲ್ಲ ಏನ್ ಮಾಡ್ಬೇಕು ಅಂತ ಈ ಇದನ್ನ PG ರಾಮ್ಜಿ ಸ್ಕೀಮ್ ಆದಷ್ಟು ಟ್ರೈ ಟು ಎಂಗೇಜ್ ದೆಮ್ ಫಾರ್ ದೇರ್ ಪರ್ಸನಲ್ ಬೆನಿಫಿಟ್. ಅವ್ರ ಸ್ವಂತ ಜಮೀನುಗಳಲ್ಲಿ ಕೊಟ್ಟಿಗೆ ಕಟ್ಕೊಳ್ಳೋದು, ಇನ್ನೊಂದು ಮಾಡೋಂಥದ್ದು ಎಲ್ಲ ಆಗ ಏನಾಗ್ತದೆ, ಆಗ ಗೂಡೆ ಹೋಗೋದು ತಪ್ತದೆ. ಕಮ್ಯುನಿಟಿ ಕೆಲಸ ಆಗ್ಬೇಕು, ಬಟ್ ಆದ್ರೂ ಕೂಡ ಇಂಡಿವಿಜುವಲ್ ಬೆನಿಫಿಷಿಯರ್ಗೆ ಏನೆಲ್ಲ ಭವಿಷ್ಯ ಅವಕಾಶ ಇದೆ ಅವ್ರಿಗೆಲ್ಲ ಸ್ವಲ್ಪ ತಿಳುವಳಿಕೆ ಕೊಡಿ. ಈ ತಿಂಗಳು ಈ ವರ್ಷದ ಒಳಗಡೆ ಆಲ್ ಲೋಕಲ್ ಮಾಡಿ ಎಲೆಕ್ಷನ್ಸ್ ನ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದಕ್ಕೆ ಏನೇನ್ ಬೇಕು ಸಿದ್ಧತೆ ಮಾಡಿ ನಾನು ಆಲೇ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ಗೆ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ಸ್ಗೆ, ಬೆಂಗಳೂರು ಸಿಟಿ ಮಿನಿಸ್ಟರ್ಸ್ಗೆ ಈಗಾಗಲೇ ನಾನು ಮಾರ್ಗದರ್ಶನವನ್ನ ಕೊಟ್ಟಿದ್ದೇನೆ. ಸೊ ಇವತ್ತು ನಾವು ಪ್ರತಿ ಯೋಜನೆ ಕೂಡ ಆಹಾರ ಫಲಾನುಭವಿಗಳು ಯಾರಿದ್ದಾರೆ ಅವನದು ಮಾಹಿತಿ ಸಂಪೂರ್ಣ ನಿಮ್ಮ ಹತ್ರ ಇರಬೇಕು. ನಾಳೆ ಬೆಳಗ್ಗೆ ಯಾವ್ದಾದ್ರು ಒಂದು ಸಭೆಯಲ್ಲಿ ನನಗೆ ಮಾಹಿತಿ ಕೊಟ್ಟಾಗ ನಾನು ಇಮಿಡಿಯೇಟ್ ಆಗಿ ನಿಮ್ ಮುಂದೆನೆ ಅವನಿಗೆ ಒಂದು 100 ಜನಕ್ಕೆ ಇಲ್ಲಿ ಪಿಕ್ ಮಾಡ್ಬಿಟ್ಟು ಫೋನ್ ಮಾಡ್ಬಿಟ್ಟು ಅವ್ನು ಕೇಳ್ಬೇಕು, ಏನಪ್ಪಾ ನಿಮ್ಗೆ ತಲುಪಿದ್ಯಾ, ತಲುಪ್ಕೊಟ್ಟವ್ರ, ಎಷ್ಟು ಲಂಚ ಕೊಟ್ಟಿದ್ಯಾ, ಎಷ್ಟು ಕೊಟ್ಟಿಲ್ಲ ನೀನ್ ಲಂಚ, ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ಅಂತೇಳಿ ನಾನು ಅವನಿಗೆ ಫೋನಲ್ಲೇ ಅವನಿಗೆ ಮಾತಾಡ್ತೀನಿ. ಅದು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಯಾಕೆ ಅಂದ್ರೆ ಐ ಡೋಂಟ್ ವಾಂಟ್ ಎನಿ ಆಫ್ ಮೈ MLAs ಆರ್ ಕಮಿಟಿ ಮೆಂಬರ್ಸ್ ಆಲ್ಸೋ ಮಿಸ್ಯೂಸ್ ಇಟ್. ಅದು ಕೂಡ ಸೊ ಅದಕ್ಕೆ ಬಹಳ ಹುಷಾರಾಗಿರ್ಬೇಕು. ಇದನ್ನ ನೀವು ಗೈಡ್ ಮಾಡಬೇಕು ಅವ್ರಿಗೆಲ್ಲ ಕೂಡ, ಪ್ರತಿಯೊಬ್ರು ಕೂಡ. ಇನ್ನು ಮುಂದಕ್ಕೆ ನೆಕ್ಸ್ಟ್ ಮೀಟಿಂಗು ನನಗೆ ಎಲ್ಲ ಫಲಾನುಭವಿಗಳು ಏನಿದೆ ಪಟ್ಟಿಲಿ ಇರಬೇಕು. ಇಲ್ಲ ಪಿಕ್ ದೆಮ್, ಇಲ್ಲ ಎಲ್ಲ ಮಿನಿಸ್ಟರ್ ಬಿಟ್ಬಿಟ್ಟು ಯಾವ್ದಾದ್ರು ಮನೆ ಕೊಟ್ಟಿರ್ಬೋದು, ಅವ್ರಿಗೆ ಸೈಟ್ ಕೊಟ್ಟಿರ್ಬೋದು, ಇಲ್ಲ ಅಂದ್ರೆ ಕುರಿ ಕೊಟ್ಟಿರ್ಬೋದು, ವೆಹಿಕಲ್ ಕೊಟ್ಟಿರ್ಬೋದು, ಯಾವುದೇ ಕೃಷಿಕ ಇಲಾಖೆ ಸಮಾಜದೆಲ್ಲ ಕೊಟ್ಟಿರ್ಬೋದು, ಅವನಿಗೆ ಮಾಡ್ಕೊಂಡು
ಅವನಿಗೆ ಯಾವ ರೀತಿ ಸಿಕ್ತು, ಯಾವ ಒತ್ತಡದ ಮೇಲೆ ಸಿಕ್ತು, ಲಂಚ ಕೊಟ್ಟವನ, ಆಫೀಸರ್ ಕೊಟ್ಟವನ, MLA ಕೊಟ್ಟವನ, ಮಂತ್ರಿ ಕೊಟ್ಟವನ, ಇನ್ಯಾರಿಗಾರು ಕೊಟ್ಟವನ ಅಂತ ನಾವು ಮಾಹಿತಿ ತಿಳ್ಕೊಳ್ಬೇಕಾಗ್ತದೆ. ನಾನು ಯಾಕೆ ಪ್ರೆಸ್ ಅವರೆಲ್ಲ ಇರ್ಲಿ ಅಂತ ಹೇಳಿದ್ರೆ, ಐ ವಾಂಟ್ ಟು ಬಿ ವೆರಿ ಟ್ರಾನ್ಸ್ಪರೆಂಟ್. ನನಗೇನು ಭಯ ಏನಿಲ್ಲ. ವೆನ್ ಐ ಆಮ್ ಕ್ಲಿಯರ್, ನಾನು ಯಾಕೆ ಹೆದರ್ಕೋಬೇಕು? ಇರೋ ವಿಚಾರ ಗೊತ್ತಾಗ್ಲಿ. ನಾವೇನಾದ್ರು ತಪ್ಪು ಮಾಡಿದ್ರೆ ತಿದ್ಕೊಳ್ಳೋಣ, ನಥಿಂಗ್ ಟು ರಾಂಗ್. ಸೊ ಅದಕ್ಕೆ ನಾನು ಯಾರಿಗೂ ಮೀಡಿಯಾ, ನಾನು ಇಲ್ಲಿ ಬೇಡ ಅಂತ ಹೇಳ್ಬೋದು. ಯಾವ್ದಾರು ಒಬ್ಬ ಲಿಂಕ್ ಇಟ್ಕೊಳ್ತಾರೆ, ಲಿಂಕ್ ಇಟ್ಕೊಂಡ್ರೆ ಏನೇನು ಡಿಸ್ಕಷನ್ ಆಗ್ತದೆ ಹೊರಗಡೆ ಈಚೆ ಬಂದೇ ಬರ್ತದೆ. ಅದಕ್ಕೋಸ್ಕರ ನಾವು ಪಾರದರ್ಶತೆಯಿಂದ ಕೆಲಸ ಮಾಡ್ತಾ ಇದ್ವಿ. ಎವ್ರಿ 3 months ಈ ಮೀಟಿಂಗ್ ಇರ್ತದೆ. ಬಟ್ ನೆಕ್ಸ್ಟ್ ಮೀಟಿಂಗ್ ವಿಲ್ ಬಿ ಆಫ್ಟರ್ 1 month. ಸೆಷನ್ ಎಲ್ಲ ಆದ್ಮೇಲೆ, ಕೆಲವು ಎಸ್ಪೆಷಲಿ SIR ಮುಗಿದ ಮೇಲೆ ಅಷ್ಟೊತ್ತಿಗೆ ಮುಗೀತದೆ. ಆಮೇಲೆ ನಾವು ಏನ್ ಫರ್ದರ್ ಏನ್ ಪ್ಲಾನ್ ಆಫ್ ಆಕ್ಷನ್ ಮಾಡಬೇಕು, ಭಾರತ್ ಜೋಡೋ ಇರ್ಬೋದು, ಇದು ಸೇವೆ ಇಲಾಖೆಗೆ ಸಂಬಂಧಪಟ್ಟಂತೆ ಏನಿದೆ ಮತ್ತು ಬೇರೆ ಇಲಾಖೆ ಸಂಬಂಧಪಟ್ಟಂತೆ ಅಷ್ಟೊತ್ತಿಗೆ ಮಿನಿಸ್ಟರ್ಸ್ ಎಲ್ಲ ಅವರವ್ರ ಇಲಾಖೆ ಕಂಟ್ರೋಲ್ ಇರ್ತದೆ. ಆದಷ್ಟು ಆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಲೋಕಲ್ MLAs ಕೂಡ ಪಾರ್ಟಿಸಿಪೇಟ್ ಮಾಡಂಗೆ ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಮಾಡಬೇಕು. ಅಂಡ್ ದಿ ನಂಬರ್ ಇಲ್ಲಿ ಕೆಲವು ಕಡೆ ಬಹಳ ಚೆನ್ನಾಗಿ ಅಟೆಂಡೆನ್ಸ್ ಇದೆ, ಕೆಲವು ಕಡೆ ಬಹಳ ಕಡಿಮೆ ಇದೆ. ಒಂದೊಂದು ತಾಲೂಕಲ್ಲಿ ಮಿನಿಮಮ್ PDO ಕೂಡ ಇಟ್ಕೊಳ್ಬೇಕಾಗ್ತದೆ. ನಾವು PDO ಇಟ್ಕೋಬೇಕಾಗ್ತದೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಇಟ್ಕೋಬೇಕಾಗ್ತದೆ. ಎಲ್ಲಾರನ್ನು ಕೂಡ ಇಟ್ಕೊಂಡು ಹೆಲ್ತ್ ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ, ಹೆಲ್ತ್ ಒಬ್ರು ಮುಖ್ಯ ಆಫೀಸರ್ ಬಿಟ್ಟು ಮಿಕ್ಕಿದವರು ಎಲ್ಲರೂ ಕೂಡ ನಾವು ಇಟ್ಕೊಂಡು ಸರ್ಕಾರ ಅವರಿಗೆ ಸಂದೇಶವನ್ನ ಕೊಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಒಂದು 2 hours 2.5 hours ಒಂದು ಹೊಸ ಇನಿಷಿಯೇಟಿವ್ ಶುರು ಮಾಡಿದ್ವಿ. ಬೇರೆ ಯಾರು ಮಾಡಿದಾರೋ ಬಿಟ್ಟಿದಾರೋ, ನಾನು ಪ್ರತಿಜ್ಞಾ ಸ್ವೀಕಾರ ಮಾಡಿದ ದಿನ ಇದೇ ರೀತಿ 11,000 ಕಡೆ ಮಾಡಿ, ಅವತ್ತು ಕೋವಿಡ್ ಇತ್ತು, ನನಗೆ ಮೀಟಿಂಗ್ ಮಾಡಕ್ಕೆ ದೊಡ್ಡ ಜವಾಬ್ದಾರಿ ತೆಗೆದುಕೊಳ್ಳಕ್ಕೆ ಅವಕಾಶ ಸಿಕ್ಲಿಲ್ಲ. ಆದ್ರೂ ಕೂಡ ಇಂಥವ್ರ ಒಂದು ಹಾಲ್ನಲ್ಲೇ ಈ ರೀತಿ ಸಭೆ ನಡೆಸಿ 11,000 ಕಡೆ ಮಾಡಿದ್ದೆ. ಇವತ್ತು 750 ಕಡೆ ಇವತ್ತು ನಾವು ಮಾಡಿದೀವಿ. ಸ್ಟಿಲ್ ಇಟ್ ಇಸ್ ಎ ವೆರಿ ಬಿಗ್ ನಂಬರ್. ಕೆಲವು ಕಡೆ 50 ಜನ ಇರ್ಬೋದು, ಕೆಲವು 100 ಜನ ಇರ್ಬೋದು. 200 ಜನ ಸೇರಿದ್ರೆ 2 ಲಕ್ಷ. ನಮ್ಮ 5 ಲಕ್ಷದಲ್ಲಿ ಹೆಚ್ಚು ಕಮ್ಮಿ ಒಂದು 25-30% ಆದ್ರೂ ಇವತ್ತು ಆಫೀಸರ್ಸು, ಕೆಲವ್ರ ಕಡೆ ಟೀಚರ್ಸ್ ಬಿಟ್ಟು ಮಿಕ್ಕಿದವರೆಲ್ಲ ಇಟ್ಟಿದ್ದಾರೆ. ನೋಡೋಣ, ಟೀಚರ್ಸ್ ಯಾವ್ದಾರ ಸಂದರ್ಭದಲ್ಲಿ ಈ ರೀತಿ ಏನು ಗೈಡ್ ಮಾಡಬೇಕು ಅವ್ರಿಗೆ ಮಾರ್ಗದರ್ಶನವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಎಲ್ಲ ನನ್ನ ರಾಜ್ಯ ಮಟ್ಟದ ನನ್ನ ಸಹೋದ್ಯೋಗಿಗಳಿಗೆ, ನನ್ನ ಮಂತ್ರಿಮಂಡಲದ ಸಹೋದ್ಯೋಗಿಗಳಿಗೆ, ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಗಳಿಗೆ ಮತ್ತು ಎಲ್ಲ ಕಿರಿಯ ಅಧಿಕಾರಿಗಳು, ನಾವೆಲ್ಲ ನೌಕರು ಅಂತ ಹೇಳಿದ್ದೇವೆ. ಸೊ ಅಧಿಕಾರಿ ಅಂತ ದೊಡ್ಡದಲ್ಲ, ನಾವೆಲ್ಲ ಬೈ ಸ್ಟೇಜ್ ವಿ ಆರ್ ಎ ನೌಕರು. ತಾವೆಲ್ಲ ಸೆಕ್ಷನ್ ಆಫೀಸರ್ಸ್ ಇಂದ ಹಿಡಿದು ಎಲ್ಲರೂ ಕೂಡ ಬಂದಿದ್ದೀರಿ. ಈ ಬ್ಯಾಂಕ್ವೆಟ್ ಹಾಲು ಇದೊಂದು ಐತಿಹಾಸಿಕವಾದಂತ ಇತಿಹಾಸ ಉಳ್ಳಂತ ಹಾಲ್. ಇದು ಬೇರೆ ಎಲ್ಲೋ ಕೂತ್ಕೊಂಡು ಮಾಡೋದ್ ಬದಲು ಇಲ್ಲೇ ಮಾಡ್ಬೇಕು ಅಂತೇಳಿ ನಮ್ಮ ಆಫೀಸರ್ಸ್ ಎಲ್ಲ ಸೇರಿ ಒಂದು ಗೈಡ್ ಮಾಡೋದು. ಐ ಆಮ್ ಸೋ ಹ್ಯಾಡ್. ಎಲ್ಲ ಬಂದು ಬಹುಶಃ ನನ್ನ ಸರ್ಕಾರದ ಆಲೋಚನೆ ಇದೆ, ಚಿಂತನೆ ಏನಿದೆ ಎಲ್ಲ ಕೂಡ ತಾವೆಲ್ಲ ಗಮನಿಸಿದಿರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇದು ನನ್ನ ವೈಯಕ್ತಿಕವಾದ ವಿಚಾರ ಇಲ್ಲ. ಈ ರಾಜ್ಯಕ್ಕೆ ಜನ ನಮಗೆ ಕೊಟ್ಟಿರುವಂತ ಅವಕಾಶ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗ್ಬೇಕು, ಸದ್ಬಳಕೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಕಾರ್ಯಕ್ರಮನ ನಿಮ್ಗೆ ನಮ್ಮ ಸರ್ಕಾರದ ಸಂದೇಶ ತಿಳಿಸ್ಬೇಕು ಅಂತೇಳಿ ಇದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ. ಎಲ್ಲರಿಗೂ ನಮಸ್ಕಾರ. ಆಮೇಲೆ ಸ್ವಲ್ಪ ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ, ಇದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಸ್ವಲ್ಪ ಕೆಲವು ಸಂದರ್ಭದಲ್ಲಿ ನಾಳೆ ಬೆಳಗ್ಗೆ ಈಗ ನಾ ಹೇಳಿದ್ನಲ್ಲ, ಜಗಳೂರು ಯಾರು ತಿಳ್ಕೊಂಡಿರ್ಬೋದು, ಹೆಂಗೆ ಶುದ್ಧಿಗೆ ಕಣ್ಣಿಡ್ದ ಜಗಳೂರಲ್ಲಿ ಯಾರು ನಿಂತ್ಕೊಳ್ಳೇ ಇಲ್ಲ ಅಂತ ಅನ್ಬಿಟ್ಟು. ಐ ಥಿಂಕ್ ಆ ಫೋಟೋನ ಕಳಿಸ್ಕೊಡಿ, ಗೊತ್ತಾಗ್ತದೆ ಜಗಳೂರ್ಗೆ. ಆ ಟಿವಿ ಯಾರು ಹಾಕ್ರಪ್ಪ ಅದನ್ನ ಮಾಡ್ಬಿಟ್ಟು. ಎಲ್ಲಾ ಕಡೆ ಲೆಟ್ ದಿ ಮೀಡಿಯಾ ಬಿ ದೇರ್, ನಥಿಂಗ್ ರಾಂಗ್. ಮೀಡಿಯಾ ಲೋಕಲ್ ಅಲ್ಲಿ ಮಾಡಿದಾಗ ಅಲ್ಲಿ ಆ ತಾಲೂಕುಗಳಲ್ಲಿ ಎಲ್ಲಾ ತಾಲೂಕಲ್ಲೂ ಮೀಡಿಯಾನ ಆನ್ ಮಾಡಿ ಗೊತ್ತಾಗ್ಲಿ ಏನೇನು ಕೇಳಿದ್ದಾರೆ, ಏನೇನು ಪ್ರಶ್ನೆ ಕೇಳಿದ್ದಾರೆ ಅಂತ ಎಲ್ಲರೂ ಕೂಡ ಗೊತ್ತಾಗ್ಲಿ. ಲೆಟ್ ಅಸ್ ಬಿ ಟ್ರಾನ್ಸ್ಪರೆಂಟ್ ಇನ್ ದಟ್ ಇಶ್ಯೂ. ಓಕೆ, ಎಲ್ಲರಿಗೂ ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.